ಬೇರೆ ಕೆಲಸನೇ ಇಲ್ಲ. ಸ್ವಲ್ಪ ತಡ ಆಯ್ತಾ? ಹಾಗೂ ಮಾನ್ವಿ ಹಾಗೂ ಮನ್ವಿತ್. ಇದಾದ ನಂತರ ಸರ್ವಶಕ್ತಿ ತಂಡದವರು ಸಿದ್ಧರಾಗಿರಬೇಕು. ಸರ್ವಶಕ್ತಿ ನೃತ್ಯ వేగం పెంచావే, కోణంలోకి హోలీ తెచ్చావే, ఇంతేనేమోనే. ಲೆತ್ತನ ಈಯನ ಲೆತ್ತಿನಿ ಇಚ್ಚಿಂದಲೆ ಪೂಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಮ್ಮನ ಕೊಪ್ಪನ ಬನ್ಲಗೆ ಜಾವಂತಿ ಪುಣ್ಣೆ ಕೇನ್ಲ ಎನ್ನ ಪಾತೆರೋನು ನಿನ್ನನೆ ಬರ್ಲದು ಮೈಪೂರ ಮರ್ಲಾಂಡೆ ಚೇಂಡಿನ ಕೊರ್ದು ಬಿಡು ಅವಸರ ಉಂಟಾದ ಐಗಾದೆ ಕಾಪುವೆ ಇದ್ದೇನೆ ಬಂದು
ಇದೆ, ವಿವಿಧ ಕಲೆಗಳ ಕಳೆ ಇದೆ, ಶುದ್ಧ ಸಂಸ್ಕೃತಿ ಒಲವಿದೆ. तो तुझे मेरा वाला डांस, यह मेरा वाला डांस, यह मेरा वाला डांस, I wanna dance. बता दे जरा मुझको बता दे, मैं उससे मिलूंगा, एक बार मिला दे यार, मिला दे। तुले याद मैनू गोल्डन झुमके, मैं कन्ना विच पा चुम चुमके, तुले याद मैनू गोल्डन झुमके, मैं कन्ना विच पा चुम चुमके, मन जावे शॉपिंग करा दे, मन जावे एक पिक्चर दिखा दे, रिक्वेस्ट पाइया वे, चिट्टियां तलाइयां वे, ओ बेबी मेरी चिट्टियां तलाइयां वे। ದೀಪ ಹಾಗೂ ವೈಷ್ಣವಿಯ ನೃತ್ಯದ ನಂತರ ಇದೀಗ ನಿಶಾನಿಕ ವೇದಿಕೆ ಬರಬೇಕು. ಸ್ವಸ್ತಿಕ್ ಕಲಾ ಕೇಂದ್ರದ 22ನೇ ವಾರ್ಷಿಕ ಸಂಭ್ರಮಾಚರಣೆ ಒಂದು ವೇದಿಕೆಯಲ್ಲಿ ಕೇವಲ 2ರಿಂದ 3 ಡ್ಯಾನ್ಸ್ ಮಾತ್ರ ಬಾಕಿ ಉಳಿದ ನಂತರ ಸಭಾ ಕಾರ್ಯಕ್ರಮ ನಡೆಯಲಿದೆ. ಇದೀಗ ನಿಶಾನಿಕಾ ವೇದಿಕೆಯಲ್ಲಿ ನೃತ್ಯವನ್ನು ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ನಕ್ಕನ ಜಗ್ ನಕ್ಕನ ಜಗ್ ಜಗ್ ನಕ್ಕನ ಸುದ್ದಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುದ್ದಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಭೂಮಿ ಕಾಲಿ ಕಾಳು ಕಟ್ಟಲು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಲು ಸುದ್ದಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿಯ ವರೆಯ ರಾಶಿ ನೋಡಿ ಮುದ್ದು ಹಸರಿನ ರಾಶಿ ಮಾಧವೇ ಮುತ್ತು ಮುತ್ತು ಹಣದಂತ ತೇನೆ ಚಂದ ಕಂತೆ ಕಂತೆ ಕಟ್ಟಿ ನಿಂತ ಬರವೆ ಅಂದ ಕಾಲು ಕಾಲು ರಾಶಿ ಭುಜಂಗ ಚಂದ ಆಡುತ್ತ ರಾಶಿ ಬದೋಳರಂಗ ಬಳ್ಳ ತುಂಬಿ ಕೊಡುವ ಪರಿಧಾನ ಚಂದ ನೋಡಿ ಬಳ್ಳ ತುಂಬಿ ಕೊಡುವ ಪರಿಧಾನ ಚಂದ ಸುದ್ದಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ನಿಶಾನಿಕಾ ಈ ಮಗುವಿಗೆ ವೇದಿಕೆಯಲ್ಲಿ ನೃತ್ಯ ಮಾಡುವಂಥ ಒಂದು ಅವಕಾಶ ನೀಡಿದ್ದೇವೆ. ಇದೀಗ ಸಾಕ್ಷಿಗೆ ಒಂದು 2 ಡ್ಯಾನ್ಸ್ಗಳು ಮಾತ್ರ ಬಾಕಿ ಉಳಿದಿವೆ. ಆನಂತರ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೀಗ ಸಾಕ್ಷಿ ಮತ್ತು ಮೈತ್ರಿ. ಧೀರ
परिपालय परमेशी कमलालय श्रीदेवी कुरिपिंसवे करुणाम्बुरासी धीम्राना चतुलतो प्राण में नाट्यम जैसे गतुलतो नाम शतं मूल न तुलतो ना बैननी चुकुआ बेरा ना ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేశా ప్రతి ఋతువు ప్రతి కృతువు నీవని ఎంచా సతతము నీ స్మరణే దీప్తానా దీప్తానా చతులతో ప్రాణమే నాట్యం చేసే గతులతో నామ శతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీవిధి కాదటే మొరవిని చేరవటే ಸಾಕ್ಷಿ ಮೈತ್ರಿ ಅವರಿಗೆ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಬೇಕು. ಇದೀಗ ಕೊನೆಯ ನೃತ್ಯ ಅನಂತರ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಾಟ್ಯ ಗೋಕುಲ ತಂಡದವರಿಂದ ಇವತ್ತು ಶೈಲಜರವರ ಒಂದು ಮುಖಂಡತ್ವದಲ್ಲಿ ತ್ರಿಷಾ, ತಪಸ್ಯ ಹಾಗೂ ಧನ್ವಿ ವೇದಿಕೆಯಲ್ಲಿ ನಾಟ್ಯ ಗೋಕುಲ ತಂಡದ ಪುಷ್ಪಾಂಜಲಿ ಈ ಒಂದು ನೃತ್ಯವನ್ನ ಮಕ್ಕಳು ವೇದಿಕೆಯ ಮುಂಭಾಗದಲ್ಲಿ ಅತಿಥಿಗಳಿಗಾಗಲೇ ಬಂದಿದ್ದಾರೆ. ಅವರ ಮುಂದೆ ಪುಷ್ಪಾಂಜಲಿ ಹಾಡಿನ ಕೊನೆಯ ನೃತ್ಯದ ನಂತರ ಸಭಾವೇದಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. सन्ततमहं कुञ्जरमुखं शङ्करसुतं तमिह श्रीविघ्नराजं भजे. सन्ततमहं वन्दे सुन्दरमुखं मन्तकातकसुतं तमिह श्रीविघ्नराजं भजे. श्रीविघ्नराजं भजे श्रीविघ्नराजं भजे. श्रीविघ्नराजं भजेऽहं 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 भजे तमिह श्रीविघ्नराजं भजे.
ಜೊಡು ತಗದೀಂ ದೀಂ ತದ್ದೇ ತಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ತದ್ದೀಂ ತತ್ತಗದೀಂ ತಜ್ಜೊಡು ದೀಂ ತತ್ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ತದ್ದೀಂ ತತ್ತಗದೀಂ ತಜ್ಜೊಡು ದೀಂ ತತ್ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ತದ್ದೀಂ ತತ್ತಗದೀಂ ತಜ್ಜೊಡು ದೀಂ ತತ್ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ತದ್ದೀಂ ತತ್ತಗದೀಂ ತಜ್ಜೊಡು ದೀಂ ತತ್ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ತದ್ದೀಂ ತತ್ತಗದೀಂ ತಜ್ಜೊಡು ದೀಂ ತತ್ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ತದ್ದೀಂ ತತ್ತಗದೀಂ ತಜ್ಜೊಡು ದೀಂ ತತ್ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ದೀಂ ಜೊಡು ತದ್ದೀಂ ತದಿಮಿಗಿಡದ ಜೊಡು ತದ್ದೀಂ ತದಿಮಿಗಿಡದ ತದಾಂ ತದೀಂ ತದೋಂ ತಡೋಂ ಜೊಡು ತದ್ದೀಂ ತದಿಮಿಗಿಡದ ಜೊಡು ತದ್ದೀಂ ತದಿಮಿಗಿಡದ ತದಾಂ ತದೀಂ ತದೋಂ ತಡೋಂ ತಾಂ ದೀಂ ತದ್ದೀಂ ತಗಿಡ ತಗದೀಂ ದೀಂ ತಡೋಂ ತದ್ದೀಂ ತದೀಂ ಜೊಡುದ 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 ದೀಂ ತದ್ದೀಂ ತಗಿಡ ತಗದೀಂ ದೀಂ ತಡೋಂ ತದ್ದೀಂ ತದೀಂ ಜೊಡುದ 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 ದಿದ್ದಿಮಿಗಿಡ ದಿನದ ತದಿಗಿಡ ತುದಾಂ ದಿದ್ದಿಮಿಗಿಡ ದಿಲ್ನತ್ತ ತದ್ದಿಂಗಿಡ ತುದಾಂ ದಿಮಿಗಿಡ ದಿಲ್ನತ್ತಾಂ ತದ್ದೀಂ ತದಿಗಿಡ ತುದಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ಜೊಡು ತಗದೀಂ ದೀಂ ತದ್ದೀಂ ಜೊಡು ತಗದೀಂ ದೀಂ ತದ್ದೀಂ 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 ಸ್ವಸ್ತಿ ಕಲಾ ಕೇಂದ್ರ ರೀಶ ಜಲ್ಲಿಗುಡ್ಡೆ ಮಂಗಳೂರು ಇದರ 22ನೇ ವಾರ್ಷಿಕ ಸಂಭ್ರಮಾಚರಣೆಯ ಈ ಒಂದು ಹೊಸ್ತಿಲಲ್ಲಿ ಇವತ್ತು ಈಗಾಗಲೇ ವೇದಿಕೆಯ ಪೂರ್ವಾರ್ಧದಲ್ಲಿ ನಾವು ಈಗಾಗಲೇ ನೃತ್ಯ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿ ಶಾಲೆಯ ಮಕ್ಕಳು ಹಾಗೂ ಸದಸ್ಯರ ಎಲ್ಲ ಮಕ್ಕಳ ಸ್ಥಳೀಯರಿಗೆ ನಾವು ಈ ಒಂದು ಅವಕಾಶವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಇದೀಗ ಸಭಾ ವೇದಿಕೆ ಸಿದ್ಧವಾಗ್ತಾ ಇದೆ. ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಇದೀಗ ಗಣ್ಯ ಅತಿಥಿಗೆ ಈಗಾಗಲೇ ನಮ್ಮ ಮುಂದೆ ಆಸೀನರಾಗಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಈಗ ಸಭಾ ಕಾರ್ಯಕ್ರಮದ ವೇದಿಕೆ ಆರಂಭವಾಗ್ತದೆ. ಸಭಾ ವೇದಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಇವತ್ತು ನಡೀಲಿಕ್ಕಿದೆ. ದಯವಿಟ್ಟು ಆದಷ್ಟು ಬೇಗ ಒಂದು ಸಭಾ ಕಾರ್ಯಕ್ರಮವನ್ನು ಸಿದ್ಧತೆಗೊಳಿಸಬೇಕು ಅಂತ ಎಲ್ಲ ಸದಸ್ಯರಿಗೆ ಕೇಳಿಕೊಳ್ತಾ ಇದ್ದೇವೆ. ಸ್ವಸ್ತಿ ಕಲಾ ಕೇಂದ್ರ ರಿಜಿಸ್ಟರ್ಡ್ ಜಲ್ಲಿಗುಡ್ಡೆ ಬಜಾಲ್ 22ನೇ ವಾರ್ಷಿಕ ಸಂಭ್ರಮಾಚರಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನು ಕೆಲವೇ ನಿಮಿಷದಲ್ಲಿ ಈಗ ಸಭಾ ಕಾರ್ಯಕ್ರಮ ಜರುಗಲಿದೆ. ಆ ಬಳಿಕ ಪ್ರತಿಭಾ ಪುರಸ್ಕಾರ ಹಲವಾರು ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ಗುರುಕಿರಣ್ ಸರ್ ಇನ್ನು ಕೆಲವೇ ನಿಮಿಷದಲ್ಲಿ ಇಲ್ಲಿ ಆಗಮಿಸಿದ್ದಾರೆ. ರೆಮನೋರವರು ಈಗಾಗಲೇ ಬಂದಿದ್ದಾರೆ. ಅವರೆಲ್ಲರಿಗೂ ಮತ್ತು ಇಲ್ಲಿ ಬಂದಂಥ ಅತಿಥಿಗಳಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಅಲ್ಲದೆ ಬಳಿಕ ತಾವೆಲ್ಲರೂ ನಿರೀಕ್ಷಿಸುವ ಲಕ್ಷ್ಮಿ ತಂಡದ ಕಿಶೋರ್ ಡಿ ಶೆಟ್ಟಿ ಅವರ ಒಂದು ಸಾರಥ್ಯದಲ್ಲಿ ಅರವಿಂದ ಬೋಳಾರ್ ಅಭಿನಯಿಸುವ ಆಂಟಿ ಬೊಕ್ಕ ಅಂಕಲ್ ಈ ನಾಟಕವನ್ನು ಕೂಡ ತಾವೆಲ್ಲರೂ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸ್ವಸ್ತಿ ಕಲಾ ಕೇಂದ್ರದ ಈವರೆಗೆ ನರ್ತನ ಮಾಡಿದಂಥ ಎಲ್ಲ ಮಕ್ಕಳಿಗೂ ಕೂಡ ಆ ದೇವರು ಆಯುರಾರೋಗ್ಯ ನೀಡಲಿ, ದೇವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಸ್ವಸ್ತಿ ಕಲಾ ಕೇಂದ್ರದ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ. ಸ್ವಸ್ತಿ ಕಲಾ ಕೇಂದ್ರ ರಿಜಿಸ್ಟರ್ ಜಲ್ಲಿಗುಡ್ಡೆ ಬಜಾಲ್ ಮಂಗಳೂರು 22ನೇ ವಾರ್ಷಿಕ ಸಂಭ್ರಮಾಚರಣೆ. ತಾವೆಲ್ಲರೂ ಕಾತರದಿಂದ ಕಾಯುವಂಥ ನಾಟಕ ಕೂಡ ಇಲ್ಲಿ ನಡೆಯಲಿದೆ. ಅದಲ್ಲದೆ ಪ್ರತಿಭಾ ಪುರಸ್ಕಾರ, ಅತ್ಯುತ್ತಮ ಶಿಕ್ಷಣ ಕೇಂದ್ರ ಪ್ರಶಸ್ತಿ ಹಸ್ತಾಂತರ, ಸಾಧಕರಿಗೆ ಗೌರವಾರ್ಪಣೆ, ಸ್ವಸ್ತಿ ಚೈತನ್ಯ ಯೋಜನೆ ಅನಾವರಣ, ಸ್ವಸ್ತಿ ಕಲಾ ಪ್ರಶಸ್ತಿ ಅರ್ಪಣೆ, ಇದನ್ನೆಲ್ಲ ಈ ಕಾರ್ಯಕ್ರಮ ನಾವು ವೇದಿಕೆಯಲ್ಲಿ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಶಾಂತಚಿತ್ತರಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಸದಾ 12 ತಿಂಗಳಲ್ಲಿ 12 ಕಾರ್ಯಕ್ರಮ ಮಾಡುವಂಥ ಸ್ವಸ್ತಿ ಕಲಾ ಕೇಂದ್ರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಎತ್ತಿದ ಕೈ ಅಂತ ಕೂಡ ಹೇಳ್ಬೋದು. ಸ್ವಸ್ತಿ ಕಲಾ ಕೇಂದ್ರ ರಿಜಿಸ್ಟರ್ ಜಲ್ಲಿಗುಡ್ಡೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಯಲ್ಲಿ ಗಣ್ಯರು ಬರಲಿದ್ದಾರೆ. ದಯವಿಟ್ಟು ಎಲ್ಲರೂ ಗಣ್ಯರು ನಮ್ಮ ವೇದಿಕೆಗೆ ಬರುವಾಗ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು. ಕೆಲವೇ ನಿಮಿಷದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಮತ್ತು ಪುಟಾಣಿ ಮಕ್ಕಳಿಗೆ ಎಲ್ಲರೂ ಕೂಡ ಆ ದೇವರು ಆಯುರಾರೋಗ್ಯ ನೀಡಲಿ. ಪುಟಾಣಿಗಳು ಡ್ಯಾನ್ಸ್ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲರೂ ಕೂಡ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಎಲ್ಲರೂ ಡ್ಯಾನ್ಸ್ ಮಾಡಿ ರಂಜಿಸಿದ್ದಾರೆ. ಯಾಕೆ ಹೇಳಿದರೆ ಅವರ ಪ್ರತಿಭೆಗೆ ಪ್ರೋತ್ಸಾಹ ಕೊಡುವಂಥ ಈ ಒಂದು ವೇದಿಕೆ ಸ್ವಸ್ತಿ ಕಲಾ ಕೇಂದ್ರದ ಈ ವೇದಿಕೆ ಸುಂದರ ವೇದಿಕೆ. ಈ ಕಾರ್ಯಕ್ರಮಕ್ಕೆ ನಮಗೆ ಶುಭಾಶಯನ್ನು ಕೋರುವ ನಮ್ಮ ನೆಚ್ಚಿನ ನಮ್ಮ ಮಿತ್ರರಂತ ಹೇಳ್ಬೋದು ಲಂಚುಲಾಲ್ KS ರವರು, CEO ಅಶ್ರ ಗ್ರೂಪ್ ಮ್ಯಾಂಗ್ಳೂರು. ದಯವಿಟ್ಟು ಗಣ್ಯರು ನಮ್ಮ ವೇದಿಕೆಗೆ ಬರುವಂಥ ಗಣ್ಯರು ದಯವಿಟ್ಟು ಎದುರುಗಡೆ ಬರಬೇಕಾಗಿ ವಿನಂತಿ. ಇಪ್ಪತ್ತೆರಡನೇ ವಾರ್ಷಿಕ ಸಂಭ್ರಮಾಚರಣೆ
ರಾಜಶೇಖರ್ ಸರ್ ನಾಟಕದವರು ನಮ್ಮ ನಾಟಕ ನೃತ್ಯ ಮತ್ತು ಡೈರೆಕ್ಷನ್ ಎಲ್ಲವನ್ನು ಕೂಡ ಅವ್ರು ಮಾಡಿದ್ದಾರೆ. ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇನ್ನು ಹಲವಾರು ಗಣ್ಯರು ಬಂದಿದ್ದಾರೆ. ನಮ್ಮ ಲಂಚುಲಾಲ್ KS ನಮ್ಗೆಲ್ರಿಗೂ ಗೊತ್ತಿದೆ, CEO ಅಸ್ತ್ರ ಗ್ರೂಪ್. ಈ ಸಂಸ್ಥೆ ಲಂಚುಲಾಲ್ KS ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಕಾರಣಾಂತರದಿಂದ ಅವರಿಗೆ ಬೆಂಗಳೂರಲ್ಲಿ ಶೂಟಿಂಗ್ ಇರುವ ಕಾರಣ ಅವರಿಗೆ ಇಲ್ಲಿ ಬರ್ಲಿಕ್ಕಾಗಲಿಲ್ಲ. ಅವರ ಮ್ಯಾನೇಜರ್ ಅಖಿಲ್ ಬಂದಿದ್ದಾರೆ. ದಯವಿಟ್ಟು ಒಂದ್ಸಲ ಜೋರಾಗಿ ಚಪ್ಪಾಳೆ ತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ ಲಂಚುಲಾಲ್ ಸರ್ ಅವರ ಕಾರ್ಯಕ್ರಮ ಶೂಟಿಂಗ್ ನಾಳೆಗೆ ಮುಕ್ತಾಯವಾಗುವುದರಿಂದ ಅವರು ದೂರವಾಣಿ ಕರೆ ಮಾಡಿ ನನ್ನ ಬದಲು ನನ್ನ ಮ್ಯಾನೇಜರ್ ಅನ್ನು ಕಳಿಸ್ತಾನೆ ಹೇಳಿದ್ದಾರೆ. ಅದೇ ರೀತಿ ಕಳಿಸಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯಲ್ಲಿ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ದಯವಿಟ್ಟು ಲಲಿತಗೌಡರು ಕೂಡ ಆಸೀನಾಗಿದ್ದಾರೆ. ನಮ್ಮ ಅಧ್ಯಕ್ಷರು ಪ್ರಾರ್ಥನೆ ಮುಖೇನ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ದಯವಿಟ್ಟು ಮನ್ವಿತಾ, ಕನಿಷ್ಠಾ, ಪ್ರತೀಕ್ಷಾ, ಸಾನ್ವಿ, ಮಾನ್ವಿ ಇವರು ಈ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಿನಲಿ ಕೈ ಹಿಡಿದು ನಡೆಸೆನ್ನನು ഇരുಳು ಕತ್ತಲೆಯಾಗವಿ ಮನೆ ದೂರ ಕನಕರಿಸಿ ഇരുಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಹಲೋ 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 ಪ್ರಾರ್ಥನೆ ಮಾಡಿದಂತ ಮನ್ವಿತಾ ಅನ್ವಿತಾ 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 ಅನ್ವಿತಾ
ಇವರಿಗೆ ಪ್ರಪ್ರಥಮವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಲಲಿತಾ ಗೌಡ್ರು ಒಮೆಗಾ ಹಾಸ್ಪಿಟಲ್ನ ಒಂದು ನಿರ್ವಾಹಕರಾಗಿ ಕೆಲಸ ಮಾಡ್ತಾರೆ. ನಮ್ಮ ಸಂಸ್ಥೆಯ ಆಗು ಹೋಗುಗಳನ್ನು ನೋಡಿಕೊಂಡು ಈ ಒಂದು ಸಂಸ್ಥೆಯ ಚುಕ್ಕಾಣಿ ಹಿಡಿದು ನಮ್ಮೆಲ್ಲ ಸದಸ್ಯರನ್ನು ಒಗ್ಗೂಡಿಸಿ ಮುಂದೆ ಕೊಂಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರಿಗೆ ಈಗ ಶಾಲು ಹಾಗೂ ಸ್ಮರಣಿಕೆಯ ಗೌರವವನ್ನು ಸುಮಲತಾ ಅವರು ದಯವಿಟ್ಟು ವೇದಿಕೆ ಬಂದು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಸುಮಲತಾ ಇವರು ದಯವಿಟ್ಟು ವೇದಿಕೆ ಬಂದು ಅವರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಈ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಹಿರಿಯರು ನಮ್ಮ ಸಂಸ್ಥೆಗೆ 22 ವರ್ಷಗಳು ಸಂದವು. 20 ವರ್ಷಗಳಿಂದ ಕೂಡ ನಮ್ಮ ಈ ಒಂದು ಸಂಸ್ಥೆಗೆ ಅತಿಥಿಯಾಗಿ ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಶ್ರೀಯುತ ಯಾದವ ಕೆ ಅವರು. ಯಾದವ ಕೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಹೃತ್ಪೂರ್ವಕವಾಗಿ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಯಾದವ ಕೆ ಅವರು ನಿವೃತ್ತ ವಿಜಯ ಬ್ಯಾಂಕ್ನ ಇಂದಿನ ಬ್ಯಾಂಕ್ ಆಫ್ ಬರೋಡದ ಅವರು ಒಂದು ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದರು. ಅನೇಕ ಸಂಘ ಸಂಸ್ಥೆಗಳಲ್ಲಿ, ಅನೇಕ ಧಾರ್ಮಿಕ ಸಂಘಟನೆಗಳಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಎಲ್ಲದರಲ್ಲೂ ಇವತ್ತಿನವರೆಗೆ ಕ್ರಿಯಾಶೀಲರಾಗಿ ದುಡಿದಂತಹ ಯಾದವ ಕೆ ಇವರು ನಮ್ಮ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಇವತ್ತು ಉಪಸ್ಥಿತಿ ಇರುವುದು ನಿಜವಾಗಿಯೂ ಹರ್ಷದಾಯಕವಾಗ್ತಾ ಇದೆ. ಇವರನ್ನು ಕೂಡ ಹಾರ್ದಿಕ ಸ್ವಾಗತಿಸಿ ಮಲ್ಲಿಕಾ ಡಿ ರಾವ್ ದಯವಿಟ್ಟು ಅವರಿಗೆ ಶಾಲು ಹಾಗೂ ಸ್ಮರಣಿಕೆ ಗೌರವ ನೀಡಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಸಚಿನ್ ಪಲ್ಲಕೆರೆ ನಮ್ಮ ಈ ಸಂಸ್ಥೆಯ ಜೀವಾಳ. ಸ್ವಲ್ಪ ತಡವಾಗಿ ಬಂದಿದ್ದಾರೆ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದುಗಡೆ ಎಲ್ಲಿಯೋ ಕೂತ್ಕೊಂಡಿದ್ರು, ಅವರನ್ನು ಕರ್ಕೊಂಡ್ಬಂದು ವೇದಿಕೆಯಲ್ಲಿ ಕೂತ್ಕೊಳಿಸಿದ್ದಾರೆ. ಇವತ್ತು ತುಂಬ ಸಂತೋಷವಾಗ್ತದೆ. ಆದ ಕಾರಣ ವೇದಿಕೆಗೆ ಯಾವತ್ತೂ ವೇದಿಕೆಯಲ್ಲಿ ಹಿಂದೆ, ಆದರೆ ತಮ್ಮ ಸಹಾಯ ಹಸ್ತಕ್ಕೆ ಯಾವತ್ತೂ ಮುಂದೆ. ಅಂತಹ ಸಚಿನ್ ರವರನ್ನು ಇವತ್ತು ನಾನು ಈ ವೇದಿಕೆಯಲ್ಲಿ ಹಾರ್ದಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಚಿನ್ ಪಳ್ಳಕೆರೆಯವರು ಕಳೆದ 10-15 ವರ್ಷಗಳಿಂದ ನಿರಂತರವಾಗಿ ನಮ್ಮೊಟ್ಟಿಗೆ ಆ ಒಂದು ಬಂಧ, ಅನುಬಂಧ ಅಂತ ಹೇಳುವ ಸ್ವಸ್ತಿಕೆ ಮತ್ತು ಅವರಿಗಿರುವಂಥ ಬಂಧ, ಈ ಒಂದು ಉತ್ತಮ ಬಾಂಧವ್ಯದ ಮೂಲಕ ಸಚಿನ್ ರವರು ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಕೈ ಜೋಡಿಸಿ ತೆರೆಯ ಮರೆಯಲ್ಲಿ ಸಹಕರಿಸ್ತಾರೆ. ಎದುರು ಬರುವುದಿಲ್ಲ ಅವರು. ಯಾವುದೇ ನಮ್ಮ ಸುತ್ತಮುತ್ತಲು ಆಗುವಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರ ಕೊಡುಗೆ ಇದ್ದೇ ಇದೆ. ಅಂತಹ ಸಚಿನ್ ಪಲ್ಲಕೆರೆ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ನಾಗೇಶ್ ಎಂ ದಯವಿಟ್ಟು ಈ ಒಂದು ಶಾಲು ಹಾಗೂ ಸ್ಮರಣಿಕೆಯನ್ನು ಸಚಿನ್ ಪಲ್ಲಕೆರೆ ಅವರಿಗೆ ನೀಡಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕು.
ಸರ್ವಶಕ್ತಿ ನೃತ್ಯ ಭಜನಾ ತಂಡ ಇದರ ಮುಖ್ಯ ನಿರ್ವಾಹಕರಾದ ಸೀತಾರಾಮ್ರವರು ನಮ್ಮ ಮುಂದಿದ್ದಾರೆ. ದಯವಿಟ್ಟು ಅವರ ವೇದಿಕೆ ಬರಬೇಕು. ದಯವಿಟ್ಟು ಸೀತಾರಾಮ್ರವರು ವೇದಿಕೆ ಬಂದು ಆಸೀನರಾಗಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕು. ಮತ್ತೋರ್ವ ಗಣ್ಯ ಇವತ್ತು ವೇದಿಕೆಯಲ್ಲಿದ್ದಾರೆ, ಚಂದ್ರಶೇಖರ ಕರ್ಕೇರ ಅವರು. ಚಂದ್ರಶೇಖರ್ ಕರ್ಕೇರ್ ಅವರು ನಾವು ಜಲ್ಲಿಗುಡ್ಡೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೆವು. ಆನಂತರ ಕರ್ಮಾರ್ನ ಭಾಸ್ಕರ್ ಭಟ್ರ ಕಾಂಪೌಂಡಲ್ಲಿ 1-2 ವರ್ಷ ಕಾರ್ಯಕ್ರಮ ಮಾಡಿದೆವು. ಆನಂತರ ಅಲ್ಲಿ ಸ್ಥಳಾವಕಾಶ ಕೊರತೆ ಆದ ಕಾರಣ ಇವತ್ತು ದರ್ಬಾರ್ ಗುಡ್ಡೆ ಈ ಒಂದು ದೊಡ್ಡ ಮೈದಾನದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆದರೆ ಅಲ್ಲಿನ ಕಾರ್ಯಕ್ರಮಗಳಿಗೆಲ್ಲ ಮುಖ್ಯವಾಗಿ ಪ್ರಧಾನ ಸನ್ಮಾನ ಕಾರ್ಯಕ್ರಮ ನೀಡ್ತಾ ಇದ್ದವರು ನಮ್ಮ ಚಂದ್ರಶೇಖರ್ ಕರ್ಕೇರ್ ಅವರು. ಅವರು ನಾಟಕ ರಚನೆಕಾರರು, ರಂಗ ನಟರು ಹಾಗೂ ಹಾಡುಗಳ ರಚನೆ, ಸಾಹಿತ್ಯ ಇದೆಲ್ಲವನ್ನು ತುಳು ರಂಗಭೂಮಿಗೆ ನೀಡಿದಂಥ ಧೀಮಂತರು. ಅವರ ನಾಟಕವನ್ನು ಕಳೆದ ವರ್ಷ ನಾವು ಪುರಭವನದಲ್ಲಿ ಸದಸ್ಯರ ಸಮ್ಮುಖದಲ್ಲಿ ಆಡಿ ತೋರಿಸಿದ್ದೇವೆ. ಅಂತಹ ಒಬ್ಬ ಲೇಖಕ, ನಟ, ರಂಗ ಭೂಮಿ ಕಲಾವಿದ ಶ್ರೀಯುತ ಚಂದ್ರಶೇಖರ್ ಕರ್ಕೇರ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಚಂದ್ರಶೇಖರ್ ಅವರಿಗೆ ಸಂಸ್ಥೆಯ ಪ್ರೇಮ ಭವಾನಿ ದಯವಿಟ್ಟು ವೇದಿಕೆ ಬಂದು ಅವರಿಗೆ ಶಾಲು ಹಾಗೂ ಸ್ಮರಣೆಗೆ ಗೌರವ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಗೌರವಾಧ್ಯಕ್ಷರು ಲಯನ್ ಬಿ ಪ್ರಕಾಶ್ ಪೈ ಅವರು ನಮ್ಮ ಸಂಸ್ಥೆಗೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಹಿನ್ನೆಲೆಯಾಗಿ ಸಹಕರಿಸಿ ಅಭೂತಪೂರ್ವವಾಗಿ ನಮ್ಮೆಲ್ಲರನ್ನು ಹರಸಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸುವಂಥ ಧೀಮಂತರು ಲಯನ್ ಬಿ ಪ್ರಕಾಶ್ ಪೈ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರ ಸಂಸ್ಥೆಯ ಗೌರವಾಧ್ಯಕ್ಷರು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಸ್ಥೆಯ ಗಂಗಾಧರ್ ದಯವಿಟ್ಟು ವೇದಿಕೆ ಬಂದು ಈ ಒಂದು ಶಾಲು ಹಾಗೂ ಸ್ಮರಣೆಗೆ ಗೌರವ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸಬೇಕು. ಈಗಾಗಲೇ ವೇದಿಕೆ ಬಂದವರು ಸೀತಾರಾಮ್ ಗಟ್ಟಿಯವರು. ಸೀತಾರಾಮ್ ಗಟ್ಟಿಯವರು ಇವತ್ತಿ ಕೂಡ ಆ ಒಂದು ಕ್ರಿಯಾಶೀಲತೆ, ಆ ನೃತ್ಯ ಭಜನಾ ತಂಡದ ಪ್ರಮುಖ ನಿರ್ವಾಹಕರವರು. ಸರ್ವಶಕ್ತಿ ನೃತ್ಯ ಭಜನಾ ತಂಡ ಅಂತ ಒಂದು ತಂಡ ಇವತ್ತು ಕೇವಲ ನಮ್ಮ ತಾಲೂಕಲ್ಲ, ಬಜಾಲ್ ಗ್ರಾಮ ಅಲ್ಲ, ಹೊರಗಡೆ ಬೇರೆ ಬೇರೆ ಕಡೆಯಲ್ಲಿ ಭಜನಾ ತಂಡಗಳಿಗೆ ನೃತ್ಯ ಭಜನೆಯನ್ನು ಮಾಡುವಂತಹ ಅನೇಕ ಮಕ್ಕಳನ್ನು ಒಂದುಗೂಡಿಸಿ ಆ ಒಂದು ತಂಡವನ್ನು ಕಟ್ಟಿ ಕ್ರಿಯಾಶೀಲತೆಯಿಂದ ಆ ತಂಡಕ್ಕೆ ಮುಖ್ಯಸ್ಥರಾಗಿ ನಿಂತು ಇವತ್ತು ಉತ್ತಮವಾಗಿ ಆ ಸರ್ವಶಕ್ತಿ ತಂಡವನ್ನು ಮುನ್ನಡೆಸುವಂತಹ ಜವಾಬ್ದಾರಿ ಹೊತ್ತ ಆ ಕೈಂಕರ್ಯವನ್ನು ನಮ್ಮ ಇಂದು ಗ್ರಾಮಕ್ಕೆ ನೀಡಿದಂತಹ ಸೀತಾರಾಮ್ ಗಟ್ಟಿ ಅವರಿಗೆ ಇವತ್ತು ನಾವು ವಿಶೇಷವಾಗಿ ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಸೀತಾರಾಮ್ ಗಟ್ಟಿ ಅವರಿಗೆ ಶ್ರೀಯುತ ವಿದ್ಯಾಕೆ ಅವರು ದಯವಿಟ್ಟು ವೇದಿಕೆ ಬಂದು ಈ ಒಂದು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಫಿಲ್ಮ್ ಕಟ್ಟೆಮಾರು ಫಿಲ್ಮ್ ಮತ್ತು ಮೀರಾ ಫಿಲ್ಮ್ ನೆತ್ತರಕೆರೆ ಮತ್ತೋರ್ವ ಗಣ್ಯರು ಇವತ್ತು ವೇದಿಕೆಯಲ್ಲಿದ್ದಾರೆ. ಯಾರು ಹೆಸರು? ಉದ್ಯಮಿ ನಾಗೇಶ್ ಅವರು ಬೆಂಗಳೂರಿಂದ ಬಂದಿದ್ದಾರೆ. ದಯವಿಟ್ಟು ಅವರು ವೇದಿಕೆಯಲ್ಲಿ ಈ ಒಂದು ಆಸನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ರವಿಶಂಕರ್ ವಿದ್ಯಾಮಂದಿರ ಇದರ ಪ್ರಾಂಶುಪಾಲರು ಡಾಕ್ಟರ್ ಸುರೇಶ್ ಮಹಾಲಿಂಗಪುರ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯನ್ನ ಸ್ವಾಗತವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರುವಂಥ ಮತ್ತೋರ್ವ ಗಣ್ಯ ಅಖಿಲ್ ರವರು. ಅಖಿಲ್ ರವರ ಪರಿಚಯ ಎಲ್ರಿಗಿರಬಹುದು. ಪ್ರಿನ್ಸಿಪಾಲ್ ರವರು ವೇದಿಕೆ ಬರ್ತಾ ಇದ್ದಾರೆ. ಪ್ರಾಂಶುಪಾಲರು ರವಿಶಂಕರ್ ಗುರೂಜಿ ಶಾಲೆಯ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಅವರು ಅಖಿಲ್ ರವರು ಲಂಚುಲಾಲ್ ಉದ್ಯಮಿ ಲಂಚುಲಾಲ್ ಅವರು ನಿರ್ಮಾಪಕರು. ಅವರ ಕಚೇರಿಯ ವ್ಯವಸ್ಥಾಪಕರಾಗಿ ಅವರ ಪರವಾಗಿ ಇವತ್ತು ಅವರಿಗೆ ಯಾವುದೋ ಕಾರ್ಯಕ್ರಮ ತೊಂದರೆ ಇದೆ, ಆದ ಕಾರಣ ಅದರ ಪರವಾಗಿ ಇವತ್ತು ವೇದಿಕೆಯನ್ನು ಅಲಂಕರಿಸಿರುವಂಥ ಅಖಿಲ್ ರವರಿಗೆ ನಾವು ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅಖಿಲ್ ರವರು ಇವತ್ತು ಅನೇಕ ಚಲನಚಿತ್ರಗಳಿಗೆ ಸಹಕಾರ ನೀಡಿದವರು. ಅವರ ಚಲನಚಿತ್ರ ಕಟ್ಟೆಮಾರು ಅನ್ನುವಂಥ ಚಲನಚಿತ್ರ ಲಂಚುಲಾಲ್ ಅವರ ನಿರ್ದೇಶನದಲ್ಲಿ ಇವತ್ತು ನಿರ್ಮಾಪಕತ್ವದಲ್ಲಿ ಸಹ ಇವತ್ತು ಕಟ್ಟೆಮಾರು ಹಾಗೂ ನೆತ್ತರಕೆರೆ, ಮೀರಾ ಹಾಗೂ ಒಡ್ಡ ಇದೆಲ್ಲ ಚಲನಚಿತ್ರಗಳು ಇವತ್ತು ಲಂಚುಲಾಲ್ ಅವರ ನಿರ್ಮಾಪಕತ್ವದಲ್ಲಿ ಬರ್ತಾ ಉಂಟು. ಅದರ ನಿರ್ವಹಣೆ ಹಾಗೂ ವ್ಯವಸ್ಥಾಪಕತ್ವ ನಮ್ಮ ಅಖಿಲ್ ರವರದ್ದು. ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಅಖಿಲ್ ರವರಿಗೆ ಶ್ರೀಯುತ ಗಣೇಶ್ ಕೊಟ್ಟಾರಿ, ನಮ್ಮ ಸಂಸ್ಥೆಯ ಕ್ರೀಡಾ ಕಾರ್ಯದರ್ಶಿ ಗಣೇಶ್ ಕೊಟ್ಟಾರಿ ಶಾಲು ಹಾಗೂ ಸ್ಮರಣೆ ಗೌರವವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಗಣ್ಯ ಇವತ್ತು ವೇದಿಕೆಯಲ್ಲಿದ್ದಾರೆ. ಪ್ರಾಂಶುಪಾಲರು ರವಿಶಂಕರ್ ಗುರೂಜಿಯ ಪ್ರಿನ್ಸಿಪಾಲ್ ಆದ ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ಶಾಲು ಹಾಗೂ ಸ್ಮರಣೆಗೆ ಗೌರವ ನೀಡ್ತಾ ಇದ್ದೇವೆ. ದಯವಿಟ್ಟು ಗಾಯತ್ರಿ ಅವರು ವೇದಿಕೆ ಬಂದು ಈ ಒಂದು ಶಾಲು ಹಾಗೂ ಸ್ಮರಣೆಗೆ ಗೌರವವನ್ನು ನೀಡಬೇಕು. ನಮ್ಮ ರವಿಶಂಕರ್ ಗುರೂಜಿಯ ಪ್ರಾಂಶುಪಾಲರಿಗೆ ದಯವಿಟ್ಟು ವೇದಿಕೆ ಬರಬೇಕು.
ಎಲ್ಲರೂ ನಮ್ಮ ಗುರುಕಿರಣರು ಬರ್ತಾ ಇದ್ದಾರೆ. ಇವತ್ತು ಸ್ವಸ್ತಿಕ್ ಕಲಾ ಪ್ರಶಸ್ತಿಯ ಗೌರವವನ್ನು ನೀಡಲಿಕ್ಕಿರುವಂತಹ ಗುರುಕಿರಣ್ ಬರ್ತಾ, ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಡಾಕ್ಟರ್ ಗುರುಕಿರಣ್ ಅವರು ಇವತ್ತು ಸ್ವಸ್ತಿಕ್ ಕಲಾ ಪ್ರಶಸ್ತಿ ಸಮಾರಂಭಕ್ಕೆ ಇವತ್ತು ಆಯ್ಕೆಯಾದಂಥ ರೆಮೋನಾ ಪಿರೇರಾ ಹಾಗೂ ಶ್ರೀಯುತ ಗುರುಕಿರಣ್ ಅವರು ಬಹುದಿನಗಳ ನಮ್ಮ ಒಂದು ಕನಸು. ದಯವಿಟ್ಟು ಗುರುಕಿರಣ್ ಅವ್ರನ್ನ ಕಾತರದಿಂದ ಎಲ್ಲರೂ ಕಾಯ್ತಾ ಇದ್ದೆವು. ಖ್ಯಾತ ಸಂಗೀತ ನಿರ್ದೇಶಕ ಗಾಯಕ ಶ್ರೀಯುತ ಗುರುಕಿರಣ್ ಅವರು ಇವತ್ತು ನಮ್ಮ ವೇದಿಕೆ ಬಂದದ್ದು ಹಾಗೂ ರೆಮೋನಾ ಇಬ್ಬರು ಹೊಸ ಕಳೆಯನ್ನೇ ತಂದುಕೊಟ್ಟಿದ್ದಾರೆ. ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ನೀಡಬೇಕು. ನಮ್ಮ ಕೆಲಸದ ಒತ್ತಡದ ಮಧ್ಯದಲ್ಲೂ ಕೂಡ ಇವತ್ತು ಅನೇಕ ಕಾರ್ಯಕ್ರಮ ಇದ್ದು, ಆದರೂ ಸಹ ನಮ್ಮ ಕರೆಗೆ ಹೋಗೊಟ್ಟು ಗುರುಕಿರಣರು ಇಲ್ಲರೂ ಬಂದಿದ್ದಾರೆ. ತುಂಬ ಸಂತೋಷವಾಗ್ತಾ ಇದೆ. ಈ ಒಂದು ಸ್ವಸ್ತಿಕ್ ಕಲಾ ಪ್ರಶಸ್ತಿಯ ಒಂದು ಸ್ವೀಕಾರ ಮಾಡುವಂತಹ ಗುರುಕಿರಣರವರಿಗೆ ಇವತ್ತು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ಸಂತೋಷ್ರವರು ಆ ಒಂದು ಗುರುಕಿರಣರವರಿಗೆ ಒಂದು ಶಾಲು ಹಾಗೂ ಸ್ಮರಣಿಕೆ ಗೌರವ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರಧಾನ ಭೂಮಿಕೆಯಲ್ಲಿರುವಂತಹ ಮತ್ತೋರ್ವ ಭರತನಾಟ್ಯ ಕಲಾವಿದೆ ರೆಮೋನಾ ಈವೆಟ್ ಪಿರೇರಾ. ಭರತನಾಟ್ಯದಲ್ಲಿ ಸಾಧನೆಗೈದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡನ್ನು ಮಾಡಿದಂತಹ ಒಂದು ಸಣ್ಣ ಎಳೆಯ ಕಲಾವಿದೆ, ಇವತ್ತು ಅತಿ ಎತ್ತರಕ್ಕೆ ಬೆಳೆದ ಕಲಾವಿದೆ ರೆಮೋನಾ ಪಿರೇರಾ ಅವರಿಗೆ ಈ ವೇದಿಕೆಯಲ್ಲಿ ಒಂದು ಸ್ವಸ್ತಿಕ್ ಕಲಾ ಪ್ರಶಸ್ತಿ ಗುರುಕಿರಣರೊಂದಿಗೆ ನೀಡುವಂತಹ ಒಂದು ಸದಾವಕಾಶ ನಮಗೆ ಸಿಕ್ಕಿದೆ. ಅವರಿಗೆ ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ರೆಮೋನಾ ಪಿರೇರಾ ಅವರಿಗೆ ನಮ್ಮ ಅಧ್ಯಕ್ಷರು ಲಲಿತಾ ಗೌಡ್ ಅವರು ಅಲ್ಲಿಂದಲೇ ಶಾಲು ಹಾಗೂ ಸ್ಮರಣೆ ಗೌರವ ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ಬಾಂಬೆ ಬೆಂಗಳೂರು ಕದ್ರಿ ಪೂರ್ವ ವಿಭಾಗ ಪೊಲೀಸ್ ಠಾಣೆಯ ನಿರೀಕ್ಷಕರಾದಂತಹ ಶ್ರೀಯುತ ಸುಧಾಕರ್ ಇವರು ಬಂದಿದ್ದಾರೆ. ಸುಧಾಕರ್ ರಾವ್ ಅವರು, ದಯವಿಟ್ಟು ಸುಧಾಕರ್ ಅವರು ವೇದಿಕೆ ಬರಬೇಕು. ಧನೀಶ್ ಅವರು ಅವರನ್ನ ವೇದಿಕೆ ಬರಮಾಡಿಕೊಳ್ಬೇಕು ಅಂತ ಕೇಳ್ಕೊಂಡು ದಯವಿಟ್ಟು ಎಲ್ಲರೂ ಚಪ್ಪಾಳೆ ಕೊಡಿ. ಅದು ನಮ್ಮ ಪೂರ್ವ ಪೊಲೀಸ್ ಠಾಣೆಯ ಸುಧಾಕರ್ ಅವರು ಅನೇಕ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಯಾವತ್ತೂ ಸಹಕಾರವಿತ್ತಂತಹ ಮಹನೀಯರು. ಸುಧಾಕರ್ ರಾವ್ ಪಾಟೀಲ್ ರವರು ಸ್ವಸ್ತಿಕ್ ಕಲಾ ಕೇಂದ್ರದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇವತ್ತು ಹಿನ್ನೆಲೆಯಾಗಿ ಅನೇಕ ರೀತಿಯಲ್ಲಿ ಸಹಕರಿಸುವಂತಹ ಸುಧಾಕರ್ ಅವರಿಗೆ ಇವತ್ತು ವೇದಿಕೆಯಲ್ಲಿ ನಾವು ಗೌರವಾರ್ಪಣೆ ನೀಡ್ತಾ ಇದ್ದೇವೆ. ಅವರಿಗೆ ಶಾಲು ಹಾಗೂ ಸ್ಮರಣಿಕೆ ಗೌರವವನ್ನು ನೀಡ್ತಾ ಇದ್ದೇವೆ. ಧನೀಶ್ ಅವರು ದಯವಿಟ್ಟು ವೇದಿಕೆ ಬಂದು ಈ ಒಂದು ಅವರು ಗೌರವವನ್ನು ಅವರಿಗೆ ಅರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ನಾಗೇಶ್ ಅವರು ಬೆಂಗಳೂರಿನ ಈಗಾಗಲೇ ಅವರ ಪರಿಚಯ ಮಾಡಿದ್ದೆವು. ಅವರಿಗೆ ಕೂಡ ಶಾಲು ಹಾಗೂ ಸ್ಮರಣೆಗೆ ಗೌರವ ನೀಡ್ತಾ ಇದ್ದೇವೆ. ದಯವಿಟ್ಟು ಅಶೋಕ್ ಜಾಧವ್ ಅವರು ಅವರಿಗೆ ಸ್ಮರಣೆಗೆ ಹಾಗೂ ಶಾಲು ನೀಡಿ ಗೌರವಿಸಬೇಕು. ನಾಗೇಶ್ ಅವರು ಬೆಂಗಳೂರಿನ ಒಂದು ಉದ್ಯಮಿ. ಅಳಪೆ ಕರ್ಮಾರ್ ಗ್ರಾಮದ ಮಾಜಿ ಮಾನಾಪ ಸದಸ್ಯೆ ಶೋಭಾ ಪೂಜಾರಿ ಬಂದಿದ್ದಾರೆ. ದಯವಿಟ್ಟು ಶೋಭಾ ಪೂಜಾರಿ ಅವರು ವೇದಿಕೆ ಬರಬೇಕು. ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಗೌರವ ನೀಡಬೇಕು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ನೀಡುವಂತಹ ಶೋಭಾ ಪೂಜಾರಿಯವರು ಇವತ್ತು ಕೂಡ ನಮ್ಮ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ದಾಕ್ಷಾಯಿಣಿ ಅವರು ದಯವಿಟ್ಟು ವೇದಿಕೆ ಬಂದು ಹಾರ ಹಾಗೂ ಶಾಲು ಹಾಗೂ ಸ್ಮರಣೆಗೆ ಗೌರವ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯ ಅತಿಥಿಗಳಿಗೆ ಈಗಾಗಲೇ ಸ್ವಾಗತ ನೀಡಿ ನಂತರ ಇದೀಗ ಎಲ್ಲ ಪ್ರೇಕ್ಷಕ ವರ್ಗದವರು, ಹಿತೈಷಿಗಳು, ವಿದ್ಯಾರ್ಥಿಗಳು, ಬಹುಮಾನ ಸ್ವೀಕರಿಸುವ ಮಕ್ಕಳು ಎಲ್ಲರೂ, ಹೆತ್ತವರು, ಹಿರಿಯರು ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ ನೀಡಿ ಸ್ವಾಗತವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ಸುಂದರವಾಗಿ ಸ್ವಾಗತವನ್ನು ನೀಡಿದಂಥ ನಮ್ಮ ಸಂಚಾಲಕರಾದ KC ಹರಿಶ್ಚಂದ್ರರಾವ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದಕ್ಕೆ ದೀಪ ಪ್ರಜ್ವಲನೆ ನಮ್ಮ ಪ್ರತಿಯೊಂದು ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡ್ತಾ ಈ ದೀಪವನ್ನು ಪ್ರಜ್ವಲನೆ ಮಾಡುವಂಥದ್ದು ನಮ್ಮ ಒಂದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸುಂದರವಾಗಿ ಮೂಡಿ ಬರಲಿಕ್ಕೆ ಆ ದೇವರು ನಮಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ನೀಡಬೇಕಂತ ದೀಪ ಪ್ರಜ್ವಲನೆ ಮುಖಾಂತರ ನಾವು ಇದು ಮಾಡಿದ್ದೇವೆ. ದಯವಿಟ್ಟು ಗಣ್ಯರು ಎಲ್ಲರೂ ಕೂಡ ಈ ದೀಪ ಪ್ರಜ್ವಲನೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಗುರುಕಿರಣ್ ಸರ್ ಇವತ್ತು ಸ್ವಸ್ತಿ ಕಲಾ ಪ್ರಶಸ್ತಿಯನ್ನು ಕೊಡುವಂಥ ಗುರುಕಿರಣ್ ಸರ್ ಮತ್ತು ಹಾಗೆ ನಮ್ಮ ರೆಮೋನಾ ಬಹಳ ನಗುಮುಖದಿಂದ ಬಂದಿದ್ದಾರೆ. ಬಹಳ ಖುಷಿಯಲ್ಲಿ ಸ್ವಸ್ತಿಕಿನ ಬಗ್ಗೆ ನನಗೆ ಈ ಮೊದಲೇ ತಿಳಿದಿದೆ ಅಂತೇಳಿ ಗುರುಕಿರಣ್ ಸರ್ ಮೊದಲೇ ಹೇಳಿದ್ದಾರೆ. ನಾನು ಕೇಳ್ಕೊಂಡಿದ್ದೇನೆ, ಪ್ರತಿ ಒಂದು ತಿಂಗಳಲ್ಲಿ 12 ಕಾರ್ಯಕ್ರಮ ಮಾಡುವಂಥ ಒಂದು ಸ್ವಸ್ತಿ ಕಲಾ ಸಂಸ್ಥೆ. ಈ ಸಂಸ್ಥೆಗೆ ನಾನು ಖಂಡಿತವಾಗಿ ಬರ್ತೇನೆ. ಖಂಡಿತವಾಗಿ ಜನರಲ್ಲಿ ನನಗೆ 1-2 ಮಾತನ್ನು ಕೂಡ ನಾನು ಮಾತಾಡ್ತೇನೆ ಸ್ವಸ್ತಿ ಕಲಾ ಕೇಂದ್ರದ ಬಗ್ಗೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಬ್ಬಗೆ ನನ್ನ ವೈಯಕ್ತಿಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ರೆಮೋನಾ ಅವರಿಗೂ ಕೂಡ ಹಾಗೆ ಅವರ ತಾಯಿ ಕೂಡ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿರುವಂಥ ವೇದಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ದೀಪ ಪ್ರಜ್ವಲನೆಯ ಕಾರ್ಯಕ್ರಮ. ದಯವಿಟ್ಟು ಗಣ್ಯರು ಎಲ್ಲರೂ ಸೇರಿ ಆ ದೀಪ ಪ್ರಜ್ವಲನೆಯಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತೇನೆ. ಗುರುಕಿರಣ್ ಸರ್, ರೆಮೋನಾ ದಯವಿಟ್ಟು. ಎಲ್ಲರೂ ಗಣ್ಯರು ಎದುರುಗಡೆ ಇದ್ದು ಆ ದೀಪ ಪ್ರಜ್ವಲನೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ.
ದೀಪ ದೇವರ ಸ್ವರೂಪ. ಪ್ರತಿಯೊಂದು ಮನೆ ಮನೆ ಬೆಳಗಲಿ, ಸಂಘ ಸಂಸ್ಥೆ ಬೆಳಗಲಿಕ್ಕೆ ಆ ದೀಪದ ಆ ಜ್ಯೋತಿ ಬೆಳಕೇ ಕಾರಣ. ದೀಪ ಪ್ರಜ್ವಲನೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿದೆ. ಮುಂದಕ್ಕೆ ನಮ್ಮ ಸಂಸ್ಥೆ ಇಷ್ಟರವರೆಗೆ ನಮ್ಮ ಸಂಸ್ಥೆ ಯಾವ ರೀತಿ ಕಾರ್ಯಕ್ರಮ ಮಾಡಿ ಬಂದಿದೆ, ಆ ಸಾಧನೆ ಮಾಡಿದ ಮೆಟ್ಟಲನ್ನು ಯಾವ ರೀತಿ ಎತ್ತರೆತ್ತರಕ್ಕೆ ಅದನ್ನು ಏರಿ ಬೆಳೆದು ನಿಂತಿದೆ, ಅದರಿಂದ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಬಂದಿದೆ. ಆ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನು ನಮ್ಮ ಆನಂದ್ ರಾವ್ ಪ್ರಧಾನ ಕಾರ್ಯದರ್ಶಿ ನೀಡಲಿದ್ದಾರೆ. ದಯವಿಟ್ಟು LCD ಅವರು ನಮ್ಮ ಸಾಧನೆ ಮಾಡಿದ ಹಾದಿಯನ್ನು ಪ್ಲೇ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ವಸ್ತಿಕ್ ಕಲಾ ಕೇಂದ್ರ ರಿಜಿಸ್ಟರ್ಡ್ ಜಲ್ಲಿಗುಡ್ಡೆ ಮಂಗಳೂರು. ಸುಮಾರು 2004 ಹಾಗೂ 2005 ಸಾಲಿನಲ್ಲಿ ಆರಂಭವಾದ ನಮ್ಮ ಸಂಸ್ಥೆ ಇದೀಗ 22 ವರ್ಷಗಳ ಹೊಸ್ತಿಲಲ್ಲಿದೆ. ಕಳೆದ 2 ವರ್ಷಗಳಲ್ಲಿ ಎಲ್ಲ ರಂಗಗಳಲ್ಲೂ ಸಾಗಿ ಬಂದು ಸರಿಸುಮಾರು 400ಕ್ಕೂ ಮಿಕ್ಕಿ ಕಾರ್ಯಕ್ರಮ ನೀಡಿದ ದಾಖಲೆ ನಮ್ಮದು. ಈ ದಿಶೆಯಲ್ಲಿ ಸಂಸ್ಥೆಗೆ ಸಂದ ಗೌರವ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2016ರಲ್ಲಿ ಈ ಪ್ರಶಸ್ತಿ ಲಭಿಸಿದ್ದು, ನಂತರ ನಿರಂತರವಾಗಿ ಸಂಸ್ಥೆಯಿಂದ ಮೂಡಿಬಂದ ಕಾರ್ಯಕ್ರಮಗಳು ಅನೇಕ. ಕಳೆದ 1 ವರ್ಷದಲ್ಲೇ ನೋಡುವುದಾದರೆ ಸರಿಸುಮಾರು 15ಕ್ಕೂ ಅಧಿಕ ಕಾರ್ಯಕ್ರಮ ಕೇವಲ 2025-26 ಸಾಲಿನಲ್ಲಿ ಮೂಡಿಬಂದಿದೆ. 2025 ಮಾರ್ಚ್ ತಿಂಗಳಲ್ಲಿ ನಡೆದ ವಾರ್ಷಿಕೋತ್ಸವದಲ್ಲಿ ಸೀರಿಯಲ್ ನಟ ದಿಲೀಪ್ ಶೆಟ್ಟಿ ಹಾಗೂ ತುಳು ರಂಗಭೂಮಿ ಕಲಾವಿದ ಕುಶಲ್ ದರಸೆ ನವೀನ್ ಡಿ ಪಡೀಲ್ ರವರಿಗೆ ಸ್ವಸ್ತಿಕ್ ಕಲಾ ಪ್ರಶಸ್ತಿಯ ಗೌರವ, ಕಲಿಕಾ ಸಾಧಕರಿಗೆ ವಿದ್ಯಾರ್ಥಿ ವೇತನ ನೀಡಿಕೆ, ಆಟೋಟ ಸ್ಪರ್ಧಾ ವಿಜೇತರಿಗೆ ಬಹುಮಾನ, ಜೀವ ಉಳಿಸಿದ 2 ವ್ಯಕ್ತಿಗಳಿಗೆ ಶೌರ್ಯ ಪ್ರಶಸ್ತಿ, ನೃತ್ಯ ಮಾಡಿದ ಸ್ಥಳೀಯರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಬಹುಮಾನ, ಜಪ್ಪಿನಮೊಗರು ಪ್ರಾಥಮಿಕ ಶಾಲೆಗೆ ಅತ್ಯುತ್ತಮ ಶಿಕ್ಷಣ ಕೇಂದ್ರ ಪ್ರಶಸ್ತಿ ಮತ್ತು ಶಾರದಾ ಆರ್ಟ್ಸ್ ಮಂಜೇಶ್ವರ ತಂಡದಿಂದ ಕತೆ ಎಡ್ಡೆಂಡು ಎಂಬ ತುಳು ನಾಟಕ ನಡೆಯಿತು. ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. 2025 ಏಪ್ರಿಲ್ ತಿಂಗಳಲ್ಲಿ ವಾರ್ಷಿಕ ಮಹಾಸಭೆಯ ಕಲಾಪ ಸುಮಾಸದನ ಸಭಾಂಗಣ ಮಲ್ಲಿಕಟ್ಟೆಯಲ್ಲಿ ನಡೆಯಿತು. ವಾರ್ಷಿಕ ಲೇಖಪತ್ರ ಮಂಡನೆಯ ನಂತರ 2025-26 ಶಾಲೆಗಾಗಿ ಆಡಳಿತ ಮಂಡಳಿ ರಚಿಸಲಾಯಿತು. ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಲಲಿತಾ ಗೌಡ, ಗೌರವ ಅಧ್ಯಕ್ಷರಾಗಿ ಲಯನ್ಸ್ ಬಿ ಪ್ರಕಾಶ್ ಪೈ, ಪ್ರಧಾನ ಸಂಚಾಲಕರಾಗಿ KC ಹರಿಚಂದ್ರರಾವ್, ಗೌರವ ಸಲಹೆಗಾರರಾಗಿ ಶ್ರೀಮತಿ ಮಾಲತಿ ನಾಯರ್, ಉಪಾಧ್ಯಕ್ಷರುಗಳಾಗಿ ನಾಗೇಶ್ ಎಂ ಹಾಗೂ ಗಂಗಾಧರ್ ರಾವ್, ಪ್ರಧಾನ ಕಾರ್ಯದರ್ಶಿಗಳಾಗಿ ಆನಂದರಾವ್, ಕೋಶಾಧಿಕಾರಿಯಾಗಿ ಅಶೋಕ್ ಜಾಧವ್, ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ಸಂತೋಷ್ ಪಡೀಲ್ ಹಾಗೂ ಚಂದ್ರಕಲಾ, ಶೈಕ್ಷಣಿಕ ಕಾರ್ಯದರ್ಶಿಗಳಾಗಿ ಗಣೇಶ್ ಕೊಟ್ಟರಿ ಹಾಗೂ ಶಶಿಕಲಾ ಸುವರ್ಣ, ಸಮಾಜ ಸೇವಾ ಕಾರ್ಯದರ್ಶಿಗಳಾಗಿ ಸುಮಲತಾ ಹರೀಶ್ ಹಾಗೂ ಗಾಯತ್ರಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ಉಷಾಕುಮಾರಿ ಹಾಗೂ ಮಲ್ಲಿಕಾರಾವ್, ಜತೆ ಕಾರ್ಯದರ್ಶಿಗಳಾಗಿ ದಾಕ್ಷಾಯಿಣಿ ಹಾಗೂ ರೋಹಿಣಿ, ಲೆಕ್ಕ ಪರಿಶೋಧಕರಾಗಿ ಶೋಭಾ ಹರೀಶ್ ಮತ್ತು ಕ್ರೀಡಾ ಕಾರ್ಯದರ್ಶಿಗಳಾಗಿ ವಿದ್ಯಾ ಹಾಗೂ ದನೀಶ್ KS ಆಯ್ಕೆಯಾದರು. ಕಾರ್ಯಕಾರಿ ಸಮಿತಿಯಲ್ಲಿ ವಿಜಯಕುಮಾರ್, ಪ್ರೇಮಾ ಭವಾನಿ, ಹಿತೇಶ್,
ಆಸೀಸ್ ಹಾಗೂ ಸುಜಾತಾ ಗಂಗಾಧರ್, ಪ್ರತಿಮಾ ಪವಾರ್ ಆಯ್ಕೆಯಾದರು. 2025 ಮೇ ತಿಂಗಳು ಎನಿಮಲ್ ಕೇರ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಸಾಕು ಪ್ರಾಣಿಗಳಿಗೆ ರೇಬಿಸ್ ವಿರುದ್ಧ ಲಸಿಕೆ ನೀಡುವ ಕಾರ್ಯಕ್ರಮ ಜಲ್ಲಿಗುಡ್ಡೆ ಬಸ್ ಸ್ಟ್ಯಾಂಡ್ ಬಳಿ ನಡೆದು ಸುಮಾರು 150ಕ್ಕೂ ಅಧಿಕ ಬೆಕ್ಕು ಹಾಗೂ ನಾಯಿಗಳಿಗೆ ಲಸಿಕೆ ನೀಡಲಾಯಿತು. ಕಾರ್ಪೊರೇಟರ್ ಅಸ್ರಫ್, ಲಯನ್ಸ್ ಬಿ ಪ್ರಕಾಶ್ ಪೈ ಹಾಗೂ ಸಂಸ್ಥೆಯ ಸದಸ್ಯರು ಪಾಲ್ಗೊಂಡರು. 2025 ಜೂನ್ ತಿಂಗಳಲ್ಲಿ ಮದ್ಯ ಮುಕ್ತರೊಂದಿಗೆ ಒಂದು ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿ ಬಜಾಲಿನ ಲಿಂಕ್ ಅಮೂಲ್ ವ್ಯಸನ ಮುಕ್ತ ಕೇಂದ್ರ ಈ ಸಂಸ್ಥೆಯ ಸಹಯೋಗದಲ್ಲಿ ವ್ಯಸನ ಮುಕ್ತರಿಗಾಗಿ ಆಟೋಟ ಸ್ಪರ್ಧೆ ನಡೆಸಿ ಬಹುಮಾನ ನೀಡಲಾಯಿತು. ಲಿಂಕ್ ಸಂಸ್ಥೆಯ ಪ್ರಮುಖರಾದ ಶ್ರೀಮತಿ ಲೀಡಿಯಾ ಹಾಗೂ ಬಿಂದು ರಾಣಿಯವರ ಉಪಸ್ಥಿತಿಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮ ನಡೆಸಲಾಗಿ ಲಯನ್ಸ್ ಬಿ ಪ್ರಕಾಶ್ ಪೈ, ಲಲಿತಾ ಗೌಡ ಹಾಗೂ ಸರ್ವ ಸದಸ್ಯರು ಪಾಲ್ಗೊಂಡರು. 2025 ಜುಲೈ ತಿಂಗಳಲ್ಲಿ ಮತ್ತೊಂದು ಕಾರ್ಯಕ್ರಮ ಕಂಕನಾಡಿ ಬಾಲಿಕಾಶ್ರಮದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಿತು. ಆಶ್ರಮದ ಬಾಲಕಿಯರಿಗಾಗಿ ರಾಮಾಯಣ ಮಹಾಭಾರತದಿಂದ ಆಯ್ದ 40ಕ್ಕೂ ಅಧಿಕ ಪ್ರಶ್ನೆಗಳನ್ನು ಸಂಚಾಲಕ ಶ್ರೀ ಹರಿಶ್ಚಂದ್ರರಾವು ಕೇಳಿದರು. ಸಮರ್ಪಕವಾಗಿ ಉತ್ತರಿಸಿದ ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ಸಂಗೀತ ಹಾಗೂ ನೃತ್ಯ ಪ್ರಸ್ತುತಪಡಿಸಲಾಯಿತು. ಆಶ್ರಮದ ವಾರ್ಡ್ ಹಾಗೂ ಇತರ ಸಿಬ್ಬಂದಿಗಳು ಹಾಗೂ ಸಂಸ್ಥೆಯ ಸದಸ್ಯರೆಲ್ಲರೂ ಪಾಲ್ಗೊಂಡರು. ಮುಖ್ಯಮಂತ್ರಿಗಳ ಪದಕ ನಮ್ಮ ಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಸಂತೋಷ್ ಪಟೇಲ್ ಅವರಿಗೆ ತನ್ನ ಅಪ್ರತಿಮ ಸೇವೆಯ ದ್ಯೋತಕವಾಗಿ ರಾಜಧಾನಿಯಲ್ಲಿ ಮುಖ್ಯಮಂತ್ರಿಗಳ ಹಸ್ತದಿಂದ ಚಿನ್ನದ ಪದಕ ನೀಡಿ ಗೌರವಿಸಿರುವುದು ಶ್ಲಾಘನೀಯ. ಈ ಕ್ಷಣವನ್ನು ಅವರ ಸಕುಟುಂಬಕರು ಹಾಗೂ ಸಂಸ್ಥೆಯ ಸದಸ್ಯರು ವಿಜೃಂಭಿಸಿದರು. 2025 ಜುಲೈ ತಿಂಗಳಲ್ಲಿ ವನ ಮಹೋತ್ಸವ ಅಂಗವಾಗಿ ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳಿಗಾಗಿ ಮಗುವಿಗೊಂದು ಮರ ಶಾಲೆಗೊಂದು ವನ ಎಂಬ ಶೀರ್ಷಿಕೆಯಡಿಯಲ್ಲಿ 100ಕ್ಕೂ ಅಧಿಕ ಔಷಧೀಯ ಸಸ್ಯಗಳನ್ನು ಮಕ್ಕಳಿಗೆ ನೀಡಿ ಅದರ ಉಪಯೋಗದ ಮಾಹಿತಿಯನ್ನು ನೀಡಲಾಯಿತು. ಪರಿಸರದ ಮಕ್ಕಳಿಂದ ಪರಿಸರ ಗೀತೆ, ಪರಿಸರ ನೃತ್ಯ ನಡೆಯಿತು. ಮುಖ್ಯ ಶಿಕ್ಷಕಿ ಸರಿತಾ ಹಾಗೂ ಪ್ರಕಾಶ್ ಪೈ ಮತ್ತು ಶಿಕ್ಷಕರು ಅಲ್ಲದೆ ಸಂಸ್ಥೆಯ ಸದಸ್ಯರು ಪಾಲ್ಗೊಂಡರು. ಜುಲೈ ತಿಂಗಳ ಮತ್ತೊಂದು ವಿಶಿಷ್ಟ ಕಾರ್ಯಕ್ರಮ ಆಟಿ ಸಂಭ್ರಮ. ಹೋಟೆಲ್ ವೃಂದಾವನದ ಸಭಾಂಗಣದಲ್ಲಿ ಸಂಸ್ಥೆಯ ವತಿಯಿಂದ ಆಟಿಕೂಟ ಜರುಗಿತು. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಚಿತ್ರಲೇಖನ ಸ್ಪರ್ಧೆ ನಡೆದು ಬಹುಮಾನ ವಿತರಿಸಲಾಯಿತು. ಶ್ರೀ ಅಂಬಾಭವಾನಿ ಭಜನಾ ಮಂದಿರದ ಅಧ್ಯಕ್ಷ ಕೆ ಬಾಲಚಂದ್ರ ಹಿಂಗಾರ ಅರಳಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಿರಿಯ ತುಳು ಚಲನಚಿತ್ರ ಸಾಹಿತಿ ಭೋಜ ಸುವರ್ಣರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಪ್ರಿಯಾ ಹರೀಶ್ ಆಟಿಯ ವಿಶೇಷ ಭಾಷಣ ಮಾಡಿದರು. ಆಟಿ ಕಳೆಂಜ ನೃತ್ಯ ಕಾರ್ಯಕ್ರಮ ಹಾಗೂ ಮಂತ್ರವಾದಿಯ ಮೋಸ ಎಂಬ ಸ್ಕಿಟ್ ನಡೆಯಿತು. ಆಟಿಯ ವಿಶೇಷ ಭೋಜನ ಅತಿಥಿಗಳು ಹಾಗೂ ಆಗಮಿಸಿದ ಎಲ್ಲರಿಗೂ 36 ವಿವಿಧ ರೀತಿಯ ಆಟಿಯ ಖಾದ್ಯ ಸವಿದರು. 2025 ಆಗಸ್ಟ್ ತಿಂಗಳಲ್ಲಿ ನಿರಂತರ 4 ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸ್ವಾತಂತ್ರ್ಯ ಸಂಭ್ರಮದಂದು ನಿವೃತ್ತ ಶಿಕ್ಷಕಿ ಲೀನಾ ಟೀಚರು ರಾಷ್ಟ್ರಧ್ವಜ ಅರಳಿಸಿದರು. ಅದೇ ದಿನ ಮೊಸರು ಕುಡಿಕೆ ಸಂಭ್ರಮದಲ್ಲಿ ಸಂಸ್ಥೆಯ ವತಿಯಿಂದ ಕಾರ್ಮಾರ್ನಲ್ಲಿ ದ್ವಾರ ಹಾಕಿ ಕುಡಿಕೆ ಕಟ್ಟಿ ಸಂಭ್ರಮಿಸಲಾಯಿತು. ಅದೇ ತಿಂಗಳು ಶ್ರೀ ಮಹಾದೇವಿ ಭಜನಾ ಮಂದಿರದ ಗಣಪತಿ ಶೋಭಾಯಾತ್ರೆಯಂದು ಸಾರ್ವಜನಿಕರಿಗೆ ಪಾನಕ ಹಾಗೂ ಸಿಹಿ ಹಂಚಲಾಯಿತು. ಸದಸ್ಯರೆಲ್ಲರೂ ಪಾಲ್ಗೊಂಡಿದ್ದರು. ಜಲ್ಲಿಗುಡ್ಡೆಗೆ ಸಮರ್ಪಕ ಬಸ್ಸು ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ, ಒಳಚರಂಡಿ ಮತ್ತು ರಸ್ತೆ ಅಗಲೀಕರಣ ಮತ್ತು ಕಾಂಕ್ರೀಟೀಕರಣಕ್ಕೆ ಆಗ್ರಹಿಸಿ ನೂತನ ಜಿಲ್ಲಾಧಿಕಾರಿ ದರ್ಶನ್ HV ಇವರಿಗೆ ಮನವಿ ಅರ್ಪಿಸಲಾಯಿತು. ನೂತನವಾಗಿ ಅಧಿಕಾರ ವಹಿಸಿದ ಜಿಲ್ಲಾಧಿಕಾರಿಗಳಿಗೆ ಹೂಗುಚ್ಛ ನೀಡುವ ಮೂಲಕ ಅಭಿನಂದಿಸಲಾಯಿತು. ಸದಸ್ಯರೆಲ್ಲರೂ ಉಪಸ್ಥಿತರಿದ್ದರು. ಅದೇ ತಿಂಗಳು ಓಜಸ್ ಸಂಸ್ಥೆಯ ವತಿಯಿಂದ ಮೋರ್ಗನ್ ಗೇಟ್ನಲ್ಲಿ ನಡೆದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಜಾನಪದ ಗೀತೆ, ಸ್ಕಿಟ್ ಹಾಗೂ ಛದ್ಮವೇಷ ಎಲ್ಲದರಲ್ಲೂ ಸದಸ್ಯರು ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದರು. 2025 ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೊಂದು ಕಾರ್ಯಕ್ರಮ ಪದುವ ಪ್ರೌಢಶಾಲೆ ನಂತೂರು. ಪದವು ಇಲ್ಲಿ ಶಾಲಾ ಮಕ್ಕಳಿಗಾಗಿ ರಸ್ತೆ ಸಂಚಾರ ನಿಯಮಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸಹಾಯಕ ಪೊಲೀಸ್ ಸಂಚಾರ ನಿರೀಕ್ಷಕರಾದ ವಿಜಯರಾಜ್ ಮಕ್ಕಳಿಗೆ ಮಾಹಿತಿ ನೀಡಿದರು. ಲಯನ್ಸ್ ಬಿ ಪ್ರಕಾಶ್ ಪೈ, ಸಂತೋಷ್ ಪಟೇಲ್, ಲಲಿತಾ ಗೌಡ ಹಾಗೂ ಸಂಚಾಲಕ KC ಹರಿಚಂದ್ರರಾವು ನಿರೂಪಿಸಿದರು. 2025 ನವೆಂಬರ್ ತಿಂಗಳಲ್ಲಿ
ಗಾರ್ಡಿಯನ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ನಾಗುರಿ ಇಲ್ಲಿ ಶಾಲಾ ಮಕ್ಕಳ ಜೊತೆ ರಾಜ್ಯೋತ್ಸವ ಆಚರಿಸಲಾಯಿತು. ಕನ್ನಡ ನಾಡಿನ ವಿಶೇಷತೆ ಬಗ್ಗೆ ಸುಮಾರು 25ಕ್ಕೂ ಅಧಿಕ ಪ್ರಶ್ನೆಗಳನ್ನು ಕೇಳಿದ್ದು ಸಮರ್ಪಕವಾಗಿ ಉತ್ತರ ನೀಡಿದ ಮಕ್ಕಳು ಬಹುಮಾನ ಪಡೆದರು. ನಾಡಗೀತೆ, ನೃತ್ಯ ಭಾಷಣ ನಡೆಸಲಾಗಿ ಮಾಜಿ ಮನಾಪ ಸದಸ್ಯ ಕೇಶವ ಮರವಳ್ಳಿ, ಮುಖ್ಯ ಶಿಕ್ಷಕಿ ಜಾನೆಟ್, ಪ್ರಕಾಶ್ ಪೈ, ಸುಮಾಲತಾ, ಚಂದ್ರಕಲಾ ಹಾಗೂ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು. 2025 ಅಕ್ಟೋಬರ್ ತಿಂಗಳಲ್ಲಿ ರಾಮಕೃಷ್ಣ ಆಶ್ರಮ ಮಂಗಳದೇವಿಯಲ್ಲಿ ಆಶ್ರಮದ ಮಕ್ಕಳಿಗೆ ರಾಮಾಯಣ, ಮಹಾಭಾರತ ಹಾಗೂ ಪುರಾಣ ಇತಿಹಾಸದ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಿತು. ಆಶ್ರಮದ ಯೋಗೇಶಾನಂದ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಸುಮಾರು 50ಕ್ಕೂ ಅಧಿಕ ಪ್ರಶ್ನೆಗಳನ್ನು ಸಂಚಾಲಕ ಹರಿಚಂದ್ರರಾವ್ ಮಕ್ಕಳಿಗೆ ಕೇಳಿದರು. ಸಮರ್ಪಕವಾಗಿ ಉತ್ತರಿಸಿದ ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ಪ್ರಕಾಶ್ ಪೈ, ಲಲಿತಾ ಗೌಡ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. 2025 ಡಿಸೆಂಬರ್ 27ರಂದು ಬಾಬು ಕುರ್ತಡ್ಕ ಪ್ರಶಸ್ತಿ ಪ್ರದಾನ ಸಮಾರಂಭ ರಾಮಕೃಷ್ಣ ಮಿಷನ್ ಮಂಗಳೂರು ಇದರ ಆಶ್ರಯದಲ್ಲಿ ಶ್ರೀ ಪುಟ್ಟಣ್ಣ ಕುಲ್ಲಾಲ್ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ 2025-26 ಸಾಲಿನಲ್ಲಿ ಬಾಬು ಕುರ್ತಡ್ಕ ಪ್ರಶಸ್ತಿಯನ್ನು ಕುಮಾರಗೌಡ ಪುತ್ತಿಗೆಯವರಿಗೆ ನೀಡಲಾಯಿತು. ಗಣ್ಯರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯೋಧ ಸುಬೇದಾರ್ ರಾಘವೇಂದ್ರ ಕುರ್ತಡ್ಕರನ್ನು ಅವರ ದೇಶ ಸೇವೆಯನ್ನು ಗುರುತಿಸಿ ಅಭಿನಂದಿಸಲಾಯಿತು. ನಂತರ ಸಾಂಬವಿ ವಿಜಯ ಯಕ್ಷಗಾನ ತಾಳಮದ್ದಲೆ ನಡೆಯಿತು. ಸ್ವಾಮೀಜಿ ಅಣ್ಣಯ್ಯ ಕುಲಾಲ್, ಪ್ರಕಾಶ್ ಪೈ ಹಾಗೂ ಗಾಯತ್ರಿ ದೇವಿ, ಪ್ರಿಯ ಹರೀಶ್ ಹಾಗೂ ಸಂಸ್ಥೆಯ ಸದಸ್ಯರು ಪಾಲ್ಗೊಂಡರು. ಭಜನಾ ಕಾರ್ಯಕ್ರಮ ಶ್ರೀ ಅಂಬಾಭವನಿ ಭಜನಾ ಮಂದಿರದ ವಾರ್ಷಿಕ ಭಜನೋತ್ಸವದಲ್ಲಿ ಸದಸ್ಯರು ಭಜನಾ ಕಾರ್ಯಕ್ರಮ ನೀಡಿದರು. ಕಾರ್ಗಿಲ್ ವಿಜಯ ದಿವಸ ಸಂಸ್ಥೆಯ ಗೌರವಾಧ್ಯಕ್ಷ ಶ್ರೀ ಲಯನ್ ಪ್ರಕಾಶ್ ಪೈ ಹಾಗೂ ಸಂಚಾಲಕ KC ಹರಿಚಂದ್ರರವರು ವೀರ ಯೋಧರ ಸ್ಮಾರಕಕ್ಕೆ ಗೌರವ ನಮನ ಅರ್ಪಿಸಿದರು. ಪ್ರೆಸ್ ಮೀಟ್ ಪತ್ರಕರ್ತರ ಸಂಘದ ಭವನದಲ್ಲಿ ಬಾಬು ಕುರ್ತಡ್ಕ ಪ್ರಶಸ್ತಿ ಸಮಾರಂಭದ ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ಹರಿಚಂದ್ರರಾವ್ ಮಾತನಾಡಿದರು. ಪ್ರಕಾಶ್ ಪೈ, ಲಲಿತಾ ಗೌಡ ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಸುಮಾರು 15ಕ್ಕೂ ಅಧಿಕ ಕಾರ್ಯಕ್ರಮ ಸಂಸ್ಥೆಯಿಂದ ಒಂದು ವರ್ಷದಲ್ಲಿ ಮೂಡಿ ಬಂದ ಕಾರ್ಯಕ್ರಮ. ಕಳೆದ 21 ವರ್ಷಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕಾರ್ಯಕ್ರಮ ನೀಡಿದ್ದೇವೆ. ಬೇರೆ ಎಲ್ಲ ಸಂಸ್ಥೆಗಳಿಂದ ಭಿನ್ನವಾಗಿ ಗ್ರಾಮಕ್ಕೆ ಮಾದರಿಯಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಗೌರವದಿಂದ ಮುಂದೆ ನೋಡಿ ಬರಲಿದೆ. ಇವೆರಡು ವರ್ಷದಲ್ಲಿ 25ರ ಬೆಳ್ಳಿ ಹಬ್ಬ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಯಾಚಿಸಿದ ನನ್ನ ಸಂಕ್ಷಿಪ್ತ ವರದಿಗೆ ಚುಕ್ಕಿ ಇಡುತ್ತಿದ್ದೇನೆ. ನಮಸ್ಕಾರ. ಅಭಿನಂದನೆಗಳು. ಪ್ರಧಾನ ಕಾರ್ಯದರ್ಶಿ ಆನಂದರಾವ್. ವಾರ್ಷಿಕ ವರದಿಯನ್ನು ಮಂಡಿಸಿದಂಥ ನಮ್ಮೆಲ್ಲರ ಮೆಚ್ಚಿನ ಶ್ರೀ ಆನಂದರಾವ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಪುಟಾಣಿ ಮಕ್ಕಳು ಡ್ಯಾನ್ಸ್ ನೃತ್ಯ ಮಾಡಿದ್ರು. ಇಲ್ಲಿ ಅವರಿಗೆ ಒಂದು ಬಹುಮಾನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಹಿತೇಶ್ ರವರು ವೇದಿಕೆಗೆ ಬಂದು ಈ ಬಹುಮಾನದ ಮಕ್ಕಳ ಹೆಸರನ್ನು ಹೇಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಿತೇಶ್. ಮುಂಜಾನೆ ಎದ್ದು ಕುಂಬಾರಣ್ಣ ಈ ನೃತ್ಯದಿಂದ ಎಲ್ಲರನ್ನೂ ರಂಜಿಸಿದ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಕರಿಗುರಿ ಶಾಲೆ. ಇಲ್ಲಿನ ಮಕ್ಕಳು ವೇದಿಕೆಗೆ ಆಗಮಿಸಿ ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಶಾಕುಂತಲ ಬಾಯಿ, ಆಯುಷ್ ಕುಮಾರ್, ಚೈತ್ರ, ಸನ್ನಿಧಿ, ಶ್ವೇತಾ, ನವೀನ್, ಅಭಿಷೇಕ್, ಆಕಾಶ್ ಎಂ, ಆಕಾಶ್ ಪಿ, ಚಿರಂಜೀವಿ, ಮಹೇಶ್. ಕೊಡ್ಲಿಕ್ಕೆ ಯಾರು ಕೊಡ್ಲಿಕ್ಕೆ ಬಹುಮಾನ? ದಯವಿಟ್ಟು ಈ ಬಹುಮಾನವನ್ನು ನಮ್ಮ ನೆಚ್ಚಿನ ಪ್ರೀತಿಯ ಗುರುಕಿರಣ್ ಸರ್ ನೀಡಬೇಕಾಗಿ ಕೇಳಿಕೊಳ್ತಾನೆ. ಪುಟಾಣಿ ಮಕ್ಕಳಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಈ ಕಾರ್ಯಕ್ರಮಕ್ಕೆ ಕೂಡ ತಮ್ಮ ಚಪ್ಪಾಳೆ. ಮಕ್ಕಳಿಗೆ ಒಂದು ಆಶೀರ್ವಾದ ಮುಖ್ಯ. ಆ ದೇವರ ಆಶೀರ್ವಾದ ಹೇಳಿದ್ರೆ ನಿಮ್ಮ ಚಪ್ಪಾಳೆ.
ಪೋಲಿ ಪೋಲಿ ಓಲಿ ಕೀಬೋರ್ಡ್ ಕೀ ಕಾರು ತೆಗಿಲಿಕ್ಕೆ ಕೀ ಬೇಕಾ ಕೇಳಿ ಇದು ಸೌಂಡ ಥ್ಯಾಂಕ್ ಯು ಸರ್. ಮುಂದಕ್ಕೆ ಇನ್ನೂ ಹಲವಾರು ಮಕ್ಕಳು ಇದ್ದಾರೆ. ಅವರ ವಾಚನವನ್ನು ನಮ್ಮ ಆಶೀಶ್ ರವರು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದು ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಸಾಂತ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಚೆನ್ನಪ್ಪ ಚೆನ್ನಗೌಡ ನೃತ್ಯ ಕಾರ್ಯಕ್ರಮ ನೀಡುವ ಮೂಲಕ ಎಲ್ಲರನ್ನೂ ರಂಜಿಸಿದ್ದಾರೆ. ಈ ಮಕ್ಕಳು ವೇದಿಕೆಗೆ ಆಗಮಿಸಿ ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ. ನರ್ತನ ಮಾಡಿದ ವಿದ್ಯಾರ್ಥಿನಿಯರು ಹೆಸರುಗಳು ನಂದಿತಾ, ಅನಿತಾ, ವಿದ್ಯಾಶ್ರೀ, ಸಹನಾ, ಐಷತ್, ಶೈಮಾ, ವೈಷ್ಣವಿ, ಪೂರ್ವಿ, ಜ್ಯೋತಿ, ಸುವಜ್ಞ, ಹರ್ಷ. ದಯವಿಟ್ಟು ಮಕ್ಕಳು ವೇದಿಕೆಗೆ ಬರಬೇಕು. ಈ ಬಹುಮಾನವನ್ನು ನಮ್ಮ ರೆಮೋನ ರವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 170 ಗಂಟೆ ಭರತನಾಟ್ಯ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಿನ್ನಿಸ್ ದಾಖಲೆಯನ್ನು ಪಡೆದಂಥ ನಮ್ಮ ರೆಮೋನ್ ರವರು ಈ ಒಂದು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಗುರುಕಿರಣ್ ಸರ್ ಮತ್ತು ಇಲ್ಲಿ ವೇದಿಕೆಯಲ್ಲಿ ಇರುವಂಥ ಎಲ್ಲರ ಒಂದು ಗಮನಕ್ಕೆ ನಾವೊಂದು ಶಿಕ್ಷಣ ಟ್ರೋಫಿ ಅಂತ ಮೊದಲಿಂದ ಒಂದು ಮಾಡಿದ್ದೇವೆ ಸರ್. ಒಂದು 4 ವರ್ಷದಿಂದ ಈ ಒಂದು ಟ್ರೋಫಿ ಎಲ್ಲ ಶಾಲೆಗೆ ಹೋಗ್ತಾ ಇದೆ. ಯಾಕೆ ಹೇಳಿದ್ರೆ ಈ ಶಾಲೆ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿ ಅಂತೇಳಿ ಅದನ್ನು ನಾವು ಕೊಡ್ತಾ ಇದ್ದೇವೆ. ಪ್ರತಿಯೊಂದು ಶಾಲೆಗೆ ನಮ್ಮಲ್ಲಿರುವಂಥ ಮೆಂಬರ್ನವರು ಹೋಗಿ ಮಾರ್ಕನ್ನು ಹಾಕ್ತಾ ಇದ್ದಾರೆ. ಅಲ್ಲಿಯ ಕ್ಲೀನಿಂಗ್ನೆಸ್ ಮತ್ತು ಟೀಚರ್ಸ್ ನಮಗೆ ಗೌರವ ಕೊಡುವಂಥ ರೀತಿ, ಮಕ್ಕಳು ಗೌರವ ಕೊಡುವಂಥ ರೀತಿ, ಅದರ ಪಾಠ ಉಪನ್ಯಾಸ ಯಾವ ರೀತಿ ಇದೆ ಅದನ್ನೆಲ್ಲ ನೋಡಿ ಮಾರ್ಕ್ ಕೊಡುವಂಥದ್ದು. ಅದಕ್ಕಾಗಿ ಈ ಸರ್ತಿ ಶಿಕ್ಷಣ ಟ್ರೋಫಿ ಈ ಮೊದಲು ಜಪ್ಪಿರಮಗರು ಶಾಲೆಯಲ್ಲಿತ್ತು. ಈಗ ಕಿಟೆಲ್ ಆಂಗ್ಲ ಮೆಮೋರಿಯಲ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಗೋರಿಗುಡ್ಡೆ ಇವರಿಗೆ ಈ ಒಂದು ಶಿಕ್ಷಣ ಟ್ರೋಫಿ ಅವರ ಪಾಲಿಗೆ ನಮ್ಮ ಸ್ವಸ್ತಿಕ್ ಕಲಾ ಕೇಂದ್ರದ ಮುಖಾಂತರ ಅವರ ಶಾಲೆಯಲ್ಲಿ 1 ವರ್ಷದ ಮಟ್ಟಿಗೆ ಅಲ್ಲಿರುವಂಥದ್ದು ಮತ್ತು ಅದೇ ಶಾಲೆ ಮುಂದಕ್ಕೂ ಕೂಡ ಇದೇ ರೀತಿ ಮುಂದುವರಿಸಿದ್ರೆ ನಾವು ಮತ್ತೊಮ್ಮೆ ಅದೇ ಶಾಲೆಗೆ ನಾವು ಕೊಡುವಂಥದ್ದು. ಆದ್ರಿಂದ ಪ್ರತಿ ಶಾಲೆಯ ಬಗ್ಗೆ ನಾವು ಕೇಳಿ ತಿಳ್ಕೊಂಡು ಈ ಒಂದು ಬಹುಮಾನ ನೀಡುವಂಥದ್ದು. ದಯವಿಟ್ಟು ನಮ್ಮ ಶಿಕ್ಷಣ ಟ್ರೋಫಿಯನ್ನು ದಯವಿಟ್ಟು ತರಬೇಕಾಗಿ ಕೇಳಿಕೊಳ್ತಾ ಇದ್ದೆ ನಮ್ಮ ಮೆಂಬರ್ನವರು. ನಮ್ಮ ಶಿಕ್ಷಣ ಟ್ರೋಫಿಯ ಬಗ್ಗೆ ನಮ್ಮ ಸ್ವಸ್ತಿಕ್ ಕಲಾ ಕೇಂದ್ರದ ಸುಮಲತರವರು ಈ ಬಗ್ಗೆ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಸ್ತಿಕ್ ಕಲಾ ಕೇಂದ್ರವು ಶಿಕ್ಷಣ ಕ್ಷೇತ್ರಕ್ಕೆ ಕಳೆದ 22 ವರ್ಷಗಳಿಂದ ವಿವಿಧ ರೀತಿಯಲ್ಲಿ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಬಜಲ್, ಅಲಪೆ, ಕಂಕನಾಡಿ, ಪಡೇಲ್, ಹತ್ತವರ ಹಾಗೂ ಪದವು ಗ್ರಾಮದ ಎಲ್ಲ ವಿದ್ಯಾಕೇಂದ್ರಗಳಿಂದ ಅಪಾರ ಪ್ರಶಂಸೆ ವ್ಯಕ್ತವಾಗಿದೆ. ರಸಪ್ರಶ್ನೆ, ಕ್ರೀಡೋಪಕರಣಗಳ ವಿತರಣೆ, ಔಷಧೀಯ ಸಸ್ಯಗಳ ಹಸ್ತಾಂತರ, ಸಂಚಾರ ಮಾಹಿತಿ ಹೀಗೆ 10 ಹಲವು ಕಾರ್ಯಕ್ರಮಗಳು. ಅತ್ಯುತ್ತಮ ಶಿಕ್ಷಣ ಕೇಂದ್ರ ಪ್ರಶಸ್ತಿಯನ್ನು ಸಂಸ್ಥೆಯ ವತಿಯಿಂದ 2019ರಲ್ಲಿ ಆರಂಭಿಸಲಾಯಿತು.
ಕಳೆದ 6 ವರ್ಷಗಳಲ್ಲಿ ಸ್ಥಳೀಯ ಶಾಲೆಗಳಲ್ಲಿ ಅತ್ಯುತ್ತಮ ಶಾಲೆ ಯಾವುದು ಎಂಬುದನ್ನು ವಿವಿಧ ಮಾನದಂಡಗಳ ಮೂಲಕ ಪರಿಶೀಲಿಸಿದಾಗ ಕಳೆದ 6 ವರ್ಷದಲ್ಲಿ ಪ್ರಶಸ್ತಿ ಗೆದ್ದ ಶಾಲೆಗಳು 2019ರಲ್ಲಿ ಬಜಲ್ ನಂತೂರ್ ಶಾಲೆ, 2020ರಲ್ಲಿ ಆದರ್ಶ ವಿದ್ಯಾಲಯ, 2021ರಲ್ಲಿ ಬಜಲ್ ಪಡ್ಪು, 2022ರಲ್ಲಿ ಸಂತ ಜೋಸಫರ ಪ್ರಾಥಮಿಕ ಶಾಲೆ ಬಜಾಲ್, 2023ರಲ್ಲಿ ಗಾರ್ಡಿಯನ್ ಏಜೆನ್ಸ್ ಪ್ರಾಥಮಿಕ ಶಾಲೆ ನಾಗೂರಿ, 2024-25ರಲ್ಲಿ ಜಪ್ಪಿನ ಮಗರು ಪ್ರಾಥಮಿಕ ಶಾಲೆ. ಈ ವರ್ಷ 25-26ನೇ ಶಾಲೆಗಾಗಿ ಶಾಲೆದ ಆಟದ ಮೈದಾನ, ಶುಚಿತ್ವ, ಬಿಸಿಯೂಟ ತಯಾರಿ, ವಾಚನಾಲಯ, ಹಾಜರಾತಿ, ಲೈಬ್ರಟರಿ ಮತ್ತು ಕಲಿಕೆಯನ್ನು ಪರಿಶೀಲಿಸಿದಾಗ ಕಿಟ್ಟೆಲ್ ಮೆಮೋರಿಯಲ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪರಿಶೀಲಿಸಿ ಅತ್ಯುತ್ತಮ ಶಿಕ್ಷಣ ಕೇಂದ್ರಕ್ಕೆ ಆರಿಸಲಾಗಿದೆ ಎನ್ನಲು ತುಂಬ ಸಂತಸವಾಗುತ್ತಿದೆ. ಈ ಶಾಲೆಯ ವಿದ್ಯಾರ್ಥಿ ಸಮೂಹ, ಶಿಕ್ಷಕರ ತಂಡ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಸರ್ವರಿಗೂ ಸ್ವಸ್ತಿ ಕಲಾ ಕೇಂದ್ರ ಪರವಾಗಿ ಅಭಿನಂದನೆಗಳು, ಅಭಿವಂದನೆಗಳು. ಎಲ್ಲ ಗಣ್ಯಾತಿ ಗಣ್ಯರು ಎದ್ದು ನಿಂತು ಈ ಮಕ್ಕಳಿಗೆ ಈ ಒಂದು ಶಿಕ್ಷಣ ಟ್ರೋಫಿ ಕೊಡುವ ಮುಖಾಂತರ ಆ ಶಾಲೆಗೆ ಒಂದು ಒಳ್ಳೆಯ ಹೆಸರನ್ನು ಕೂಡ ತಂದಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ಒಂದು ಗೌರವ ಕೊಡಿ. ಯಾಕೆಂದ್ರೆ ಆ ಮಕ್ಕಳು ಪಾಪ ಕಲಿಕೆಯ ರೀತಿ, ಅಲ್ಲಿಯ ನಮ್ಮ ಪ್ರಿನ್ಸಿಪಾಲ್ರ ಒಂದು ಪ್ರತಿಯೊಂದು ಕಲಿಕೆಯನ್ನು ನೋಡಿಕೊಳ್ಳುವಂತ ರೀತಿ, ಅದೇ ರೀತಿ ಆ ಮಕ್ಕಳು ನಗುಮುಖ, ಆ ಟೀಚರ್ಸ್ನ ನಗುಮುಖ, ದಯವಿಟ್ಟು ಎಲ್ಲ ಮಕ್ಕಳು ವೇದಿಕೆಗೆ ಬರಬೇಕು. ನಮ್ಮ ರಘುನಾಥ್ ಸರ್ ಪ್ರಿನ್ಸಿಪಾಲ್ರು ಬಹಳ ಒಳ್ಳೆಯ ನಗುಮುಖದ ಸರ್. ಪ್ರತಿಯೊಂದು ಒಬ್ಬರು ಬಂದಾಗ ಎಲ್ಲರಲ್ಲಿ ಮಾತಾಡಿಸುವಂಥದ್ದು. ದಯವಿಟ್ಟು ಗುರುಕಿರಣ್ ಸರ್, ಯಮೋನ, ಪ್ರಕಾಶ್ ಭಾಯ್, ಸುಧಾಕರ್ ಪಾಟೀಲ್, ನಮ್ಮ ರವಿಶಂಕರ್ ಸರ್ನ ಪ್ರಿನ್ಸಿಪಾಲ್, ಶೋಭಾ ಮೇಡಮು, ಚಂದ್ರಶೇಖರ್ ಕರ್ಕೇರ್ ಅವರು, ಸಚಿನ್ ರವರು, ಯಾದವ್ ಅವರು ಮತ್ತು ನಮ್ಮ ಲಂಚಲಾಲ್ ಕೆ ಅವರ ಮ್ಯಾನೇಜರ್ ಆದಂಥ ಅಖಿಲ್ ರವರು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಜೊತೆಯಲ್ಲಿ ಆ ಟ್ರೋಫಿಯನ್ನು ಎತ್ತಿ ನೀಡುವ ಮೂಲಕ ಮಕ್ಕಳನ್ನು ಮತ್ತು ಆ ಶಾಲೆಯನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುಂದರವಾದ ಈ ಒಂದು ವಾತಾವರಣ, ಶಿಕ್ಷಣ ಟ್ರೋಫಿ, ದಯವಿಟ್ಟು ಈ ಟ್ರೋಫಿಯನ್ನು ಕೊಡುವ ಮುಖಾಂತರ ನಮ್ಮ ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಮೂಡಿ ಬರುವಂಥದ್ದು. ಗುರುಕರ್ಣ ಸರ್, ದಯವಿಟ್ಟು ಇದನ್ನು ಮಕ್ಕಳಿಗೆ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಜೊತೆಯಲ್ಲಿ ಪ್ರತಿಯೊಬ್ಬರು ಕೈಯನ್ನು ನೀಡಬೇಕು. ಎಲ್ಲರೂ ಕೂಡ ನಮ್ಮ ಮೀಡಿಯಾದಲ್ಲಿ ಲೈವ್ ಕೂಡ ಬರ್ತಾ ಇದೆ, ಆ ಲೈವ್ಗೂ ಕೂಡ ತಾವು ಸಹಕಾರ ಕೊಡಬೇಕು. ಮ್ಯೂಸಿಕ್ ಎಲ್ರು ಎದ್ದು ಚಪ್ಪಾಳೆ ತಟ್ಟಿ ಆ ಮಕ್ಕಳಿಗೆ ಅವರ ಮಕ್ಕಳು ಎಲ್ಲ ಎದ್ದು ನಿಲ್ಲಿ ಅದನ್ನೆಲ್ಲ ಎಲ್ಲರೂ ಒಮ್ಮೆ ಎದುರು ನಿಂತು ಫೋಟೋ ಭಾವಚಿತ್ರಕ್ಕೆ ದಯವಿಟ್ಟು ಎದುರು ನಿಲ್ಲಿ. ಬನ್ನಿ ಸಚಿನ್ ಸರ್, ಒಮ್ಮೆ ಮಕ್ಕಳ ಜೊತೆಯಲ್ಲಿ ಬನ್ನಿ ರಮೋನ, ಎಲ್ಲರೂ ಕೂಡ ಶಿಕ್ಷಣ ಅಂತ ಹೇಳಿದ್ರೆ ಆ ಸರಸ್ವತಿ ದೇವರ ಒಂದು ಈ ಕೊಡುಗೆ ಅಂತ ಹೇಳ್ಬೋದು. ಒಮ್ಮೆ ಜೋರಾಗಿ ಬೊಬ್ಬೆ ಹಾಕುವ ಮುಖಾಂತರ, ಜೋರಾಗಿ ಸಿಳ್ಳೆ ಹಾಕುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಮೂಡಿ ಬರಬೇಕು. ಧನ್ಯವಾದಗಳು. ಇನ್ನು ನಾವು 5 ಶಾಲೆಗಳಿಗೆ ಅತಿ ಹೆಚ್ಚಿನ ಅಂಕ ಪಡೆದ ಶಾಲೆಗೆ ಪ್ರತಿಯೊಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ವಿದ್ಯಾರ್ಥಿ ವೇತನ ಕೂಡ ನೀಡಲಿಕ್ಕಿದ್ದೇವೆ. ದಯವಿಟ್ಟು ಈ ವಾಚನವನ್ನು ನಮ್ಮ ದಾಕ್ಷಾಯಿಣಿ ಮತ್ತು ರೋಹಿಣಿ ಅವರು ನಿರ್ವಹಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ದಯವಿಟ್ಟು ರೋಹಿಣಿ ಮತ್ತು ದಾಕ್ಷಾಯಣಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಂತ ಹಿರಿಯ ಪ್ರಾಥಮಿಕ ಶಾಲೆ ಜಪ್ಪಿನಮಗರು ಇಲ್ಲಿ 7ನೇ ತರಗತಿಯಲ್ಲಿ ಕಳೆಯುತ್ತಿರುವ ಸಂತೋಷ್ ಬಸವರಾಜ್ ವಸೂರ್ ತನ್ನ ತರಗತಿಯಲ್ಲಿ 82% ಅಂಕವನ್ನು ಪಡೆದು ಶಾಲೆಗೆ ಉತ್ತಮ ಹೆಸರನ್ನು ತರುವಲ್ಲಿ ಕಲಿಕಾ ಸಾಮರ್ಥ್ಯ ಹೊಂದಿದ್ದಾರೆ. ಪಠ್ಯದ ಹೊರತಾಗಿ ಇತರ ಚಟುವಟಿಕೆಯಾದ ಫುಟ್ಬಾಲ್ ಮತ್ತು ರಸಪ್ರಶ್ನೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮೇಲುಗೈ ಸಾಧಿಸಿರುವ ಸಂತೋಷ್ ಬಸವರಾಜ್ ವಸೂರ್ ರವರು ಮುಂದೆ ಕೂಡ ಶಿಕ್ಷಣ ರಂಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ, ಹೆತ್ತವರ ಆಶಯ ಪೂರೈಸುತ್ತಾ ಸಾಧನೆ ಮೆರೆಯಲಿ ಎಂಬ ಹಾರೈಕೆಯೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ಮಾಡುವ ಪ್ರತಿಭಾ ಪುರಸ್ಕಾರ. ದಯವಿಟ್ಟು ಸಂತೋಷ್ ಬಸವರಾಜರವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಬಹುಮಾನವನ್ನು ನಮ್ಮ ಸಚಿನ್ ರವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಭೆಗೆ ಒಂದು ಪುರಸ್ಕಾರ ಕೊಡುವಂಥದ್ದು ಸ್ವಸ್ತಿಕ್ ಕಲಾ ಕೇಂದ್ರದ ಒಂದು ಹೆಮ್ಮೆಯ ವಿಷಯ. ಸಾಲನ್ನು ಓದಿಸುವ ಮೂಲಕ ಇನ್ನೂ ಕೂಡ ಕಲಿಕೆಗೆ ಸಹಕಾರಿಯಾಗಲಿ ಅಂತೇಳಿ ನಾವು ನಮ್ಮ ಸ್ವಸ್ತಿಕ್ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇವೆ. ಥ್ಯಾಂಕ್ ಯು ಸಚಿನ್ ರೇ. ಅಭಿನಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಂತ ಹಿರಿಯ ಪ್ರಾಥಮಿಕ ಶಾಲೆ ಜಪ್ಪಿನಮಗರು ಇಲ್ಲಿ 7ನೇ ತರಗತಿಯಲ್ಲಿ ಕರೆಯುತ್ತಿರುವ ದ್ಯಾಮಣ್ಣ ಗೋವಿಂದ ಜಂಗಲಿ ತನ್ನ ತರಗತಿಯಲ್ಲಿ 71% ಅಂಕವನ್ನು ಪಡೆದು ಶಾಲೆಗೆ ಉತ್ತಮ ಹೆಸರನ್ನು ತರುವಲ್ಲಿ ಕಲಿಕಾ ಸಾಮರ್ಥ್ಯ ಹೊಂದಿದ್ದಾರೆ. ಪಠ್ಯದ ಹೊರತಾಗಿ ಇತರ ಚಟುವಟಿಕೆಯಾದ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಶಿಕ್ಷಣ ರಂಗದಲ್ಲಿ ಇವರ ಸಾಧನೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ, ಹೆತ್ತವರ ಆಶಯ ಪೂರೈಸುತ್ತಾ ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಎಂಬ ಆರೈಕೆಯೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ನೀಡುವ ಪ್ರತಿಭಾ ಪುರಸ್ಕಾರ. ದಯವಿಟ್ಟು ಪುಟ್ಟ ವಿದ್ಯಾರ್ಥಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಬಹುಮಾನವನ್ನು ನಮ್ಮ ಶ್ರೀಮತಿ ಶೋಭಾ ಪೂಜಾರಿ ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರು ಅಳಪೆ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ವೆರಗುರಿ ಇಲ್ಲಿ 4ನೇ ತರಗತಿಯಲ್ಲಿ ಕಲಿತಿರುವ ಅಭಿಷೇಕ್ ರಾಥೋಡ್ ತನ್ನ ತರಗತಿಯಲ್ಲಿ 97% ಅಂಕವನ್ನು ಪಡೆದು ಶಾಲೆಗೆ ಉತ್ತಮ ಹೆಸರನ್ನು ತರುವಲ್ಲಿ ಕಲಿಕಾ ಸಾಮರ್ಥ್ಯ ತೋರಿದ್ದಾರೆ. ಪಠ್ಯದ ಹೊರತಾಗಿ ಪಠ್ಯೇತರ ಚಟುವಟಿಕೆಗಳು ಮೇಲ್ಗೈ ಸಾಧಿಸಿರುವ ಅಭಿಷೇಕ್ ಮುಂದೆ ಕೂಡ ಶಿಕ್ಷಣ ರಂಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ, ಹೆತ್ತವರ ಆಶಯ ಪೂರೈಸುವತ್ತ ಸಾಧನೆ ಮೆರೆಯಲಿ ಎಂಬ ಈ ಮಹತ್ವದ ಸಾಧನೆಯ ಮೂಲಕ ನಿಮ್ಮ ಪ್ರತಿಭೆ ಮತ್ತು ಶ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಅಪೂರ್ವ ಯಶಸ್ವಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಸಾಧನೆಗಳೊಂದಿಗೆ ನಿಮ್ಮ ಜೀವನ ಪಥವು ಸದಾ ಬೆಳಗಿರಲಿ ಎಂದು ಹಾರೈಸುತ್ತೇವೆ. ಈ ಬಹುಮಾನವನ್ನು ನಮ್ಮ ಲಯನ್ ಬಿ ಪ್ರಕಾಶ್ ಪೈ ಸರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ವೆರಗುರಿ ಇಲ್ಲಿ 4ನೇ ತರಗತಿಯಲ್ಲಿ ಕಲಿತಿರುವ ಮಹೇಶ್ ಬಸಪ್ಪ ತನ್ನ ತರಗತಿಯಲ್ಲಿ 94% ಅಂಕವನ್ನು ಪಡೆದು ಶಾಲೆಗೆ ಉತ್ತಮ ಹೆಸರನ್ನು ತರುವಲ್ಲಿ ಕಲಿಕಾ ಸಾಮರ್ಥ್ಯ ತೋರಿದ್ದಾರೆ. ಪಠ್ಯೇತರ ಚಟುವಟಿಕೆಗಳು ಮೇಲ್ಗೈ ಸಾಧಿಸಿರುವ ಮಹೇಶ್
ಮುಂದೆ ಕೂಡ ಶಿಕ್ಷಣ ರಂಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿ ಎತ್ತವರ ಆಶಯ ಪೂರೈಸುವತ್ತ ಸಾಧನೆ ಮೆರೆಯಲಿ ಎಂಬ ನಿಮ್ಮ ನಿರಂತರ ಶ್ರಮ, ಆತ್ಮವಿಶ್ವಾಸ ಮತ್ತು ಗುರಿಯತ್ತದ ಸಮರ್ಪಣೆ ಈ ಶ್ರೇಷ್ಠ ಸಾಧನೆಗೆ ಕಾರಣವಾಗಿದೆ. ಈ ಅಪಾರ ಯಶಸ್ವಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಭವಿಷ್ಯದಲ್ಲಿಯೂ ಹೊಸ ಹೊಸ ಗುರಿಗಳನ್ನು ಸಾಧಿಸಿ ಇನ್ನಷ್ಟು ಕೀರ್ತಿಯನ್ನು ಗಳಿಸಲಿ ಎಂದು ಹಾರೈಸುತ್ತೇವೆ. ಈ ಬಹುಮಾನವನ್ನು ನಮ್ಮ ರವಿಶಂಕರ್ ವಿದ್ಯಾಮಂದಿರದ ಪ್ರಿನ್ಸಿಪಾಲರಾದ ಡಾಕ್ಟರ್ ಸುರೇಶ್ ಮಾಲಿಂಗ್ಪುರ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಜಲ್ ನಂತೂರು ಮಂಗಳೂರು ಇಲ್ಲಿ 8ನೇ ತರಗತಿಯಲ್ಲಿ ಕಲಿಯುತ್ತಿರುವ ಕೃಷ್ಣ ಬಿ ತನ್ನ ತರಗತಿಯಲ್ಲಿ 74.5% ಅಂಕವನ್ನು ಪಡೆದು ಶಾಲೆಗೆ ಉತ್ತಮ ಹೆಸರನ್ನು ತರುವಲ್ಲಿ ಕಲಿಕಾ ಸಾಮರ್ಥ್ಯ ಹೊಂದಿದ್ದಾರೆ. ಪಠ್ಯದ ಹೊರತಾಗಿ ಇತರ ಚಟುವಟಿಕೆಯಾದ ಕಬಡ್ಡಿ, ಕ್ರಿಕೆಟ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಾಧನೆ ಮೆರೆದಿದ್ದಾರೆ. ಕಲಿಯುವಿಕೆಯಲ್ಲಿ ಮೇಲುಗೈ ಸಾಧಿಸಿರುವ ಕೃಷ್ಣ ಬಿ ಇವರು ಮುಂದೆ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ, ಹೆತ್ತವರ ಕನಸು ನನಸಾಗುವಂತಹ ಸಾಧನೆ ಮೆರೆಯಲಿ ಎಂಬ ಆರೈಕೆಯೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ನೀಡುವ ಪ್ರತಿಭಾ ಪುರಸ್ಕಾರ. ಈ ಬಹುಮಾನವನ್ನು ನಮ್ಮ ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ನಾಗೇಶ್ವರರಾವ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಪ್ರತಿಭೆಗೆ ಪ್ರೋತ್ಸಾಹಕ್ಕೆ ಮಕ್ಕಳೇ ನಿಮ್ಮ ಚಪ್ಪಾಳೆ ಮುಖ್ಯ, ಕಲಾಭಿಮಾನಿಗಳ ಚಪ್ಪಾಳೆ ಅಗತ್ಯ. ಧನ್ಯವಾದಗಳು ಸರ್. ಅಭಿನಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಜಲ್ ನಂತೂರ್ ಇಲ್ಲಿ 8ನೇ ತರಗತಿಯಲ್ಲಿ ಕಲಿಯುತ್ತಿರುವ ಫಾತಿಮಾ ಶೈಮಾ ತನ್ನ ತರಗತಿಯಲ್ಲಿ 77% ಅಂಕವನ್ನು ಪಡೆದು ಶಾಲೆಗೆ ಉತ್ತಮ ಹೆಸರನ್ನು ತರುವಲ್ಲಿ ಕಲಿಕಾ ಸಾಮರ್ಥ್ಯ ಹೊಂದಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಇತರ ಚಟುವಟಿಕೆಯಾದ ಡ್ರಾಯಿಂಗ್, ಡ್ಯಾನ್ಸ್ ಇವುಗಳಲ್ಲಿಯೂ ಸಾಧನೆ ಮೆರೆದಿದ್ದಾರೆ. ಶಿಕ್ಷಣ ರಂಗದಲ್ಲಿ ಇವರ ಸಾಧನೆ ಹೀಗೆಯೇ ಮುಂದುವರಿಯಲಿ, ಮುಂದೆ ಕೂಡ ಹೆಚ್ಚಿನ ಅಂಕಗಳನ್ನು ಪಡೆದು ಹೆತ್ತವರಿಗೆ ಮತ್ತು ಶಾಲೆಗೆ ಉತ್ತಮ ಹೆಸರನ್ನು ತರಲಿ ಎಂದು ಆಶಿಸುತ್ತಾ ಗಣ್ಯರ ಉಪಸ್ಥಿತಿಯಲ್ಲಿ ನೀಡುವ ಪ್ರತಿಭಾ ಪುರಸ್ಕಾರ. ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಚಂದ್ರಶೇಖರ್ ಕರ್ಕೇರ ಸರ್ ಅವರು ರಂಗಭೂಮಿ ಕಲಾವಿದರು, ಲೇಖಕರು ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಯೊಂದಕ್ಕೂ ಕೂಡ ನಮಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ ಚಂದ್ರಶೇಖರ್ ಕರ್ಕೇರ ಸರ್. ಧನ್ಯವಾದಗಳು ಚಂದ್ರಶೇಖರ್ ಕರ್ಕೇರ ಸರ್. ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆ ಬಜಲ್ ಇಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಈತ ತರಗತಿಯಲ್ಲಿ 83% ಅಂಕವನ್ನು ಪಡೆದು ಅತ್ಯುತ್ತಮ ಸಾಧನೆ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿ ಎನಿಸಿದ್ದಾನೆ. ಕಠಿಣ ಪರಿಶ್ರಮ, ಶಿಸ್ತು, ನಿರಂತರ ಅಧ್ಯಯನ ಮತ್ತು ಆತ್ಮವಿಶ್ವಾಸದ ಫಲವಾಗಿ ಸಾಧನೆ ಮೆರೆದಿದ್ದಾನೆ. ಇವರು ಈ ಯಶಸ್ಸು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ದೀಪವಾಗಿ ಬೆಳಗಲಿ ಎಂಬುದು ನಮ್ಮ ಆಶಯ. ಇವರಿಗೆ ಈ ಬಹುಮಾನವನ್ನು ನಮ್ಮ ಯಾದವ್ ಸರ್ ದಯವಿಟ್ಟು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿ ಒಂದು ನಮ್ಮ ಸಮಾರಂಭಕ್ಕೆ ಕೂಡ ಯಾದವ್ ಸರ್ ಒಳ್ಳೆಯ ಒಂದು ನಿವೃತ್ತ ಪ್ರಬಂಧಕರು ವಿಜಯ ಬ್ಯಾಂಕ್, ದಯವಿಟ್ಟು ವಿದ್ಯಾರ್ಥಿಯವರು ಬೇಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ಬನ್ನಿ.
ಧನ್ಯವಾದಗಳು ಯಾದವ್ ಸರ್. ಪುಟ್ಟ ಮಗುವಿಗೆ ಆಶೀರ್ವಾದ ಇರಲಿ. ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆ ಬಜಲ್ ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆ ಬಜಲ್ ಇಲ್ಲಿ 7ನೇ ತರಗತಿಯಲ್ಲಿ ಕಲಿತಿರುವ ಆಯುಷಾ ಶೈಮಾ ತನ್ನ ತರಗತಿಯಲ್ಲಿ 89% ಅಂಕವನ್ನು ಪಡೆದು ಶಾಲೆಗೆ ಉತ್ತಮ ಹೆಸರನ್ನು ತರುವಲ್ಲಿ ಕಲಿಕಾ ಸಾಮರ್ಥ್ಯ ತೋರಿದ್ದಾರೆ. ಪಠ್ಯೇತರ ಚಟುವಟಿಕೆಗಳು ಮೇಲ್ಗೈ ಸಾಧಿಸುವ ಕುಮಾರಿ ಶೈಮಾ ಮುಂದೆ ಕೂಡ ಶಿಕ್ಷಣ ರಂಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ, ಹೆತ್ತವರ ಆಶಯ ಪೂರೈಸುವ ಸಾಧನೆ ಮೆರೆಯಲಿ ಎಂಬ ಹಾರೈಕೆಯೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ನೀಡುವ ಪ್ರತಿಭಾ ಪುರಸ್ಕಾರ. ಈ ನಮ್ಮ ಪ್ರತಿಭೆಗೆ ಗುರುತಿಸಿ ಈ ಬಹುಮಾನವನ್ನು ನೀಡಲಿಕ್ಕೆ ನಮ್ಮ ನೆಚ್ಚಿನ ಕಟ್ಟೆಮಾರು ಫಿಲ್ಮಿನ ಡೈರೆಕ್ಟರ್ ಆದಂಥ ಲಂಚಲಾಲ್ KS ಅವರ ಮ್ಯಾನೇಜರ್ ಬಂದಿದ್ದಾರೆ, ಅಖಿಲ್ ರವರು. ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಜಲ್ ಪಡ್ಪು ಇಲ್ಲಿ 8ನೇ ತರಗತಿಯಲ್ಲಿ ಕಲಿಯುತ್ತಿರುವ ಕುಮಾರಿ ಪಾಲಿಹಾ ತನ್ನ ತರಗತಿಯಲ್ಲಿ 90% ಅಂಕವನ್ನು ಪಡೆದು ಶಾಲೆಗೆ ಉತ್ತಮ ಹೆಸರನ್ನು ತರುವಲ್ಲಿ ತರಗತಿಯಲ್ಲೇ ಅಪ್ರತಿಮನೆನಿಸಿದ್ದಾರೆ. ಕಲಿಕಾ ಸಾಮರ್ಥ್ಯ ತೋರುವಲ್ಲಿ ಸಾಧನೆ ಮೆರೆದ ಪಾಲಿಹಾ ಮುಂದೆ ಕೂಡ ಶಿಕ್ಷಣ ರಂಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿ ಹೆತ್ತವರ ಬಾಳಿಗೆ ಬೆಳಕಾಗಿ ಕಲಿಕೆಯಲ್ಲಿ ಯಾವತ್ತೂ ಮೇಲುಗೈ ಪಡೆಯಲಿ ಎಂಬ ಹಾರೈಕೆಯೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ಮಾಡುವ ಪ್ರತಿಭಾ ಪುರಸ್ಕಾರ. ಈ ಬಹುಮಾನವನ್ನು ಪ್ರತಿಭೆಯನ್ನು ಗುರುತಿಸಿ ಕೊಡುವಂಥ ಬಹುಮಾನವನ್ನು ನಮ್ಮ ಸರ್ವಶಕ್ತಿ ಮಹಿಳಾ ಮಂಡಲ ಸರ್ವಶಕ್ತಿ ಭಜನಾ ತಂಡದ ನಾಯಕರಂತ ಹೇಳ್ಬೋದು ಸೀತಾರಾಮ್ ಗೆಟ್ಟಿ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕೊನೆಯ ಒಂದು ಪ್ರತಿಭೆ ಪುರಸ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಜಲ್ ಪಡ್ಪು ಇಲ್ಲಿ 8ನೇ ತರಗತಿಯಲ್ಲಿ ಕಲಿತಿರುವ ಕುಮಾರಿ ಶಾಜಿಯಾ ಫಾತಿಮಾ ತನ್ನ ತರಗತಿಯಲ್ಲಿ 83% ಅಂಕವನ್ನು ಪಡೆದು ಶಾಲೆಗೆ ಉತ್ತಮ ಹೆಸರನ್ನು ತರುವಲ್ಲಿ ಅಪ್ರತಿಮೆನಿಸಿದ್ದಾರೆ. ಕಲಿಕಾ ಸಾಮರ್ಥ್ಯ ತೋರುವಲ್ಲಿ ಸಾಧನೆ ಮೆರೆದ ಶಾಜಿಯಾ ಪಠ್ಯೇತರ ಚಟುವಟಿಕೆಗಳಲ್ಲೂ ಮೇಲುಗೈ ಸಾಧಿಸಿರುತ್ತಾರೆ. ಮುಂದೆ ಕೂಡ ಶಿಕ್ಷಣ ರಂಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿ ಹೆತ್ತವರಿಗೆ ಶಕ್ತಿಯಾಗಿ ಕಲಿಕೆಯಲ್ಲಿ ಮೇಲುಗೈ ಪಡೆಯಲಿ ಎಂಬ ಹಾರೈಕೆಯೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ನೀಡುವ ಪ್ರತಿಭಾ ಪುರಸ್ಕಾರ. ಇವರಿಗೆ ನಮ್ಮ ಗುರುಕಿರಣ್ ಸರ್ ಈ ಪ್ರತಿಭೆಯನ್ನು ಗುರುತಿಸಿ ನಾವು ಕೊಡುವಂಥ ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತೇನೆ ಸರ್. ಅದೇ ರೀತಿ ರೆಮೋನ ಒಟ್ಟಿಗೆ ಜೊತೆಯಲ್ಲಿ ಸೇರಿ ಈ ಮಗುವಿಗೆ ಪುಟ್ಟ ಬಾಲಕಿಗೆ ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಕಾರ್ಯಕ್ರಮದ ಒಂದು ಗುರುಕಿರಣ್ ಸರಿಗೆ ನಮ್ಮ ಈ ಕಾರ್ಯಕ್ರಮದಿಂದ ತೆರವು ಮಾಡಲಿಕ್ಕೆ ಹೋಗ್ಲಿಕ್ಕಿದೆ. ಆದ್ರಿಂದ ಸ್ವಲ್ಪ ತುರ್ತಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವೇದಿಕೆ ವಿಜಯ್ ಕುಮಾರ್ ಶೆಟ್ಟಿ ಸರ್ ಅವರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ ಸರ್ ನಿಮ್ಮನ್ನು ಕೂಡ. ವಿಜಯ್ ಕುಮಾರ್ ಶೆಟ್ಟಿ
ಪ್ರತಿಯೊಂದರಲ್ಲೂ ಸಹಕಾರ ಕೊಡುವಂಥ ನಮ್ಮ ಮಾಜಿ ಅಧ್ಯಕ್ಷರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಳಪೆ, ದಯವಿಟ್ಟು ನಗುಮುಖದವರು, ಯಾವತ್ತೂ ನಮಗೆ ಸಹಾಯಹಸ್ತ ನೀಡುವವರು ಅವರು ವೇದಿಕೆಯಲ್ಲಿದ್ದರೆ ಅವರಿಗೆ ನಮ್ಮ ಹರಿಶ್ಚಂದ್ರ ರಾವ್ರವರು ಅವರಿಗೆ ಸಾಲು ಓದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ನಾವು ಮುಂದಿನ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ಜೋರಾಗಿ ಚಪ್ಪಾಳೆಯೊಂದಿಗೆ ನಮ್ಮ ಗೌರವಿಸುವಂಥದ್ದು ಸ್ವಸ್ತಿ ಕಲಾ ಪ್ರಶಸ್ತಿ ನೀಡುವಂಥ ಗುರುಕಿರಣ್ ಸರ್, ಸಂಗೀತ ನಿರ್ದೇಶಕರು, ನಟ, ಎಲ್ಲ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ ಒಂದು ವ್ಯಕ್ತಿತ್ವ ನಮ್ಮ ಗುರುಕಿರಣ್ ಸರ್ ಅವರಿಗೆ ಒಂದು ವೇದಿಕೆಯಲ್ಲಿ ನಮ್ಮ ಗೌರವವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಸರ್ ದಯವಿಟ್ಟು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ಇದನ್ನು ನಮ್ಮ ಸಂಚಾಲಕರಾದ KC ಹರಿಶ್ಚಂದ್ರ ರಾವ್ ಅವರು ಅವರ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಲೋ. ಕರಾವಳಿ ಕರ್ನಾಟಕದ ಹೆಮ್ಮೆಯ ಪುತ್ರ, ತುಳುನಾಡ ಮಂಡಿನ ಈ ಒಂದು ಕಲೆಯನ್ನು ದೇಶ ವಿದೇಶದಲ್ಲಿ ಪಸರಿಸಿದಂತಹ ಡಾಕ್ಟರ್ ಗುರುಕಿರಣ್ ಸರ್ ಇವತ್ತು ನಮ್ಮೊಂದಿದ್ದಾರೆ. ಎಲ್ರಿಗೂ ಅವರ ಒಂದು ಆಗಮನ ಇಲ್ಲಿ ಹರ್ಷ ತಂದಿದೆ ಅಂತ ಹೇಳ್ಬೋದು. ಎಲ್ಲೂ ಪ್ರಪ್ರಥಮವಾಗಿ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು. ಗುರುಕಿರಣ್ ಸರ್ ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು. ನಮ್ಮ ಈಗಿನ ಯೂನಿವರ್ಸಿಟಿ ಕಾಲೇಜು, ಆಗಿನ ಗೌರ್ಮೆಂಟ್ ಕಾಲೇಜ್, ಅಲ್ಲಿ ವ್ಯಾಸಂಗ ಮಾಡಿದವರು. ಪ್ರಾಥಮಿಕ ಶಾಲೆ ಲೋಕಲ್ ಶಾಲೆಯಲ್ಲಿ ಮಾಡಿದವರು. ಅವರ ಹೆಜ್ಜೆ ಸಂಗೀತ ನಿರ್ದೇಶಕರಾಗಿರಲಿಲ್ಲ, ಅವರು ಗಾಯಕರಾಗಿಯೇ ಮುಂದುವರಿಯಬೇಕಂತ ಅನೇಕ ರೀತಿಯಲ್ಲಿ ಕನಸು ಹೊತ್ತವರು. ಆದರೆ ವಿಧಿ ಬೇರೆ ಬರೆಯಿತು. ಅವರು ನಟರಾದರು, ಹಾಡುಗಾರರಾದರು. ಮುಖ್ಯವಾಗಿ ಇವತ್ತು ಭದ್ರ ನೆಲೆಯೂರಿ ನಮ್ಮ ಕನ್ನಡ ಚಿತ್ರ ಹಾಗೂ ತುಳು ಚಿತ್ರರಂಗದಲ್ಲಿ ಅತ್ಯುತ್ತಮ ಸಂಗೀತ ನಿರ್ದೇಶಕ ಆಗಿ ಇವತ್ತು ಹೊರಹೊಮ್ಮಿದ್ದಾರೆ. ಇದು ನಮ್ಮೆಲ್ಲ ಕನ್ನಡ ತುಳುನಾಡಿಗೆ ವಿಶೇಷ ಹೆಮ್ಮೆ ತರುವಂತಹ ಒಂದು ವಿಷಯ. ನಾವೆಲ್ಲರೂ ಉಪೇಂದ್ರ ಅವರ ಚಿತ್ರ ನೋಡಿರಬಹುದು. ಅವರ ಆರಂಭದ ಚಿತ್ರ, ಸಂಗೀತ ನಿರ್ದೇಶನ ಮಾಡಿದ ಚಿತ್ರ ಅನೇಕ ರೀತಿಯಲ್ಲಿ ಈ ಚಿತ್ರ ದಾಖಲೆಯನ್ನು ನಿರ್ಮಿಸಿತ್ತು. ಉಪೇಂದ್ರ ಚಿತ್ರಕ್ಕೂ ಅವರು ನಿರ್ದೇಶನ ನೀಡಿದರು. ನಾವೆಲ್ಲರೂ ಕೇಳಿರ್ಬೋದು ಹಾಡು ಮಾರಿ ಕಣ್ಣು ಹೋರಿಮ್ಯಾಗೆ, ಕಟ್ಕನ್ ಕಣ್ಣು ಕುರಿಮ್ಯಾಗೆ. ಈ ಒಂದು ಹಾಡು ಇವತ್ತು ಎಲ್ಲರ ಬಾಯಲ್ಲಿ ನಲಿಬೇಕಿದ್ರೆ ಅದಕ್ಕೆ ಕಾರಣ ನಮ್ಮ ಗುರುಕಿರಣ್ ಸರ್. ಸುಮ್ನೆ ನಗ್ತಾಳೆ, ಈ ಹಾಡು ಸಹ ಅವರ ಒಂದು ಕಂಪೋಸಿಂಗ್ ಬಂದ ಹಾಡು. ಅನೇಕ ರೀತಿಯಲ್ಲಿ ಬೇರೆ ಬೇರೆ ತಂಡದಲ್ಲಿ ಆರಂಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಸಂಗೀತ ಸಂಬಂಧಿ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆಯಲ್ಲಿ ಅವರ ಹಾಡುಗಳನ್ನು ಹಾಡಿ ಮುಂದೆ ಹೋದಂಥ ಗುರುಕಿರಣ್ ಬೆಂಗಳೂರಿನಲ್ಲಿ ಅವರು ಸೆಟ್ಟಾಗಿ ಅವರಿಗೆ ಸಾಥ್ ನೀಡಿದರು. ಅನೇಕರು ವಿ ಮನೋಹರ್ರವರಾಗಲಿ, ನಮ್ಮ ವಸಂತ್ ಕದ್ರಿಯವರಾಗಲಿ ಆರಂಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡಿ ಒಂದು ಕಂಪೋಸಿಂಗ್ ಉತ್ತಮ ರೀತಿಯಲ್ಲಿ ನಡೆಸಿ ಒಂದು ಚಿತ್ರರಂಗಕ್ಕೆ ಎಂಟ್ರಿ ಮಾಡುವಲ್ಲಿ ಅನೇಕ ಹಿನ್ನೆಲೆಯಾಗಿ ಅವರಿಗೆ ಸಹಕರಿಸಿದವರಿದ್ದಾರೆ. ಅನೇಕ ಕಷ್ಟದ ದಿನಗಳು ಅವರು ಹೇಳ್ತಾರೆ, ಇದರಲ್ಲಿ ಏನು 10-15 ವರ್ಷ ಅವರು ತುಂಬ ಕಷ್ಟದಿದ್ದರು. ಆ ನಂತರ ಅವರಿಗೆ ಈ ಚಿತ್ರ ತನ್ನ ಕೈಗೂಡಿತು. ಕೇವಲ ಇವತ್ತು ಸಣ್ಣ ಸಣ್ಣ ನಟರು ಮಾತ್ರ ಅಲ್ಲ, ರಾಜ್ಕುಮಾರ್ ಅವರ ಬ್ಯಾನರಲ್ಲಿ ಕೂಡ ಅವರು ವಿಜಯಶ್ರೀ ಕಮೆನ್ಸ್ನ ಶಿವರಾಜ್ ಕುಮಾರ್ ಆಗಲಿ, ನಮ್ಮ ಪುನೀತ್ ರಾಜ್ಕುಮಾರ ಅಪ್ಪು ಚಿತ್ರದ ಹಾಡು ಕೂಡ, ಆ ಒಂದು ಸಂಗೀತ ನಿರ್ದೇಶಕ ಕೂಡ ಇವರ
ಒಂದು ಗರಡಿಯಿಂದ ಬಂದದ್ದು. ಅಂತಹ ಎತ್ತರಕ್ಕೆ ಹೋದವರು ಮೈಲಾರಿ ಚಿತ್ರ, ಶಿವರಾಜ್ ಕುಮಾರ್ ಅವರು ಮೈಲಾರಿ ಚಿತ್ರಕ್ಕೆ ಇವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಕೂಡ ಬಂದಿದೆ. ಇವತ್ತು ಬೇರೆ ಬೇರೆ ಚಿತ್ರ, ಇವತ್ತು ದಮ್ ಆಗ್ಬೋದು, ಮಜನು, ಅಪ್ಪು, ನಮ್ಮ ಬಸವ, ಮೈಲಾರಿ ಹಾಗೂ ರಾಮ ಬಾಮ ಶ್ಯಾಮ, ಕಲಂ ಹಮಲಾಸನ್ ನಟಿಸಿದಂತಹ ಅಥವಾ ದರ್ಶನ್ ನಟಿಸಿದಂತಹ ಧ್ರುವ ಹಾಗೂ ದುನಿಯಾ ವಿಜಯ ನಡೆಸಿದ ಕರಿಯ ಹಾಗೂ ಪುನೀತ್ರ ಅಪ್ಪು, ಸುದೀಪ್ರ ದಮ್, ಇದೆಲ್ಲ ಹಾಗೂ ದ್ವಾರಕೀಶ್ ಅವರ ಆಪ್ತಮಿತ್ರ ಮತ್ತು ಆನಂತರ ಮಾಡಿದಂಥ ಆಪ್ತ ರಕ್ಷಕ, ಇದೆಲ್ಲವೂ ಇವರ ಒಂದು ಮ್ಯೂಸಿಕ್ ಕಂಪೋಸಿಂದ ಇವತ್ತೆಲ್ಲರೂ ಕಡೆಯಲ್ಲಿ ಗುಣಗುಣಿಸ್ತಾ ನಮ್ಮೆಲ್ಲರ ಬಾಯಿಯಲ್ಲಿ ದಿನವೂ ನಲಿದಾಡುವಂತಹ ಒಂದು ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ. ಅದರಲ್ಲಿಗೆ ತೃಪ್ತಿ ಇದೆ. ಅವರು ಆಗಬೇಕಾದದ್ದು ಖಾಲಿ ಒಂದು ಗಾಯಕ ಅಂತ, ಈಗ ಸಂಗೀತ ನಿರ್ದೇಶಕರಾಗಿ ಎಲ್ಲ ಎತ್ತರಕ್ಕೆ ಹೋಗಿದ್ದಾರೆ. ಅವರ ತಂದೆ ತಾಯಿಗಳು ಬಯಸಿದ್ದು ಅವರೊಂದು ಒಳ್ಳೆಯ ವೈದ್ಯರಾಗಬೇಕು, ಒಂದು ಒಳ್ಳೆಯ ಡಾಕ್ಟರ್ ಆಗಬೇಕು ಅಂತ. ಆದರೆ ಡಾಕ್ಟರ್ ಆಗಲಿಲ್ಲ, ಅವರು ಸಂಗೀತ ನಿರ್ದೇಶಕರಾದರು. ಆದರೆ ಡಾಕ್ಟರ್ ಆಗೋ ಬದಲು ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿತು. ಇವತ್ತು ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿ ಡಾಕ್ಟರ್ ಗುರುಕಿರಣ್ರಾದರು. ಅನೇಕ ಪ್ರಶಸ್ತಿಗಳು ತಮ್ಮದಾಗಿಸ್ಕೊಂಡ್ರು. ಅನೇಕ ರೀತಿಯಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿಗಳೊಂದಿಗೆ ಅವರು ಸೇರಿ ಇವತ್ತು ಉತ್ತಮ ಸಂಗೀತ ನಿರ್ದೇಶಕರಾಗಿ ಪ್ರತಿಯೊಬ್ಬರ ಮನೆ ಮಾತನ್ನು ಪ್ರೀತಿಯ ಗುರು ಕಿರಣ್ ಅಂತ ಅವರು ಹೆಸರು ಪಡ್ಕೊಂಡ್ರು. ನಮ್ಮ ಕದ್ರಿಯಲ್ಲಿ ದೊಡ್ಡ ದೊಡ್ಡ ಮೊಸರುಗಳ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಗೀತ ಕಾರ್ಯಕ್ರಮ ಆಗ್ತದೆ. ಅದು ದೊಡ್ಡ ದೊಡ್ಡ ಕಲಾವಿದರನ್ನು ಕದ್ರಿ ನಮ್ಮ ಒಂದು ವಲಯಕ್ಕೆ ಪರಿಚಯಿಸಿದ ಕೀರ್ತಿ ನಮ್ಮ ಗುರು ಕಿರಣ್ರವರಿಗೆ. ಅವರ ಮುಖಾಂತರ ಆ ಕಲಾವಿದರೆಲ್ಲ ಬರ್ತಾ ಇದ್ದಾರೆ ಇವತ್ತು. ಅಂತಹ ಗುರು ಕಿರಣ್ರವ್ರನ್ನು ತುಂಬ ದಿವಸ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಅವರಿಗೆ ಬರಲಿಕ್ಕಾಗಲಿಲ್ಲ, ಆದರೂ ಕೊನೆಗಳಲ್ಲಿ ಮತ್ತೆ ಒಂದು ದಿವಸ ನಾನು ಬರ್ತೇನೆ ಖಂಡಿತ ಅಂತ ಹೇಳಿದರು. ಹಾಕಿ ನೀವು ಇದು ಮಾಡಿ ಪ್ರಿಂಟ್ ಮಾಡಿ ನಾನು ಬರ್ತೇನೆ ಅಂತ ಹೇಳಿದರು. ಆದರೂ ಇವತ್ತು ಬಂದಿದ್ದಾರೆ, ತುಂಬ ಖುಷಿ ಆಗ್ತಾ ಉಂಟು ಅವರಿಗೆ. ಪಲ್ಲವಿ ಗುರುಕಿರಣ್ ಅವರ ಮಿಸಸ್ ಅವರು, ಅವರ ಪತ್ನಿ ಪಲ್ಲವಿ ಗುರುಕಿರಣ್ ಹಾಗೂ ಹೃದಯ ಅಂತ ಒಂದು ಗಂಡು ಮಗು, ಶ್ರಾವ್ಯ ಅಂತ ಒಂದು ಹೆಣ್ಣು ಮಗು. ಇವತ್ತು ಉತ್ತಮ ಸಾಂಸಾರಿಕ ಜೀವನ ನಡೆಸ್ತಾ ಇವತ್ತು ನಮಗೆ ಈ ಒಂದು ಸ್ವಸ್ತಿಕೆಗೆ ನಿರಂತರವಾಗಿ ಸಹಕಾರ ನೀಡುವಂತಹ ನಮ್ಮ ಸದಾನಂದ ಶೆಟ್ಟಿಯವರು, ದೇವಿ ಕಾಲೇಜಿನ ಟ್ರಸ್ಟಿಯವರು ಹಾಗೂ ಕುಡ್ಲ ರೆಸ್ಟೋರೆಂಟ್ನ ಮಾಲಕರು, ಅವರ ಈ ಒಂದು ಸ್ವಸ್ತಿಕ್ನ ನಿರಂತರ ನಂಟು ನಮಗೆ ಗುರು ಕಿರಣ್ ಇಲ್ಲಿವರೆಗೆ ಬರುವಂತಾಯಿತು. ಇಂತಹ ಒಂದು ಒಳ್ಳೆಯ ಕಲಾವಿದ ಅವರನ್ನು ಇವತ್ತು ನಾವು ಇಲ್ಲಿ ಸನ್ಮಾನಿಸಲಿಕ್ಕೆ, ಸ್ವಸ್ತಿ ಕಲಾ ಪ್ರಶಸ್ತಿ ನೀಡಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಅವರ ತಂದೆ ಕೆ ಜಯರಾಮ್ ಶೆಟ್ಟಿ ಹಾಗೂ ರತ್ನಕಾಂತಿ ಶೆಟ್ಟಿಯವರು, ಅವರ ತಾಯಿ ಅನೇಕ ಸಂಗೀತ ನಿರ್ದೇಶಕ ಮೊದಲವರು ಅನೇಕ ಗಿಟಾರಿಸ್ಟ್ ಆಗಿ, ಆರ್ಟಿಸ್ಟ್ ಆಗಿ, ಆಯಿಲ್ ಪೇಂಟಿಂಗ್ಸ್ ಮಾಡ್ತಾಯಿದ್ರು. ಅವರು ಬೇರೆ ಬೇರೆ ರೀತಿಯಲ್ಲಿ ಲಿಕ್ಕರ್ ಬಿಸ್ನೆಸ್ ಕೂಡ ಅವರು ತಮ್ಮ ಕಷ್ಟದ ಕಾಲದಲ್ಲಿ ಮಾಡಿದ್ದಾರೆ. ಸೇಲ್ಸ್ ವಿಭಾಗದಲ್ಲಿ ಅವರು ಕೆಲಸ ಮಾಡಿ ಕಷ್ಟದಿಂದ ಹಂತ ಹಂತವಾಗಿ ಮೇಲ್ಪಟ್ಟು ಇವತ್ತು ಎಲ್ಲರ ಒಂದು ಮನೆ ಮಾತಾಗಿ ಎಲ್ಲರೂ ಗುರುತಿಸುವಂಥ ಗುರು ಕಿರಣರಾಗಿ ನಮ್ಮ ಮುಂದೆ ನಮ್ಮೆಲ್ಲರಿಗೂ ಗುರುವಾಗಿ ಕೂತ್ಕೊಂಡಿದ್ದಾರೆ. ಇವತ್ತು ದಯವಿಟ್ಟು ಇವರಿಗೆ ಸ್ವಸ್ತಿಕ್ ಕಲಾ ಪ್ರಶಸ್ತಿಯ ಒಂದು ಗೌರವ ಇವತ್ತು ಪ್ರಸ್ತುತ ಹಾಗೂ ಆ ಒಂದು ಸಮಯೋಜಿತವಾಗಿ ನಾವು ಇವತ್ತು ಅವರಿಗೆ ಕೊಡಮಾಡಲ್ಪಡ್ತದೆ. ಯಾಕಂದರೆ ಇದು ರೆಮೋನಾ ಒಟ್ಟಿಗೆ ಅವರಿಗೆ ಮಾಡಬೇಕಿತ್ತು. ಅವರಿಗೆ ಬೇರೆ ಕಾರ್ಯಕ್ರಮ ನಿಮಿತ್ತ ಹೋಗಬೇಕು, ನಾಳೆ ಮತ್ತೆ ಫ್ಲೈಟ್ ಬೆಂಗಳೂರಿಗೆ ಹೋಗಬೇಕು. ಆಗ ಮಧ್ಯಂತರದಲ್ಲಿ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದಿದ್ದಾರೆ. ಖಂಡಿತವಾಗಿಯೂ ಸ್ವಸ್ತಿಕ್ ಕಲಾ ಕೇಂದ್ರ ಯಾವತ್ತೂ ಅವರಿಗೆ ಋಣಿಯಾಗಿರ್ತದೆ. ಅಂತಹ ಒಂದು ಕಲಾವಿದ ಗುರು ಕಿರಣ್ರವರು ಇವತ್ತು ಈ ಒಂದು ಸನ್ಮಾನ ಸ್ವೀಕರಿಸಿ, ಈ ಒಂದು ಪ್ರಶಸ್ತಿ ಸ್ವೀಕರಿಸಿ ಮತ್ತೆರಡು ಅವರ ಬಾಯಿಂದ ನಾವು ಮಾತು ಕೇಳೋಣ. ಇದೀಗ ಅವರಿಗೆ ಸ್ವಸ್ತಿಕ್ ಕಲಾ ಪ್ರಶಸ್ತಿಯ ಅರ್ಪಣೆ ನಮ್ಮೆಲ್ಲರ ಒಂದು ಅತಿಥಿಗಳ ಸಮ್ಮುಖದಲ್ಲಿ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲ ಅತಿಥಿಗಳು ಒಂದು ಸನ್ಮಾನಕ್ಕೆ ಸಾಕ್ಷಿಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಶೋಕದೊಂದು ಮ್ಯೂಸಿಕ್ ಮಾಡಲಿ, ಮ್ಯೂಸಿಕ್ ಆರ್ನೇ ಟ್ಯೂನ್ ಪಾಡ್ಲಿ, ಆರ್ನೇ ಟ್ಯೂನ್. ಎಲ್ಲ ಅತಿಥಿಗಳು ಇದಕ್ಕೆ ನೀಡಬೇಕು. ಪಟಾಕಿ ಬೇಡ ಬೇಡ ಬೇಡ. ಎಲ್ಲರೂ ಚಪ್ಪಾಳೆ ತಟ್ಟಿ ನಮ್ಮ ಗುರುಕಿರಣ್, ಡಾಕ್ಟರ್ ಗುರುಕಿರಣ್ ಸಾರಿಗೆ ಈ ಒಂದು ಅಭಿನಂದನೆಯನ್ನು ಕೂಡ ನಾವು ಸಲ್ಲಿಸಬೇಕಾಗ್ತದೆ. ಕಲಾಭಿಮಾನಿಗಳು
ಸ್ವಸ್ತಿಕ್ ಕಲಾ ಪ್ರಶಸ್ತಿಯೊಂದಿಗೆ ಈ ಒಂದು ಗೌರವ. ಮ್ಯೂಸಿಕ್ ಮಾಡಲಿ. ಹಲೋ ಮ್ಯೂಸಿಕ್. ಎಲ್ಲ ನಮ್ಮ ಸದಸ್ಯರು ಹಾಜರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹರಿಶಣ್ಣ ಸ್ವಲ್ಪ ಅಲ್ಲಿ ಹೋಗಿ. ಹರಿಶಣ್ಣ ಸರ್, ಥ್ಯಾಂಕ್ ಯು ಸರ್. ಗುರುಕಿರಣ್ ಸರ್, ಈಗ ಮತ್ತೊಂದು ತಾವು ಈಗ ಇವತ್ತು ಅರ್ಜೆಂಟ್ ಕಾರ್ಯಕ್ರಮ ಇರೋದ್ರಿಂದ ಬೇಗ ನಾವು ಹೋಗ್ಲಿಕ್ಕಿದೆ ಅಂತ ತಿಳಿಸಿದ್ರಿ. ಆದರೆ ಒಂದು ವಿಶೇಷ ಸರ್, ನಿಮ್ಮ ಕೈಯಾರೆ ಉದ್ಘಾಟನೆ ಎಲ್ಲ ಚಪ್ಪಾಳೆ ತಟ್ಟುವ ಮೂಲಕ ಉದ್ಘಾಟನೆ ಮಾಡಿ ನಾವೊಂದು ಅಂಗವಿಕಲರಿಗೆ ಒಂದು ಪ್ರತಿಯೊಂದು ನಮ್ಮ ವಿಕಲಚೇತನರಿಗೆ ಅವರಿಗೊಂದು ಕೊಡುವಂಥ ಒಂದು ಕೊಡುಗೆ, ದೊಡ್ಡ ಕೊಡುಗೆ ಇದೆ. ಆ ಕೊಡುಗೆ ಏನಂತ ಹೇಳಿದರೆ, ನಮ್ಮ ಬಜಾಲ್ ಗ್ರಾಮದಲ್ಲಿ ಯಾರಿಗಾದರೂ ಹುಷಾರಿಲ್ಲದಿದ್ದರೆ, ಏನಾದರೂ ತೊಂದರೆ ಸಂಭವಿಸಿದಲ್ಲಿ ಆ ವಿಕಲಚೇತನರ ಅವರ ಮನೆಯವರು ಬಂದು ಸ್ವಸ್ತಿಕ್ ಕಲಾ ಕೇಂದ್ರಕ್ಕೆ ಒಂದು ಅರ್ಜಿಯನ್ನು ಕೊಟ್ಟಲ್ಲಿ ನಾವು ಆ ಚೇರ್ ಅವರಿಗೆ ಬೇಕಾದಂಥ ವಸ್ತುವನ್ನು ನಾವು ನೀಡಿ ಅವರು ಹುಷಾರಾದ ಬಳಿಕ ಅದನ್ನು ರಿಟರ್ನ್ ನಮಗೆ ಕೊಡುವಂಥದ್ದು. ಇವತ್ತು ನಾವು ಒಂದು 5 ಸೆಟ್ಟನ್ನು ದಾನಿಗಳ ಮುಖಾಂತರ ನಾವು ತಗೊಂಡಿದ್ದೇವೆ. ನಮ್ಮ ಅದರಲ್ಲಿ ಪ್ರಮುಖ ದಾನಿಯಾದ ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಪಡುಬೀಡು ಅವರು ಬರಲಿಲ್ಲ. ಮತ್ತು ಅದಲ್ಲದೆ ಲಂಚುಲಾಲ್ KS ರವರು, ಅದೇ ರೀತಿ ಪ್ರಮೋದ್ ನರ್ಸರಿಯ ರೇಷ್ಮಾ ಪ್ರಮೋದ್ ರವರು ಇವರ ಒಂದು ಕೊಡುಗೆ ನಮಗೆ ನೀಡಿದ್ದಾರೆ. ಅದರಲ್ಲಿ 5 ಚೇರ್ ಪ್ರತಿಯೊಂದನ್ನು 5 ನಾವು ಹಿಡಿದೆ ಇದನ್ನು ವಿಕಲಚೇತನರವರಿಗೆ ನೀಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದೆ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದೆ. ಗುರುಕಿರಣ್ ಸರ್ ಒಂದು 2 ಮಾತನ್ನು ಹೇಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ತುಳುಟ ಹೆಂಗ ಆಕ್ಚುಲಿ ಮಾತಾಡಲ್ಲ. ನಮಸ್ಕಾರ ಕೇಂಜಿ, ನಮಸ್ಕಾರ ಬಂಡೆ. ಓಕೆ, ಏನ್ ಜೈದಾರ ಅಂದೇನೆ. ಆಕ್ಚುಲಿ ಇಂಟ್ರೊಡಕ್ಷನ್ ಮಲ್ಲ ಉದ್ದ ಕೊರಿಯರು ಏನೆಲ್ಲ ಕೊಡು ಪಾಡ್ಕಾಸ್ಟ್ ಹಿಡಿತೀರ ಒಂದು ಜಾತ್ರೆ ಸರ್. ಒಂಜಿ ಈರು ತಾಟಿ ಬೊಟ್ಟುನ ಮುಖಾಂತರ ವಿಕಲಚೇತನರಿಗೂ ಕೊರ್ಪುನಂಚಿನ ವಸ್ತುನ ವೇದಿಕೆಡೆ ಉದ್ಘಾಟನೆ ಮಲ್ಪಡೋದಕ್ಕೇನು ಒಂಜಿ ಈರು ಜೋರಾದ ಒಂಜಿ ತಾಟಿ ಕೊರ್ದು. ಓಕೆ, ಥ್ಯಾಂಕ್ ಯು. ಆಯ್ತು ಪಂಡರ್. ಆಕ್ಚುಲಿ ಮನುಷ್ಯ ಎನ್ನಿನ ದಾಲ ಪೂಜಿ ಯಾನ್ಲ ದಾಲ ಎಂದಜಿ ಯಾನ್ ಒಂದು ಸಿಂಗರ್ ಅವಡೊಂದಿತ್ತಂದು ಸಿಂಗಿ ಆಪರ್ಚುನಿಟಿ ಹಿಂಗೆ ಸಿಗದಿಜಿ ತತ್ತದ ಅಂಚಿ ಇಂಚಿ ಪೋದು ಆ್ಯಕ್ಟಿಂಗ್ ಇಂಚಿನ ಮಲ್ತಂದು ಫೈನಲ್ ಎಂಕೋಸ್ಕರ ಯಾನೇ ಕಂಪೋಸ್ ಮಲ್ತೆ ಐಟ್ ಮ್ಯೂಸಿಕ್ ಡೈರೆಕ್ಟರ್ ಆಯೆ. ಬಟ್ ಐತ ಒಟ್ಟಿಗೆ ಒಂಜಿ ಅಜ್ಪ ಹೊಸ ಸಿಂಗರ್ಸ್ ನಕ್ಲಿಗೆ ಒಂಜಿ ಅವಕಾಶ ಕೊರಿಯೆ ಅವು ದೇವರ ಎನ್ನ ಮೂಲಕ ಮಲ್ಪದೀನಿ ನೋಡು. ಎನ್ನಂದು ದಾಲ ಎನ್ನಂದು ಜನಕ್ಕಲ್ಲ ಈತ ಮೋಕೆ ತಿಕ್ಕದಿಂದ ಹಿಡ್ದು ಜಾಸ್ತಿ ದಾಲ ಅಗತ್ಯಜಿ ಲೈಫ್ ಇಡು. ಸೊ ಒಂಜಿ ಥ್ಯಾಂಕ್ಸ್ ಆಫ್ ಕೋರ್ಸ್ ಸ್ವಸ್ತಿಕ್ ತಕೊಲು ಎಡ್ಡೆ ಬೇಲೆ ಮಲ್ತೊಂದುಲ್ಲೇರು. ಒಂಜಿ ಸಂಸ್ಥೆ ಪಂಡ ವರ್ಷಕ್ಕೊಂಜಿ ಪ್ರೋಗ್ರಾಮ್ ಮಲ್ಪನತ್ತು ಮಲ್ತೊಂದೆ ಪೋಡೆ ದಾಲಾಂಡ್ಲ ಕಾರ್ಯಕ್ರಮ ಮಲ್ತೊಂದು ಪೋಡು ಜನಕ್ಲ ಎಡ್ಡೆ ಮಲ್ತೊಂದಿತ್ತನ್ನ ಅವು ಉತ್ಸಾಹಕಲ್ಡ ಉಂಡು. ಸೊ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಲು. ಅಂಚೆ ನನ್ನದು ಎಡ್ಡೆ ಬೇಲೆ ಮಲ್ಪಲೆ ಅನ್ನು ಒಂದು ಪಾತ್ರನ ಸ್ಟೇಜ್ ಹತ್ತು ನಂಗೆ ಗೊತ್ತು. ನೆಕ್ಸ್ಟ್ ಪಿರಿಯಡ್ ಡ್ರಾಮಾ ಉಂಡು ಕಾತೊಂದುಲ್ಲಾರು ಏಪ ಮುಗಿಯುಂಡು ಸ್ಟೇಜ್ ಪ್ರೋಗ್ರಾಮ್ ಬಂದು. ಸೊ ಥ್ಯಾಂಕ್ ಯು ಮಸ್ತ್ ಅಂಡ್ ಆಲ್ ದ ಬೆಸ್ಟ್, ಡೂ ವೆಲ್. ಆಕ್ಚುಲಿ ನನ್ನಲ್ಲ ಎಡ್ಡೆ ಬೇಲೆ ಮಲ್ಪಲಿ ಅನ್ನಕ್ಕೆ ನೊಟ್ಟುಗುಲ್ಲೆ ಸರ್ ವರ್ಷಕ್ಕೆ ಪಿರ ಬರ್ಪೇನೆ. ಹೌದು ಸರ್. ಸರ್ ದಯಮಲ್ತದು ಒಂಜಿ ಲೈನ್ ಒಂಜಿ ಈರು ಪದ್ಯಪ ನೋಡು ಸರ್. ದಯಮಲ್ತದು ಮಾತಾಡಲ ಕಲಾಭಿಮಾನಿಗಳು ಪ್ರತಿ ಒಡಿಲ್ಲ ಈರ್ನ ಒಂಜಿ ಪದ್ಯನ ಕೇಂದ್ರ ಭಾರಿ ಮಲ್ತೊಂದಿಲ್ಲ ದಯವಿಟ್ಟು ಮಲ್ತದು ಒಂಜಿ ಓಲ್ಲ ಸರ್ ಒಂಜಿ ಪನ್ಲೆ ಸರ್ ದಯಮಲ್ತದು ಮಾತಾಗ ಅಭಿಮಾನಿ ನಾಯ್ಕಲು ಪನೊಂದೇ ಉಳ್ಳೇರು.
ದಯಮಲ್ತದು ಚಪ್ಪಾಳೆ. പൂത്തരേട്ട് ദീദ് ഓടെ പോപ്പരേ ആജി മൂജി ഹജ്ജൊദീണ്ട ദാനെ സോക്കുരേ നാച്ചിക്കേടെ മോനെ നിന്ന ಕಂತದಾನೆದೆ ಓಲು ತೂದು ಓಡೆ ಪೋಪ ಸ್ವರ್ಗಮೂಲೆದೆ ಓಲು ತೂದು ಓಡೆ ಪೋಪ ಸ್ವರ್ಗಮೂಲೆದೆ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ಚಪ್ಪಾಳೆ. ಯಾನ ಮೂಲೆಕ ತೊಂದುಲ್ಲೆ ಮದತೆ ಪೋಪನ ಓ ಪೊಣ್ಣೆ ನೆನ್ನ ಮೋನೆ ತೂದು ದಾಯೇ ಕೋಪನ ಮೋಕೆದ ಸಿಂಗಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಪಗೆತ ಈ ಫಿಲ್ಮ್ದ ಸಾಂಗ್ಸ್ ಮೋಕೆದ ಸಿಂಗಾರಿ ದೇವರ ಆರೋಗ್ಯ ಏಪಲ ಒಂಜಿ ಆಶೀರ್ವಾದ ಮಲ್ಪಡು ಆಯುರ ಆರೋಗ್ಯ ಕೊರಡು ನನಾತು ಪ್ರಶಸ್ತಿ ಆರ್ನ ಪಾಲ್ಗು ಒದಗಾದು ಬರೋಡು ಬಂದು ಮಾತೆರ್ಲ ಸ್ವಸ್ತಿ ಕಲಾ ಕೇಂದ್ರದ ಬಗ್ಗೆ ಬಕ್ಕ ಮಾತೆರ್ಲ ಪರವಾದು ಎಂಗ್ಲ ಆರೈಕೆ ಮಲ್ತೊಂದಿಲ್ಲ. ಕಾರ್ಯಕ್ರಮದ ಮುಂದಕ್ಕೆ ಭರತನಾಟ್ಯ ಮತ್ತು ಕೆಲವೊಂದು ಅಭಿನಯ ಮಾಡಿದಂತ ಡ್ಯಾನ್ಸ್ ಮಾಡಿದಂತ ಮಕ್ಕಳು ದಯವಿಟ್ಟು ವೇದಿಕೆಗೆ ಬರಬೇಕು. ಶೋಭರವರು ಈ ಒಂದು ಬಹುಮಾನದ ವಾಚನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ಮಾನ್ವಿ ಜಿ ಕೊಟ್ಟಾರಿ, ಅಲಪ್ಪೆ ಗ್ರಾಮದ ತುಂಗಾ ನಗರದಲ್ಲಿನ ಗಣೇಶ್ ಕೊಟ್ಟಾರಿ ಹಾಗೂ ಶ್ವೇತಾ ಕೊಟ್ಟಾರಿ ದಂಪತಿಗಳ ಸುಪುತ್ರಿ ಕುಮಾರಿ ಮಾನ್ವಿ ಜಿ ಕೊಟ್ಟಾರಿ ಭಾರತೀಯ ನೃತ್ಯ ಕಲಾ ಪ್ರಕಾರದ ಭರತನಾಟ್ಯದಲ್ಲಿ ಸಾಧನೆ ತೋರಿದ ಅಪ್ರತಿಮ ಕಲಾವಿದೆ. ವಿದೂಸಿ ಇಂದುಮತಿ ನಾಗೇಶ್ ಇವರ ಗರಡಿಯಲ್ಲಿ ಪಳಗಿ ಅಲ್ಪ ಸಮಯದಲ್ಲೇ ನೃತ್ಯಾಭ್ಯಾಸ ಕಾರ್ಯಗತ ಮಾಡಿಕೊಂಡ ಮಾನ್ವಿ ಕಲಾ ಸಂಪನ್ನೆ. ಭಾರತೀಯ ಮಡಿಲಲ್ಲಿ ಹಗಲಿರುಳು ಶ್ರಮಿಸಿ ಭರತನಾಟ್ಯದ ಜೂನಿಯರ್ ಪರೀಕ್ಷೆಯಲ್ಲಿ 90% ಅಂಕ ಗಳಿಸಿ ತೇರ್ಗಡೆ ಹೊಂದಿ ಎಲ್ಲ ಕಲಾವಿದರಿಗೂ ಮಾದರಿಯಾಗಿದ್ದಾಳೆ. ಕಲಾ ಸಾಧನೆಯ ಜೊತೆಗೆ ಕಲಿಕೆಯಲ್ಲಿಯೂ ಮುಂದಿರುವ ಮಾನ್ವಿ ಬಜಾಲಿನ ಸಂತ ಜೋಸೆಫರ ಪ್ರೌಢಶಾಲೆಯ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ. ಇನ್ನೋರ್ವ ಭರತನಾಟ್ಯ ಕಲಾವಿದೆ ಕುಮಾರಿ ಸಾಕ್ಷಿ, ಬಜಾಲ್ ಗ್ರಾಮದ ಜಯನಗರದ ಸತೀಶ್ ದಾಕ್ಷಾಯಿಣಿ ದಂಪತಿಗಳ ಸುಪುತ್ರಿ ಕುಮಾರಿ ಸಾಕ್ಷಿ ಭಾರತೀಯ ನೃತ್ಯ ಕಲಾ ಪ್ರಕಾರದ ಭರತನಾಟ್ಯದಲ್ಲಿ ವಿಶೇಷ ಛಾಪು ಮೂಡಿಸಿದ ಅದ್ವಿತೀಯ ಕಲಾವಿದೆ. ಇವರು ಬಜಾಲ್ ಕಾವುಬೈಲಿನಲ್ಲಿ ನೃತ್ಯಾಭ್ಯಾಸವನ್ನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ವಿದೂಷಿ ಸುನಿತಾ ಜಯಂತ್ ಉಲ್ಲಾಲ್ ಇವರಿಂದ ನೃತ್ಯಾಭ್ಯಾಸ ಕಲಿತು 2024ರಲ್ಲಿ ರಂಗಪ್ರವೇಶ ಮಾಡಿದರು. ಇಂದಿಗೂ ಈ ಕಲೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಶ್ರೀ ಮಂಗಳದೇವಿ ದೇವಸ್ಥಾನ, ಕಾವುಬೈಲು ದೇವಸ್ಥಾನ, ಉಲ್ಲಾಲ ಹೀಗೆ ಹಲವೆಡೆ ಕಾರ್ಯಕ್ರಮ ನೀಡಿರುವ ಇವರ ನೃತ್ಯ ಕಲೆಯ ಸಾಧನೆಯ ದ್ಯೋತಕವಾಗಿ ಭರತನಾಟ್ಯ ಜೂನಿಯರ್ ಪರೀಕ್ಷೆಗಳಲ್ಲಿ ಪ್ರಥಮ 83% ಅಂಕ ಪಡೆದಿದ್ದಾರೆ. ಕಲಾ ಸಾಧನೆಯ ಜೊತೆಗೆ ಕಲಿಕೆಯಲ್ಲಿಯೂ ವಿಶೇಷ ಆಸಕ್ತಿ ಹೊಂದಿರುವ ಸಾಕ್ಷಿಯವರು ಪ್ರಸ್ತುತ ಮಂಗಳೂರಿನ ಸಂತ ಎಲೋಸಿಯಸ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಂಕನಾಡಿಯ ಜೆರುಸಾ ಶಾಲೆಯಲ್ಲಿ ಮುಗಿಸಿರುತ್ತಾರೆ.
ಇವರಿಗೆ ನಮ್ಮ ಶಶಿಕಲಾ ದಾಕ್ಷಾಯಿಣಿ ಅವ್ರ ಜೊತೆಯಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ವಿದ್ಯಾ ದಯವಿಟ್ಟು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರ್ವರಿಗೂ ನನ್ನ ನಮನಗಳು. ಇವರು ದೀಪ. ಇವರು ನಾರಾಯಣಗುರು PU ಕಾಲೇಜಿನಲ್ಲಿ ದ್ವಿತೀಯ ಕಾಮರ್ಸ್ ವಿದ್ಯಾರ್ಥಿನಿಯಾಗಿದ್ದಾರೆ. ಇವರ ತಂದೆ ಹರೀಶ್ ಜಲ್ಲಿಗುಡ್ಡೆ, ತಾಯಿ ಶೋಭಾ ಇವರು ಜಲ್ಲಿಗುಡ್ಡೆ ಬಜಾರ್ನಲ್ಲಿ ವಾಸವಾಗಿದ್ದಾರೆ. ಇವರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಪ್ರತಿಭಾವಂತರಾಗಿದ್ದಾರೆ. ವಿವಿಧ ಸಂಘಟನೆಗಳು ಆಯೋಜಿಸಿದ ಕಬಡ್ಡಿ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಇವರು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸತ್ರಿ ಕಾಲೇಜಿನ ಪರವಾಗಿ ಕಬಡ್ಡಿ ಪಂದ್ಯಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇವರ ಗುರು ಇವರ ಕಾಲೇಜಿನ ದೈಹಿಕ ಶಿಕ್ಷಕರಾಗಿದ್ದು, ಇವರು ವಿವಿಧ ಸಂಘಟನೆಗಳು ಆಯೋಜಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನಮೆಚ್ಚುಗೆ ಪಡೆದಿದ್ದಾರೆ. ಅಲಿಷಿಯಸ್ ಕಾಲೇಜಿನ ಸಂತ ಆಗ್ನೆಸ್ ಕಾಲೇಜ್ ಹೀಗೆ ಮೊದಲಾದ ಕಾಲೇಜ್ಗಳು ಆಯೋಜಿಸಿದ ಸ್ಪರ್ಧೆ ಹಾಗೂ ಅಂತರ್ ಕಾಲೇಜ್ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಪಡೆದುಕೊಂಡು ತಾನು ಓದುತ್ತಿರುವ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಉತ್ತಮ ನೃತ್ಯಗಾರ್ತಿಯಾಗಿ ಅವರು ಸದ್ರಿ ಕಾಲೇಜಿನ ಉತ್ತಮ ಆಟಗಾರ್ತಿ ಹಾಗೂ ಟೆನ್ನಿಸ್ ಮತ್ತು ವಾಲಿಬಾಲ್ ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಆದುದರಿಂದ ಇವರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸರ್ವತೋಮುಖ ಪ್ರತಿಭೆ ಹೊಂದಿದ ವಿದ್ಯಾರ್ಥಿನಿಯಾಗಿರುತ್ತಾರೆಂದು ಗುರುತಿಸಲಾಗಿದೆ. ಅವರ ಭವಿಷ್ಯ ಉಜ್ವಲವಾಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆಯಾಗಿದೆ. ಚಂದ್ರಶೇಖರ್ ಕರ್ಕೇರ್ ಅವರು ಮತ್ತು ಇಲ್ಲಿರುವಂತಹ ಅತಿಥಿಗಳು ಪ್ರಕಾಶ್ ಪೈ ಸರ್, ಚಂದ್ರಶೇಖರ್ ಕರ್ಕೇರ್ ಎಲ್ಲರೂ ಕೂಡ ಜೊತೆ ಸೇರಿ ಈ 3 ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಅತಿಥಿ ಗಣ್ಯರು ಎಲ್ಲರೂ ರೆಮಾನ ಮೇಡಮ್, ನೀವು ಕೂಡ ರೆಮಾನ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ರೆಮಾನ್ ರವರು ಮಕ್ಕಳಿಗೆ ಸಾಲು ಓದಿಸಿ ಈ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಮುಂದಕ್ಕೆ ಕ್ರೀಡಾಕೂಟದ ಈ ಒಂದು ಬಹುಮಾನ ಕೊಡ್ಲಿಕ್ಕಿದೆ. ಯಾಕೆ ಹೇಳಿದ್ರೆ ಇನ್ನೊಂದು ಕೇವಲ ಅರ್ಧ ಗಂಟೆಯಲ್ಲಿ ನಾವು ಈ ಕಾರ್ಯಕ್ರಮ ಮುಗಿಸಬೇಕಾಗ್ತದೆ. ಕ್ರೀಡೆಯಲ್ಲಿ ಬಹುಮಾನ ಬಂದಂತ ವಿದ್ಯಾರ್ಥಿಗಳು ದಯವಿಟ್ಟು ಸರದಿ ಸಾಲಿನಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡ್ಯಾನ್ಸ್ ಮಾತ್ರ ಬಹುಮಾನ ಗ್ರೂಪ್ಗೆ ಕೊರತು ಬಿಡಲಿ, ಇಂಡಿವಿಜುವಲ್ ಬರೋ ಬಾಗಿಲಿಗೆ ಬರ್ತಾನೆ ಗ್ರೂಪ್ ಬಂಜಾಡೆಗೆ ನಾಗೇಶ್ ಅಣ್ಣನಿಗೆ ಒಂದು ಯಾವ್ದಾದ್ರು ಕೊಡಿ. ಎಲ್ರಿಗೂ ಧನ್ಯವಾದಗಳು.
ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ದೇವರು ನಿಮಗೆ ಆಯುರಾರೋಗ್ಯ ನೀಡಲಿ. ಇದೇ ರೀತಿ ನೀವು ಪ್ರತಿಯೊಂದು ಕಲೆಯಲ್ಲಿ ಕೂಡ ಮುಂದುವರಿಯಲಿ ಅಂತೇಳಿ ಸ್ವಸ್ತಿ ಕಲಾ ಕೇಂದ್ರ ಮತ್ತು ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಕ್ರೀಡೆಯಲ್ಲಿ ಕೂಡ ನಾವು ಮಹಾದೇವಿ ಭಜನಾ ಮಂದಿರದಲ್ಲಿ ಕ್ರೀಡೆ ಮಾಡಿದ್ದೆವು. ಅದರ ವಾಚನವನ್ನು ಕ್ರೀಡಾ ಕಾರ್ಯದರ್ಶಿಯಾದ ಧನೀಶ್ ರವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಕ್ರೀಡೆಯಲ್ಲಿದ್ದ ಮಕ್ಕಳು ಆದಷ್ಟು ಬೇಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸ್ವಸ್ತಿಕ್ ಕಲಾ ಕೇಂದ್ರ ವತಿಯಿಂದ ಮಹಾದೇವಿ ಭಜನಾ ಮಂದಿರ ಬಳಿ ಕ್ರೀಡಾಕೂಟ ನಡೆಸಲಾಯಿತು. ಅದರಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಅಭಿನಂದಿಸುತ್ತಾ, ಮೊದಲಿಗೆ ಬುಕ್ ಬ್ಯಾಲೆನ್ಸ್ ಫಸ್ಟ್ ಪ್ರೈಸ್ ವಿನಾಯಕ, ಥರ್ಡ್ ಸ್ಟ್ಯಾಂಡರ್ಡ್ ಕವಿತಾನ್ಯು, ಸೆಕೆಂಡ್ ಪ್ರೈಸ್ ಪ್ರಣಯ್ಯ, ಗುಣಶ್ರೀ ಶಾಲೆ ಫಸ್ಟ್ ಪ್ರೈಸ್, ಥರ್ಡ್ ಪ್ರೈಸ್ ವೈದಿಕ್ ಸೆಂಟ್ ಜೋಸೆಫ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಮಕ್ಕಳೆಲ್ಲ ಬೇಗ ದಯವಿಟ್ಟು ಮಕ್ಕಳು ಆದಷ್ಟು ಬೇಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಚಿತ್ತರಂಜನ್ ಸರ್ ತಮ್ಗೆಲ್ರಿಗೂ ಗೊತ್ತಿದೆ, ಅವರು ಈ ವೇದಿಕೆಗೆ ಬಂದಿದ್ದಾರೆ. ಅಧ್ಯಕ್ಷರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ. ದಯವಿಟ್ಟು ಚಪ್ಪಾಳೆ ತಟ್ಟಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಈ ಬಹುಮಾನವನ್ನು ನಮ್ಮ ಆತ್ಮಶಕ್ತಿಯ ಚಿತ್ತರಂಜನ್ ಸರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದು ಕ್ರೀಡೆಗೆ ಪ್ರೋತ್ಸಾಹ ಸರ್. ಬಾಲ್ ಥ್ರೋ ಫಸ್ಟ್ ಪ್ರೈಸ್ ಅನ್ವಿತ್ ಸೆಂಟ್ ಜೋಸೆಫ್ ಸಿಕ್ಸ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಪ್ರೈಸ್ ನರೇಶ್ ಸೆಂಟ್ ಜೋಸೆಫ್ ಶಾಲೆ ಫಿಫ್ತ್ ಸ್ಟ್ಯಾಂಡರ್ಡ್. ದಯವಿಟ್ಟು ಮಕ್ಕಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಅವ್ರು ಬರ್ಬೇಕಲ್ಲ, ಒಬ್ಬೊಬ್ಬರಿಗೆ ಬರ್ಲಿಲ್ಲ ಯಾರಿಗೆ ಅಲ್ಲಿ ಇದ್ದಾರೆ ನೋಡಿ. ಸೆಕೆಂಡ್ ಪ್ರೈಸ್ ನರೇಶ್ ಸೆಂಟ್ ಜೋಸೆಫ್ ಫಿಫ್ತ್ ಸ್ಟ್ಯಾಂಡರ್ಡ್. ದಯವಿಟ್ಟು ಈ ಬಹುಮಾನವನ್ನು ಚಿತ್ತರಂಜನ್ ಸರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫಸ್ಟ್ ಪ್ರೈಸ್ ಅನ್ವಿತ್ ಸೆಂಟ್ ಜೋಸೆಫ್ ಸಿಕ್ಸ್ ಸ್ಟ್ಯಾಂಡರ್ಡ್. ಸರ್ ತಾವು ನೀಡಿ ಸರ್. ಬಾಲ್ ಥ್ರೋ 7ನೇ 8ನೇ 9ನೇ ತರಗತಿ ಫಸ್ಟ್ ಪ್ರೈಸ್ ಮಲ್ಲೇಶ್ ಕಪಿತಾನ್ಯೋ ಶಾಲೆ 8ನೇ ತರಗತಿ, ಸೆಕೆಂಡ್ ಪ್ರೈಸ್ ಫಾತಿಮಾ ಶೈಮಾ ಬಜಾಲ್ ನಂತೂರ್ 8ನೇ ಸ್ಟ್ಯಾಂಡರ್ಡ್, ಥರ್ಡ್ ಪ್ಲೇಸ್ ವಿಕಾಸ್. ಮಕ್ಕಳು ಬೇಗ ಬನ್ನಿ. ವಿಕಾಸ್ ಫಸ್ಟ್ ಪ್ರೈಸ್ ಮಲ್ಲೇಶ್, ಸೆಕೆಂಡ್ ಪ್ರೈಸ್ ಫಾತಿಮಾ ಶೈಮಾ, ಸೆಕೆಂಡ್ ಪ್ರೈಸ್. ಫಸ್ಟ್ ಪ್ರೈಸ್ ಮಲ್ಲೇಶ್, ಬಾಂಬ್ ಗೇಮ್ ಹುಡುಗರ ಫಸ್ಟ್ ಪ್ರೈಸ್ ಅಲ್ತಾಫ್ ಫಳ್ನೀರ್ ಶಾಲೆ ಸಿಕ್ಸ್ ಸ್ಟ್ಯಾಂಡರ್ಡ್. ಈ ಬಹುಮಾನ ನಮ್ಮ ಸುಧಾಕರ್ ಪಾಟೀಲ್ ಸರ್ ಎಸ್ಐ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಯಾರ ಹೆಸರು? ಅಲ್ತಾಫ್ ಫಳ್ನೀರ್ ಶಾಲೆ. ಅಲ್ತಾಫ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೆಕೆಂಡ್ ಪ್ರೈಸ್ ಗಣೇಶ್ ಬಿ ಬಜಾಲ್ ನಂತೂರ್ ಫಿಫ್ತ್ ಸ್ಟ್ಯಾಂಡರ್ಡ್. ಅಲ್ತಾಫ್ ರವರು ಬರಲಿಲ್ಲ. ಥರ್ಡ್ ಪ್ರೈಸ್ ವೈದಿಕ್ ಸೆಂಟ್ ಜೋಸೆಫ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಥರ್ಡ್ ಪ್ರೈಸ್ ವೈದಿಕ್ ಸೆಂಟ್ ಜೋಸೆಫ್ ಶಾಲೆ ಸೆಕೆಂಡ್ ಸ್ಟ್ಯಾಂಡರ್ಡ್. ಅವು ಕೋರ್ಲಿ ಹೇಳಿ. ಬಾಂಬ್ ಗೇಮ್ ಹುಡುಗಿಯರ ವಿಭಾಗ ಫಸ್ಟ್ ಪ್ರೈಸ್ ಲಕ್ಷ್ಮಿ ಬಜಾಲ್ ನಂತೂರ್ 6ನೇ ತರಗತಿ, ಸೆಕೆಂಡ್ ಪ್ರೈಸ್ ತನಿಕ್ಷ್ ಸ್ವಾಮಿ ಸದಾನಂದ 6ನೇ ತರಗತಿ, ಥರ್ಡ್ ಪ್ರೈಸ್ ಯಶಸ್ವಿ, ಫಸ್ಟ್ ಪ್ರೈಸ್ ಲಕ್ಷ್ಮಿ ಬಜಾಲ್ ನಂತೂರ್ 6ನೇ ಸ್ಟ್ಯಾಂಡರ್ಡ್. ಥ್ಯಾಂಕ್ ಯು ಸುಧಾಕರ್ ಸರ್. ಸೆಕೆಂಡ್ ಪ್ರೈಸ್ ತನಿಕ್ಷ್
ಸ್ವಾಮಿ ಸದಾನಂದ 6th ಸ್ಟ್ಯಾಂಡರ್ಡ್. ದಯವಿಟ್ಟು ನಮ್ಮ ಸ್ವಾಮಿ ಸದಾನಂದ ಶಾಲೆಯ ಪ್ರಿನ್ಸಿಪಾಲ್ರು ಈ ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತಾರೆ. ರವಿಶಂಕರ್ ಗುರುಜಿಯ ಪ್ರಿನ್ಸಿಪಾಲ್ರು ಈ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೆಕೆಂಡ್ ಥರ್ಡ್ ಪ್ರೈಸ್ ಯಶಸ್ವಿ ಸೆಂಟ್ ಜೋಸೆಫ್ ಶಾಲೆ 4th ಸ್ಟ್ಯಾಂಡರ್ಡ್. ಥರ್ಡ್ ಪ್ರೈಸ್ ಥ್ಯಾಂಕ್ ಯು ಸರ್. ಮ್ಯೂಸಿಕಲ್ ಚೇರ್ ಫಸ್ಟ್ ಪ್ರೈಸ್ ಯುಕ್ತ ಸೆಂಟ್ ಜೋಸೆಫ್. ಶೋಭಾ ಮೇಡಮ್ನವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಈ ಬಹುಮಾನವನ್ನು. ಯುಕ್ತ ದಯವಿಟ್ಟು ವೇದಿಕೆಗೆ ಬರಬೇಕು. ಸೆಕೆಂಡ್ ಪ್ಲೇಸ್ ವಿಕಾಸ್ ಬಜಲ್ ನಂತೂರ್ 7th ಸ್ಟ್ಯಾಂಡರ್ಡ್. ಫಸ್ಟ್ ಪ್ರೈಸ್ ಯುಕ್ತ ಸೆಂಟ್ ಜೋಸೆಫ್ 8th ಸ್ಟ್ಯಾಂಡರ್ಡ್. ಸೆಕೆಂಡ್ ಪ್ರೈಸ್ ವಿಕಾಸ್. ಈ ಬಹುಮಾನವನ್ನು ನಾಗೇಶ್ ರಾವ್ ಬೆಂಗಳೂರು ಉದ್ಯಮಿ ಇವರು ನೀಡಬೇಕು. ಶೋಭಾ ಮೇಡಮ್ ಥ್ಯಾಂಕ್ ಯು. ಥರ್ಡ್ ಪ್ರೈಸ್ ಮೊಹಮ್ಮದ್ ಫಯಾಜ್ ಬಜಲ್ ನಂತೂರ್ 5th ಸ್ಟ್ಯಾಂಡರ್ಡ್. ಈ ಬಹುಮಾನವನ್ನು ಚಂದ್ರಶೇಖರ್ ಕರ್ಕೆರ ಸರ್ ದಯವಿಟ್ಟು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೆ ಸರ್. ಥರ್ಡ್ ಪ್ಲೇಸ್ ಮೊಹಮ್ಮದ್ ಫಯಾಜ್. ಬಾಲ್ ಪಾಸಿಂಗ್ ಫಸ್ಟ್ ಪ್ರೈಸ್ ವಿನಾಯಕ್ ಕಪಿತಾನ್ಯೋ 3rd ಸ್ಟ್ಯಾಂಡರ್ಡ್. ವಿನಾಯಕ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲ. ಸೆಕೆಂಡ್ ಪ್ರೈಸ್ ವೈದಿಕ್ ಸೆಂಟ್ ಜೋಸೆಫ್ 2nd ಸ್ಟ್ಯಾಂಡರ್ಡ್. ವೈದಿಕ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲ. ವೈದಿಕ್ ಸೆಕೆಂಡ್ ಪ್ಲೇಸ್. ಬಹುಮಾನವನ್ನು ನಮ್ಮ ಪ್ರಕಾಶ್ ಪೈ ಸರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೈದಿಕ್ ಹಗ್ಗ ಜಗ್ಗಾಟ ಟಗ್ ಆಫ್ ವಾರ್ ಬಾಯ್ಸ್ ವಿಭಾಗ ಫಸ್ಟ್ ಪ್ಲೇಸ್ ಅನ್ವಿತ್ ಅಂಡ್ ಟೀಮ್. ಅನ್ವಿತ್ ಅಂಡ್ ಟೀಮ್ ಎಲ್ಲರೂ ಟೀಮ್ನವರು ಬನ್ನಿ, ಒಟ್ಟಿಗೆ ಬನ್ನಿ. ಟೀಮ್ ವಿನಾಯಕ್ ಬೇಗ ಬನ್ನಿ. ವಿನಾಯಕ್ ಅವರು ಬನ್ನಿ. ವಿನಾಯಕ್ ಮುತ್ತುರಾಜ್ ಶ್ಲೋಕ್ ವೈದಿಕ್ ಜಯರಾಜ್ ಲಿಖಿತ್ ಮುಜೈನ್ ಜಮೀರ್ ತೇಜಸ್ ಮಲ್ಲೇಶ್ ಪ್ರಕಾಶ್ ಸಂಪತ್ ಜಿತೇಶ್. ಈ ಬಹುಮಾನವನ್ನು ಸಚಿನ್ ಸರ್ ಮತ್ತು ಯಾದವ್ ಸರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾದವ್ ಸರ್ ಮತ್ತು ಸಚಿನ್ ಸರ್ ಎಲ್ರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಬ್ಬರಿಗೆ ಕೊಡಿ ಸರ್. ಯಾದವ್ ಸರ್ ನೀವು ಒಬ್ಬರಿಗೆ ಕೊಡಿ. ಥ್ಯಾಂಕ್ ಯು. ಎಲ್ಲ ಮಕ್ಕಳಿಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಸೆಕೆಂಡ್ ಪ್ಲೇಸ್ ಕೃಷ್ಣ ಅಂಡ್ ಟೀಮ್ ವಿಕಾಸ್ ಸಂಪತ್ ಗಣೇಶ್ ಜಮ್ಮು ರೆಡ್ಡಿ ವಿನೇಶ್ ಕೃಷ್ಣ ಅಹಮದ್ ಎಸ್ಕೆ ಫಯಾಜ್ ನರೇಶ್ ಜಡಗನ್ನ ಅಫಿಲ್. ಈ ಬಹುಮಾನವನ್ನು ಅಖಿಲ್ ಸರ್ ಮತ್ತು ವಿಜಯ್ ಸರ್ ಜೊತೆ ಕೂಡಿ ಈ ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಅಖಿಲ್ ಸರ್ ಸ್ವಲ್ಪ ಕೊಡಿ. ಟಗ್ ಆಫ್ ವಾರ್ ಹುಡುಗಿಯರ ವಿಭಾಗ ಫಸ್ಟ್ ಪ್ಲೇಸ್ ಮಾನ್ವಿ ಅಂಡ್ ಟೀಮ್. ಹಗ್ಗ ಜಗ್ಗಾಟ ಹುಡುಗಿಯರ ವಿಭಾಗ ಫಸ್ಟ್ ಪ್ಲೇಸ್ ಮಾನ್ವಿ ಅಂಡ್ ಟೀಮ್. ಶೈಮಾ ಖುಷಿ ಸ್ನೇಹ ಯಶಿಕ್ ಯಶಸ್ವಿ ಧನಿಷ್ಕಾ ಸಲ್ವಾ ಅಂಕಿತಾ. ದಯವಿಟ್ಟು ಈ ಬಹುಮಾನವನ್ನು ನಮ್ಮ ಚಿತ್ತರಂಜನ್ ಸರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಿತ್ತರಂಜನ್ ಸರ್ ಮತ್ತು ಸೀತಾರಾಮ್ ಗಟ್ಟಿ ಸರ್ ದಯವಿಟ್ಟು ಈ ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಸೆಕೆಂಡ್ ಪ್ಲೇಸ್ ಅಷ್ಟೇ. ಬೇತೆ ಬೇತೆ ಸೆಕೆಂಡ್ ಪ್ಲೇಸ್ ಯುಕ್ತಾ ಆ್ಯಂಡ್ ಟೀಮ್. ಲಕ್ಷ್ಮಿ, ಅಶ್ವಿನಿ, ಆದ್ಯ, ಸುಹಾಸ್, ಫಾಜಿಲಾ, ಪ್ರಣಯ, ಅರ್ಫಾ. ದಯವಿಟ್ಟು ರೆಮೋನ ನೀವು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದ ಲಲಿತಗೌಡರು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳು ಆದಷ್ಟು ಬೇಗ ಬನ್ನಿ. ಸೆಕೆಂಡ್ ಪ್ಲೇಸ್ ಯುಕ್ತಾ ಆ್ಯಂಡ್ ಟೀಮ್. ರೆಮಾನರವರು ದಯವಿಟ್ಟು ಎದುರುಗಡೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರೋಹಿಣಿ ಅವರು ಸ್ವಲ್ಪ ಬಿಡಿ ಈ ಕಡೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಮೊದಲು ಡ್ಯಾನ್ಸ್ ಮಾಡಿದಂತ ಹಲವಾರು ಮಕ್ಕಳು ಇಲ್ಲಿದ್ದಾರೆ. ಅವರ ವಾಚನವನ್ನು ನಮ್ಮ ಸುಮಲತ್ರವರು ಹೇಳ್ತಾರೆ. ದಯವಿಟ್ಟು ಆದಷ್ಟು ಬೇಗ ಬರಬೇಕು, ಯಾಕೇಳಿದ್ರೆ ಡ್ರಾಮಾದವರು ಕಾಯ್ತಾ ಇದ್ದಾರೆ. ನೃತ್ಯ ಮಾಡಿ ನೃತ್ಯ ಮಾಡಿದ ಮಕ್ಕಳು ಈಗ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಧನಿಷ್ಕಾ, ಪ್ರತೀಕ್ಷಾ, ಸಾನ್ವಿ, ಯುಕ್ತಾ, ವೈದಿಕ್. ದಯವಿಟ್ಟು ಮಕ್ಕಳು ಆದಷ್ಟು ಬೇಗ ವೇದಿಕೆಗೆ ಬನ್ನಿ ಬನ್ನಿ ಬನ್ನಿ. ಧನಿಷ್ಕಾ ಮತ್ತು ಪ್ರತೀಕ್ಷಾ, ಸಾನ್ವಿ, ಸುಧಾಕರ್ ಪಾಟೀಲ್ ಸರ್ ಮತ್ತು ಪ್ರಕಾಶ್ ಭಾಯ್ ಸರ್ ಜೊತೆಗೂಡಿ ಈ ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾನ್ವಿ, ಮನ್ವಿತ್. ಸರ್ವಶಕ್ತಿ ತಂಡದ ಮಕ್ಕಳು ದೀಪಾ ಮತ್ತು ವೈಷ್ಣವಿ, ನಿಶನಿಕಾ, ಸಾಕ್ಷಿ ಮತ್ತು ಮೈತ್ರಿ. ದಯವಿಟ್ಟು ನೃತ್ಯ ಗೋಕುಲ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೃತ್ಯ ಗೋಕುಲ ತಂಡದ ಮಕ್ಕಳು ತ್ರಿಷಾ, ತಪಸ್ಯ, ಧನ್ವಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಸರ್ವಶಕ್ತಿ ತಂಡದ ಮಹಿಳೆಯರು ದೀಪ ಮತ್ತು ಗೌತಮ್ಯ ಸರ್ವಶಕ್ತಿಯ ಗೌತಮಿ ತಂಡ. ದೀಪ, ಮಯೂರ. ಎಲ್ಲ ಮಕ್ಕಳು ಬಂದಿದ್ದಾರೆ. ದಯವಿಟ್ಟು ಇಲ್ಲಿ ಓಕೆ ನಗೀಶನ ಸ್ವಲ್ಪ ನಿಲ್ಲಿ. ಹೇಳಿದಾನೆ ಮಯೂರ. ಮಾತಾರೆ ಸರ್ವಶಕ್ತಿ ಎಲ್ಲರೂ ಸಿಕ್ಕಿಲ್ಲ ಪುಡಿ.
ಎಲ್ಲ ಮಕ್ಕಳಿಗೆ ಆ ಸರಸ್ವತಿ ಮಾತೆ ದೇವರು ಆಯುರಾರೋಗ್ಯ ನೀಡಲಿ. ದಯವಿಟ್ಟು ಉಳಿದಂಥ ಡ್ಯಾನ್ಸ್ನ ಮಕ್ಕಳು ಬರಲಿ. ವೇದಿಕೆಯಲ್ಲಿರುವಂಥ ಸಚಿನ್ ಸರ್, ಯಾದವ್ ಸರ್ ದಯವಿಟ್ಟು ಜೊತೆಗೂಡಿ, ಮತ್ತು ಚಂದ್ರಶೇಖರ್ ಕರ್ಕರ್ ಸರ್ ಎಲ್ಲರೂ ಕೂಡ ಜೊತೆಗೂಡಿ ಈ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು. ಬನ್ನಿ ಬನ್ನಿ ಕೊಡಿ. ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದಂಥ ನಮ್ಮ ಮಂಗಳೂರಿನ ರೆಮೋನಾ, ಈ ಕುಮಾರಿ ರೆಮೋನರವರು ಈ ವೇದಿಕೆಯಲ್ಲಿದ್ದಾರೆ. ಅವರ ತಾಯಿ ಗ್ಲಾಡಿಸ್ ರವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ರೆಮೋನಾ ಅವರ ಜೊತೆಯಲ್ಲಿ ಕೂತ್ಕೊಳ್ಬೇಕಂತ ಕುಳಿತುಕೊಂಡು ಈ ಸನ್ಮಾನ ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಉಷಾ ಟೀಚರ್ ಅವರು ಈ ವಾಚನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕಲಾ ಪ್ರೇಮಿಗಳು, ನಮ್ಮಲ್ಲಿ ದೃಢ ಏರಲು ಸಾಧ್ಯ. ಹೀಗೆ ಹಠದಿಂದ ಸತತ ಪ್ರಯತ್ನದಿಂದ ಯಶಸ್ಸನ್ನು ಕಂಡು ಅನೇಕ ಪ್ರಶಸ್ತಿಗಳ ಸರಮಾಲೆಯನ್ನೇ ತನ್ನ ಮುಡಿಗೇರಿಸಿದ ಭಾರತ ದೇಶದ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯ ಭಾಗ ಮಂಗಳೂರಿನ ಹೆಮ್ಮೆಯ ಕುವರಿಯಾದ ಗಿನ್ನಿಸ್ ದಾಖಲೆಯಲ್ಲಿ ತನ್ನ ಹೆಸರನ್ನು ನಮೂದಿಸಿದ ಅಪ್ರತಿಮ ನಾಟ್ಯ ಮಯೂರಿಯಾಗಿರುವ ಕುಮಾರಿ ರೆಮೋನಾ ಇವೇಟ್ ಪಿರೇರರವರು ಸ್ವಸ್ತಿಕ್ ಕಲಾ ಕೇಂದ್ರ ರಿಜಿಸ್ಟರ್ಡ್ ಜಲ್ಲಿಗುಡ್ಡೆ ಬಜಾಲ್ ಮಂಗಳೂರು ಇದರ ಸ್ವಸ್ತಿಕ್ ಸಂಭ್ರಮಾಚರಣೆಯ ಈ ಸುಸಂದರ್ಭದಲ್ಲಿ ಸ್ವಸ್ತಿಕ್ ಕಲಾ ಪ್ರಶಸ್ತಿಯ ಗೌರವವನ್ನು ಸ್ವೀಕರಿಸಲು ಸಂತೋಷದಿಂದ ಒಪ್ಪಿ ಇಲ್ಲಿಗೆ ಆಗಮಿಸಿರುತ್ತಾರೆ. ಇವರು ಮಂಗಳೂರಿನ ಪಳ್ನೀರಿನಲ್ಲಿ ನೆಲೆಸಿರುತ್ತಾರೆ. ಇವರ ಜನನ 2005 ನವೆಂಬರ್ 4. ಇವರ ಪ್ರೀತಿಯ ತಾಯಿ ಗ್ಲಾಡಿಸ್ ಪಿರೇರಾ. ತಾಯಿ ಮತ್ತು ಸಹೋದರರಿದ್ದ ಸುಖ ಸಂಸಾರದ ಸಣ್ಣ ಕುಟುಂಬ. ತಾಯಿಯ ಮುದ್ದಿನ ಪ್ರೀತಿಯ ಮಗಳೇ ರೆಮೋನಾ ಇವೇಟ್ ಪಿರೇರಾ. ತಾಯಿಗೆ ತಕ್ಕ ತನ್ನ ಮಗಳು ಇವರ ಮೊದಲನೇ ಗುರು ಶ್ರೀಯುತ ಸುರೇಶ್ ಅತ್ತಾವರ್, ಬಳಿಕ ಎರಡನೇ ಗುರು ಶ್ರೀಮತಿ ಉಮಾ ಕಲ್ಲೂರಾಯ, ಬಳಿಕ ಡಾಕ್ಟರ್ ವಿದ್ಯಾ ಮುರಳೀಧರ್ ಇವರ ಮಾರ್ಗದರ್ಶನದಲ್ಲಿ ಸುಮಾರು 14 ವರ್ಷಗಳ ಕಾಲ ಸತತ ತರಬೇತಿ ಪಡೆದು ಸಾಧನೆ ಮಾಡಿ 2025 ಜುಲೈ 21ರಿಂದ ಜುಲೈ 28ರವರೆಗೆ 7 ದಿನಗಳು 2 ಗಂಟೆಗಳು ಅಂದರೆ 170 ಗಂಟೆಗಳವರೆಗೆ ನಿರಂತರವಾಗಿ ನೃತ್ಯ ಮಾಡಿ 2025ರಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಇಡೀ ಜಗತ್ತನ್ನೇ ಅದರಲ್ಲಿ ಬರೆದು ಇಡೀ ಜಗತ್ತೇ ಮಂಗಳೂರಿನ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ ಕೀರ್ತಿ ಕುಮಾರಿ ರೆಮೋನಾರವರಿಗೆ ಸಲ್ಲುತ್ತದೆ. ಇವರ ಶಿಕ್ಷಣ ಮೌಂಟ್ ಕಾರ್ಮೆಲ್ ಕಾನ್ವೆಂಟ್ ಪದುವಾ ಹೈಸ್ಕೂಲ್ನಲ್ಲಿ ಆಯಿತು. ಬಳಿಕ ಅಂದರೆ ಪ್ರಸ್ತುತ ಸಂತ ಅಲೋಸಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದಲ್ಲಿ ತೃತೀಯ BA ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು ಕಲಿಕೆಯಲ್ಲೂ ಮುಂದು, ನಾಟ್ಯದಲ್ಲಿಯೂ ಮುಂದು. ಇವರು ಎರಡನ್ನು ಒಂದೇ ತಕ್ಕಡಿಯಲ್ಲಿಟ್ಟು ಏಕಾಗ್ರತೆಯಿಂದ ಸಮಾನವಾಗಿ ಸತತವಾಗಿ ಪ್ರಯತ್ನ ಪಟ್ಟು ಕಲಿಯುತ್ತಿದ್ದಾರೆ. ಯಾರು ಏನೇ ಕೆಟ್ಟದು ಹೇಳಿದರೂ ಜಗ್ಗದೆ ಕುಗ್ಗದೆ ಹಠದಿಂದ ಸಾಧನೆ ಮಾಡುತ್ತಿದ್ದಾರೆ. ಇವರಿಗೆ ಎಲ್ಲರೂ ಸ್ನೇಹಿತರು. ಇವರು ಯಾರನ್ನೂ ದ್ವೇಷಿಸುವುದಿಲ್ಲ. ಎಲ್ಲರನ್ನೂ ತನ್ನ ಮನೆಯವರಂತೆ ಕಂಡು ಸ್ನೇಹದಿಂದ ಪ್ರೀತಿಯಿಂದ ವ್ಯವಹರಿಸುತ್ತಾರೆ. ಇವರ ಮುಖದಲ್ಲಿ ಯಾವಾಗಲೂ ಮಂದಹಾಸ ಕಾಡುತ್ತಿದೆ. ನಗುಮುಖದ ಚೆಲುವೆ ಎಂದರೆ
ತಪ್ಪಾಗಲಾರದು. ಇವರಿಗೆ ಕಣ್ಣಿಗೆ ಕಾಣುವ ದೇವತೆ ಎಂದರೆ ತಾಯಿ. ತಾಯಿ ತನ್ನ 2 ಮಕ್ಕಳನ್ನು ಸಾಕಿ ತನ್ನ ಮುದ್ದು ಕುವರಿಗೆ ನೃತ್ಯಕ್ಕೆ ಬೇಕಾದ ಉಡುಪುಗಳನ್ನು ಸಿದ್ಧಗೊಳಿಸಿ ಮಗಳ ಜೊತೆಗೆ ಅವಳ ಸ್ನೇಹಿತೆಯಂತೆ ವರ್ತಿಸಿ ಅವಳ ಮಾರ್ಗದರ್ಶಕರಂತೆ ಇದ್ದು ಅವಳಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರಿಗೆ ಮೊದಲಾಗಿ ನಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಅಭಿನಂದನೆಗಳು. ಇವರು 1000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ ಹಾಗೂ ಅನೇಕ ಟಿವಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ. ಇವರು ಪ್ರಸ್ತುತ ಪೂರ್ವಾಹ್ನ ಗಂಟೆ 6ರಿಂದ ಗಂಟೆ 7:30ರವರೆಗೆ ನೃತ್ಯಾಭ್ಯಾಸ ಮಾಡಿ ಕಾಲೇಜಿಗೆ ಹೋಗುತ್ತಾರೆ. ಮತ್ತೆ ಮರಳಿ ಸಂಜೆ ಗಂಟೆ 6ರಿಂದ ರಾತ್ರಿ ಗಂಟೆ 9ರವರೆಗೆ ನೃತ್ಯಾಭ್ಯಾಸ ಮಾಡುತ್ತಾರೆ. ಇವರು ಭರತನಾಟ್ಯ ಮಾತ್ರವಲ್ಲದೆ ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್, ಫೋಕ್, ಯಕ್ಷಗಾನ, ಹುಲಿವೇಷ, ಸಾಹಸ ನೃತ್ಯ, ಪಾಶ್ಚಾತ್ಯ ಶೈಲಿಯ ನೃತ್ಯಗಳನ್ನು ಕೂಡ ಕರಗತ ಮಾಡಿಕೊಂಡಿರುತ್ತಾರೆ. ಹಿಪ್ ಹಾಪ್, ಲ್ಯಾಟಿನ್, ಉದಾಹರಣೆಗಾಗಿ ಆಕ್ರೋಬೆಟಿಕ್ಸ್, ಬಾಲಿವುಡ್, ಬಾಲಾರೋಮ ಮುಂತಾದ. ಇವರು ಮುರಿದ ಗ್ಲಾಸ್, ಮಡಕೆ, ತಟ್ಟೆ, ಮೊಳೆಗಳ ಮೇಲೆ ನಿಂತು ನೃತ್ಯಗಳನ್ನು ಮಾಡುತ್ತಾರೆ. ಹಾಗೂ ಕೈಯಲ್ಲಿ ಮತ್ತು ತಲೆಯಲ್ಲಿ PhD ಮಾಡಬೇಕೆಂಬ ದೊಡ್ಡ ಕನಸು ಇದೆ. ಆ ಕನಸು ಬೇಗನೆ ಫಲಿಸಲಿ ಎಂದು ಹಾರೈಸುತ್ತೇವೆ. ಇವರಿಗೆ ಚಿಕ್ಕಂದಿನಿಂದಲೂ ಭಾರತೀಯ ಸಂಸ್ಕೃತಿಯ ಬಗ್ಗೆ ತುಂಬಾ ಪ್ರೀತಿಯನ್ನು ಇಟ್ಟಿರುವ ಕಾರಣ ಇವರು ನಮ್ಮ ಮಂಗಳೂರಿನ ಚಿನ್ನದ ಹುಡುಗಿ ಎಂದರೆ ತಪ್ಪಾಗಲಾರದು. ಇವರು ಹೈದರಾಬಾದ್, ದೆಹಲಿ, ಅಯೋಧ್ಯೆ ಹೀಗೆ ಅನೇಕ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಅನೇಕ ಸ್ಥಳಗಳಲ್ಲಿ ನೃತ್ಯಗಳನ್ನು ಮಾಡಿ ಎಲ್ಲರ ಪ್ರಶಸ್ತಿಗೆ ಪಾತ್ರರಾಗಿರುತ್ತಾರೆ. ಇವರ ಸಾಧನೆಗೆ ಸಂದ ಪ್ರಶಸ್ತಿಗಳಂದ್ರೆ ಅನೇಕ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅನೇಕ ಕಡೆಗಳಲ್ಲಿ ಅವರಿಗೆ ಪುರಸ್ಕಾರ ಮಾಡಿದ್ದಾರೆ. ಆದರೂ ಕೂಡ ಇದು ದೊಡ್ಡ ಸಾಧನೆಗಳು ಏನಂದ್ರೆ 2017ರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, 2017ರಲ್ಲಿ ಪುನಃ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್, 2017ರಲ್ಲಿ ಭಾರತ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, 2017ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 2021ರಲ್ಲಿ ರಾಜ್ಯ ಸರ್ಕಾರದ ಬಾಲಗೌರವ ಪ್ರಶಸ್ತಿ, 2022ರಲ್ಲಿ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿ, 2025ರಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಇವರ ಸಾಧನೆ ಎಲ್ಲರಿಗೂ ಪ್ರೇರಣೆಯಾಗಲಿ. ಇನ್ನು ಹೀಗೆ ಅನೇಕ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಗಳು ಲಭಿಸುತ್ತಾ ಇರಲಿ. ಇವರಿಗೂ ಇವರ ಮನೆಯವರೆಲ್ಲರಿಗೂ ಇವರು ನಂಬಿರುವ ಶಕ್ತಿಗಳು ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಹಾಗೂ ಇವರೆಲ್ಲರ ಹೆಬ್ಬಯಕೆಯಂತೆ ಇಡಿರುವಂತೆ ನಂಬಿರುವ ಶಕ್ತಿಯು ಕರುಣಿಸಲಿ. ಇವರೆಲ್ಲರ ಜೀವನವು ಉತ್ಸಾಹದ ಚಿಲುಮೆಯಾಗಿರಲಿ ಎಂದು ಮನದಾಳದಿಂದ ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಇದನ್ನು ನಾನು ಬರೆದದಂದ್ರೆ ಯೂಟ್ಯೂಬು ಬೇರೆ ಬೇರೆ, ಯಾಕಂದ್ರೆ ನಾನು ಆ ಒಂದು ಟಿವಿಯ ಒಂದು ಇದರಲ್ಲಿ ನಾನು ಅವರನ್ನು ನೋಡಿ ಆಗ ಅವರ ಮುಖದಲ್ಲಿರುವಂತಹ ಮಂದಹಾಸ, ಆ ನಗು, ಯಾವುದೇ ಒಂದು ಹೆಚ್ಚಿನ ಬೇರೆ ಬೇರೆ ಇದರಲ್ಲಿ ನೋಡಿದಾಗ ಕೂಡ ಅವರಲ್ಲಿ ಯಾವಾಗಲೂ ನಗು ಹೊಳಿತಾ ಇತ್ತು. ಆ ಮಾತು ಬಹಳ ಮುತ್ತಿನಂತೆ ಇತ್ತು. ಅದು ನನಗೆ ಬಹಳ ಖುಷಿಯಾಯಿತು. ಆಗ ನನಗೆ ಅವರು ಸರ್ ಹೇಳಿದಾಗ ನೀವು ಅವರ ಪ್ರಶಸ್ತಿ ಬಗ್ಗೆ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ನಾನು ಬಹಳ ಖುಷಿಯಿಂದ ಒಪ್ಪಿಕೊಂಡಿದ್ದೆ. ನನಗೆ ಈ ಒಂದು ಓದಲಿಕ್ಕೆ ಹೇಳಿದ್ದಕ್ಕೆ ತುಂಬ ಸಂತೋಷವಾಯಿತು. ರೇಮೋನಾ ಈವೆಟ್ ಪಿರೇರಾ ಇವತ್ತು ಸ್ವಸ್ತಿಕ್ ಕಲಾ ಪ್ರಶಸ್ತಿಗೆ ಸಂದ ಗೌರವದಲ್ಲಿ ಮತ್ತೋರ್ವ ಕಲಾವಿದೆಯನ್ನು ಇವತ್ತು ನಾವು ವೇದಿಕೆಯಲ್ಲಿ ಸ್ವಸ್ತಿಕ್ ಕಲಾ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಇದೀಗ ರೋಮಾನಾ ಈವೆಟ್ ಪಿರೇರಾ ಅವರ ಒಂದು ಸನ್ಮಾನ ನಡೀಲಿಕ್ಕಿದೆ. ಅದರೊಂದಿಗೆ ಅವರ ಸಾಧನೆಯ ಅವರ ಗುರು ವಿದ್ಯಾ ಮುರಳೀಧರ್ ಹಾಗೂ ದೀಕ್ಷಿತ್ ಕೂಡ ಅವರ ಗುರುಗಳು. ಅವರ ವಿಟಿಯನ್ನು ನಾವು ಹಾಕ್ತಾ ಇದ್ದೇವೆ.
ಪ್ಲೇ ಮಾಡ್ತಾ ಇದ್ದೇವೆ. ಅದರೊಂದಿಗೆ ಸನ್ಮಾನ ಕೂಡ ಒಟ್ಟಿಗೆ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ವೀಕ್ಷಿಸಿ ಆ ಸನ್ಮಾನಕ್ಕೆ ಎಲ್ಲರೂ ಸಾಕ್ಷಿ ಆಗಬೇಕಂತ ಕೇಳಿಕೊಳ್ತಾ ಇದ್ದೆ. ಎಲ್ಲ ಅತಿಥಿಗಳು ಈ ಸನ್ಮಾನದಲ್ಲಿ ಭಾಗಿಯಾಗಬೇಕು. ಭರತನಾಟ್ಯ ಕ್ಷೇತ್ರದಲ್ಲಿ ಅದರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತಹ ಒಂದು ಹೊಸ ದಾಖಲೆಯನ್ನ ಇವತ್ತು ನಮ್ಮ ತುಳುನಾಡಿನ ಕುವರಿ ರೆಮೋನಾ ಇಬೆಟ್ ಪೆರೇರ ಒಂದು ದೊಡ್ಡ ಮಹತ್ತಾದ ಸಾಧನೆ ಅಂತ ಹೇಳುವುದಿಲ್ಲ, ಅದನ್ನು ನಾನು ವಿಸ್ಮಯ ಅಂತ ಹೇಳ್ತೇನೆ. ಏಕೆಂದರೆ ಸುಮಾರು 170 ಗಂಟೆಗಳ ಕಾಲ ನಿದ್ರೆ ಇಲ್ಲದೆ ಕೂತ್ಕೊಳ್ಳುವಂಥದ್ದೇ ಒಂದು ದೊಡ್ಡ ದಾಖಲೆ. ಅಂಥದ್ರಲ್ಲಿ ಮನಸ್ಸನ್ನ ಮತ್ತು ದೇಹವನ್ನ ಎರಡನ್ನೂ ಸಮತೋಲನದಲ್ಲಿ ಇಟ್ಕೊಂಡು ಆ 170 ಗಂಟೆಗಳ ಕಾಲ ನೃತ್ಯವನ್ನ ಮಾಡುವಂಥದ್ದು ಅಂತ ಹೇಳಿದ್ರೆ ಬಹಳ ಒಂದು ದೊಡ್ಡ ವಿಸ್ಮಯ ಅಂತ ನಾನು ಹೇಳ್ತೇನೆ. ಬಹಳ ಒಂದು ದೈವಿಕವಾದಂತಹ ಒಂದು ಸಾಹಸ. ಇವತ್ತಿನ ಸಂತ ಅಲೋಷಿಯಸ್ ಶಾಲೆಯ ಈ ರಾಬರ್ಟ್ ಸಿಕ್ವೇರ ಹಾಲ್ನಲ್ಲಿ ಕಳೆದ ಸೋಮವಾರ 10 ಗಂಟೆಗೆ ಅವರು ನೃತ್ಯದ ದಾಖಲೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಬೆಳಿಗ್ಗೆ 10 ಗಂಟೆಗೆ ನೃತ್ಯಾದಿ ದೇವತೆಯಾದಂತಹ ನಟರಾಜನ ಒಂದು ನರ್ತನವನ್ನ ಮಾಡ್ತಾ ಇದ್ರು, ಸರಸ್ವತಿ ದೇವಿಯ ನೃತ್ಯವನ್ನ ಮಾಡ್ತಾ ಇದ್ರು. ನಾನು ಯಾವ ರೀತಿ ಕೊರಿಯೋಗ್ರಫಿ ಮಾಡಿದೇನೋ ಅದೇ ರೀತಿ ಈ 170 ಗಂಟೆಗಳ ನಂತರವೂ ಕೂಡ ಅದೇ ಕೊರಿಯೋಗ್ರಫಿಯನ್ನು ತಲೆಯಲ್ಲಿ ಇಟ್ಟುಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಅವಳ ಮನಸ್ಸಿನ ಸ್ಥೈರ್ಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳೋದನ್ನ ಹೇಳಬೇಕಾಗ್ತದೆ. ಮಾತ್ರ ಅಲ್ಲ, ನಾವು ನೃತ್ಯದಲ್ಲಿ ಮನೋಭಾವ ಅಥವಾ ಮನೋಧರ್ಮ ಅಂತ ಹೇಳ್ತೇವೆ. ನಾವು ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಏನು ಬರ್ತದೆ ಅದನ್ನ ಮಾಡುವಂಥದ್ದು. 170 ಗಂಟೆ ನಿದ್ರೆ ಮಾಡದೇ ಇದ್ದಾಗ ನಮ್ಮ ತಲೆ ಹುಚ್ಚಾಗಿರ್ತದೆ ಅಂತ. ದಯವಿಟ್ಟು ನಮ್ಮ ಯಾಕೆ ಹೇಳಿದ್ರೆ ಯಾವುದೇ ನೃತ್ಯ ಮಾಡಬೇಕಾದ್ರೆ ಅದಕ್ಕೆ ಗುರುಗಳು ಅನೇಕರು ಇರ್ತಾರೆ, ಆದರೆ ತಾಯಿಯೇ ಮೊದಲ ಗುರು. ಆ ತಾಯಿಯ ಒಂದು 2 ಮಾತು ಕೇಳಬೇಕಾಗಿ ನಮ್ಮ ಒಂದು ಸರ್ ಮೇಡಮ್ ಒಂದು ಗ್ಲಾಡಿಸ್ ರವರು 2 ಮಾತು. ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಹಲೋ, ರೆಮೋನ್ ರವರು 2 ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಕಲಾ ಕೇಂದ್ರ ಯು ಹ್ಯಾವ್ ಸಪೋರ್ಟೆಡ್ ಮೀ ಇನ್ ಎವ್ರಿ ಸಿಂಗಲ್ ವೇ ಪಾಸಿಬಲ್. ನಿಖಲ್ನ ಸಪೋರ್ಟಿಗೂ ಮೋಕೆಗೂ ಯಾನ್ ಮಸ್ತ್ ಧನ್ಯವಾದ ಪನ್ನೊಂದುಲ್ಲೆ. ಥ್ಯಾಂಕ್ ಯು ಸೋ ಮಚ್. ಆಂಡ ಇರು ರಡ್ಡೆ ಪಾತೇರಿ ಅದು ಈರ್ನ ಒಂಜಿ ಡ್ಯಾನ್ಸ್ ಈ ವೇದಿಕೆಡು ಭರತನಾಟ್ಯ ಪಂಡ ನಾಟಕ ಒಂಜಿ 2 ಮಿನಿಟ್ ಲೇಟ್ ಆನ್ಲ ಮಲ್ಲತ್ತು ಗಿನ್ನಿ ಹಂಚಿನ ಒಂಜಿ ವ್ಯಕ್ತಿತ್ವ ಉಪ್ಪುನಂಚಿ ನಮ್ಮ ಮೋಕದ ಕುಡ್ಲದ ಒಂಜಿ ಮೊಗಲ್ ಪಂಡ ಕಾರ್ಯಕ್ರಮದ ಡ್ಯಾನ್ಸ್ ಇತ್ತೆ ಬೊಕ್ಕ ಮಲ್ತೊಂದಲ್ಲಿ ಮತ್ತೊಂದು ಮಾಡ್ತಾರೆ. ಈಗ ಮೊದಲಿಗೆ ನಮ್ಮ ಚಿತ್ತರಂಜನ್ ಸರ್ 2 ಮಾತನ್ನು ಹೇಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಯಾವತ್ತೂ ನಮಗೆ ಸಹಕಾರ ನೀಡುವಂತ ವಿಜಯ್ ಕುಮಾರ್ ಶೆಟ್ಟಿ ದಯವಿಟ್ಟು 2 ಸರ್ ಅಂಚನೆ ಏರ್ಲ ಪಾತೆರಜಿಂದ ನಾನು ತೊಂದರೆಜ್ಜಿ ಈ ರಂಜಿ ಪಾತಿರಲ್ಲ ಸರ್ ಮೂಲೆ ತೊಂದರೆಜ್ಜಿ ತೊಂದರೆ 2 ಪಾತೆರ ಪಲ್ಲೆ ಪಲ್ಲೆ ಆತು ಸುಧಾಕರ್ ಪಾಟೀಲ್ ರಡ್ಡು ಪಾತೆರ ಪಲ್ಲೆ ಒಂದು ನಿಮಿಷ ಸುಧಾಕರ್ ಪಾಟೀಲ್ ಸರ್ ಬಲೆ ವೇದಿಕೆಯಲ್ಲಿರುವಂತಹ ಇದರ 22ನೇ ವಾರ್ಷಿಕೋತ್ಸವದ ಒಂದು ವಾರ್ಷಿಕ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುವರಿದ್ದೇವೆ. ಈಗಾಗಲೇ ಆ ಪ್ರಾಸ್ತಾವಿಕ ನುಡಿಯಲ್ಲಿ ಅವರ ಆ ಸಾಧನೆಗಳ ಮೈಲುಗಳನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಸ್ವಸ್ತಿಕ್ ಕಲಾ ಕೇಂದ್ರ ರಿಜಿಸ್ಟರ್ಡ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ಸಂಸ್ಥೆಯ ವತಿಯಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ, ಅವರು ಹಮ್ಮಿಕೊಳ್ಳುವಂಥ
ಕಾರ್ಯಕ್ರಮಗಳನ್ನು ನೋಡಿಕೊಳ್ಳುವಂತಹ ಭಾಗ್ಯ ಸೌಭಾಗ್ಯ ನಮ್ಮೆಲ್ಲರ ಇರಲಿ ಅಂತ ಆಶಿಸುತ್ತಾ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸುತ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡ್ತಿದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು. ಥ್ಯಾಂಕ್ ಯು ಸರ್, ಭಾಳ ಒಳ್ಳೆ ಮಾತಾಡಿದ್ರಿ. ಸ್ವಸ್ತಿಕಿಗೆ ಯಾವತ್ತೂ ನಿಮ್ಮ ಆಶೀರ್ವಾದ ಇದ್ದೇ ಇದೆ. ಆದರೆ ನಮ್ಮ ಸ್ವಸ್ತಿಕಿನ ಕಾರ್ಯಕ್ರಮದ ಬಗ್ಗೆ ಬಹಳ ಒಳ್ಳೆ ರೀತಿಯಲ್ಲಿ ಒಂದೆರಡು ಮಾತು ಹೇಳಿದ್ರಿ. ಥ್ಯಾಂಕ್ ಯು ಸರ್. ಚಂದ್ರಶೇಖರ್ ಕರ್ಕರ್ ಸರ್, ಎರಡು ಮಾತು. ಥ್ಯಾಂಕ್ ಯು. ಚಂದ್ರಶೇಖರ್ ಕರ್ಕರ್ ಅವರು ಮಾತಾಡೋದಿಲ್ಲ ಅಂತ ಹೇಳಿದ್ರು. ನಮ್ಮ ರವಿಶಂಕರ್ ವಿದ್ಯಾಮಂದಿರದ ಪ್ರಿನ್ಸಿಪಾಲ್ರಾದ ಡಾಕ್ಟರ್ ಸುರೇಶ್ ಮಾಲಿಂಗ್ಪುರ್ ದಯವಿಟ್ಟು ಎರಡು ಮಾತನ್ನು ಹೇಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ನೆರೆದಿರ್ತಕ್ಕಂತಹ ಮಹಿಳೆಯರೇ, ವಿದ್ಯಾರ್ಥಿಗಳೇ, ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಾಹೇಬ್ರು ಹೇಳಿದ್ದಾರೆ, ಮಾತಾಡುವಂತಹ ಸಮಯ ಅಲ್ಲ. ನಾವು ಮಾತಾಡಿದರೂ ಯಾರು ಕೇಳುವಂಥ ಒಂದು ಮೂಡಲ್ಲಿಲ್ಲ. ಎಲ್ಲರೂ ನಾಟಕವನ್ನು ಸ್ಟಾರ್ಟ್ ಮಾಡಲಿ ಅಂತ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಈ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಸ್ವಸ್ತಿಕ್ ಕಲಾ ಕೇಂದ್ರ ಮಾಡಿರ್ತಕ್ಕಂತಹ ಸಾಧನೆಗಳು, ಅಂದರೆ ಸಮಾಜದಲ್ಲಿ ಎಲ್ಲ ರೀತಿಯಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಮತ್ತು ಮಹನೀಯರನ್ನು ಇವತ್ತು ಅವರು ಸನ್ಮಾನ ಮಾಡಿರ್ತಕ್ಕಂಥದ್ದು ತುಂಬ ಖುಷಿ ಕೊಡುವಂತಹ ವಿಷಯ. ಯಾಕಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂತಹ ಒಂದು ಸೌಲಭ್ಯಗಳನ್ನು ಅವರು ಗುರುತಿಸಿ ಮತ್ತು ಸಮಾಜದಲ್ಲಿ ಈಗ ನೋಡಿ ಅವರು ವಿಶೇಷವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಯಾರಿಗಾದರೂ ಏನಾದರೂ ಅವಶ್ಯಕತೆ ಇದ್ದರೆ ಅವ್ರನ್ನೂ ಸಹಿತ ಕೊಡಲಿಕ್ಕೆ ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಡಾಕ್ಟರ್ ಗುರುಕಿರಣ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇಂತಹ ಒಳ್ಳೆಯ ಸಮಾಜಕ್ಕೆ ಅವಶ್ಯಕತೆ ಇರತಕ್ಕಂತಹ ಎಲ್ಲ ಕಾರ್ಯಗಳನ್ನ ಸ್ವಸ್ತಿಕ್ ಕಲಾ ಕೇಂದ್ರ ಬಹಳ ಚೆನ್ನಾಗಿ ಮಾಡಿಕೊಂಡು ಬಂದಿದೆ. ಇದೇ ರೀತಿ ಇನ್ನೂ ಉತ್ತುಂಗ ಶಿಖರಕ್ಕೆ ಏರಲಿ, ಒಳ್ಳೆಯ ಕೆಲಸಗಳನ್ನ ಸಮಾಜದಲ್ಲಿ ಮಾಡಲಿ. ಸ್ವಸ್ತಿಕ್ ಕೇಂದ್ರ ಕಲಾ ಕೇಂದ್ರ ಬರೀ ಕಲಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ತಾ ಇದೆ, ಸಮಾಜಕ್ಕೆ ಒಳ್ಳೆಯ ಒಂದು ಸಹಾಯ ಮಾಡ್ತಾ ಇದೆ. ಹಾಗೆ ನಾವೆಲ್ಲರೂ ನಮ್ಮ ಸಹಾಯವನ್ನು ಈ ಸ್ವಸ್ತಿಕ್ ಕಲಾ ಕೇಂದ್ರ ಜೊತೆಗೆ ಯಾವಾಗಲೂ ಮಾಡೋಣ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಮುಂದಕ್ಕೂ ಕೂಡ ನಿಮ್ಮ ಆಶೀರ್ವಾದ ಬೇಕು ಸರ್. ಈಗ ಪ್ರಕಾಶ್ ಪೈ ಸರ್, ಎರಡು ಮಾತು. ಥ್ಯಾಂಕ್ ಯು ಸರ್. ಶೋಭಾ ಮೇಡಮ್, ದಯವಿಟ್ಟು ಎಲ್ಲರೂ ನಮಗೆ, ಯಾಕಂದರೆ ಎಲ್ಲರೂ ಇಲ್ಲಿ ವೇದಿಕೆಯಲ್ಲಿ ಮಾತಾಡುವವರೇ, ಆದರೆ ಎಲ್ಲರೂ ನೀವು ನಾಟಕ ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀರಿ. ಆದ್ದರಿಂದ ದಯವಿಟ್ಟು ನಾವು ಈ ವೇದಿಕೆಯನ್ನು ನಿರ್ಗಮಿಸುವ ಮೊದಲು ನಮ್ಮ ಧನ್ಯವಾದ ಒಂದು ಸಮರ್ಪಣೆಯನ್ನು ವಿದ್ಯಾರವರು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಷ್ಟು ಬೇಗ ಲೇಟ್ ಆಯ್ತು. ವಿದ್ಯಾರವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಸರ್ವರಿಗೂ ನನ್ನ ನಮಸ್ಕಾರಗಳು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆ ಸ್ವಸ್ತಿಕ್ ಕಲಾಕೇಂದ್ರ ಜಲ್ಲಿಗುಡ್ಡೆ ಬಜಾಲ್ ಮಂಗಳೂರು ಇದರ ವಾರ್ಷಿಕ ಸಂಭ್ರಮಾಚರಣೆಯ ಸಭಾವೇದಿಕೆಯಲ್ಲಿ ಆಸೀನರಾಗಿದ್ದು ಸಭಾಧ್ಯಕ್ಷತೆಯನ್ನು ವಹಿಸಿರುವ ನಮ್ಮಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ಗೌಡ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಅನೇಕ ಕೆಲಸ ಕಾರ್ಯಗಳು ಒತ್ತಡವಿದ್ದರೂ ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಇಲ್ಲಿಗೆ ಆಗಮಿಸಿ ಸ್ವಸ್ತಿಕ್ ಕಲಾ ಪ್ರಶಸ್ತಿಯನ್ನು ಗೌರವವನ್ನು ಸ್ವೀಕರಿಸಿದ ಸಂಗೀತ ಮಾಂತ್ರಿಕ ಗಾಯಕ ಹಾಗೂ ಚಲನಚಿತ್ರ ನಟರಾದ ಸನ್ಮಾನ್ಯ ಡಾಕ್ಟರ್ ಗುರುಕಿರಣ್ ಸರ್ ಇವರಿಗೂ ನಮ್ಮ ಸಂಸ್ಥೆ ಹಾಗೂ ಕಲಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕ ಅನಂತ ಕೃತಜ್ಞತೆಗಳು. ಓದುವಿಕೆ, ನೃತ್ಯಾಭ್ಯಾಸ, ಪ್ರದರ್ಶನ ಮುಂತಾದ ಅನೇಕ ಕಾರ್ಯಗಳಿದ್ದರೂ ನಮ್ಮ ಸಂಸ್ಥೆಯ ಮೇಲೆ ಅಕ್ಕರೆ ಇಟ್ಟು ಇಲ್ಲಿಗೆ ಬಂದು ಸ್ವಸ್ತಿಕ್ ಕಲಾ ಪ್ರಶಸ್ತಿಯ ಗೌರವವನ್ನು ಸ್ವೀಕರಿಸುವ ಗಿನ್ನಿಸ್ ದಾಖಲೆಯ ಅಪ್ರತಿಮೆಯ ನಾಟ್ಯ ಮಯೂರಿ ಮಾನ್ಯಕುಮಾರಿ ರೆಮೋನಾ ಇವೇಟ್ ಪಿರೇರಾ ಇವರಿಗೂ ಸರ್ವ ಅಭಿಮಾನಿಗಳ ಪರವಾಗಿ ಒಲವಿನ ಹೃದಯಪೂರ್ವಕ ಕೃತಜ್ಞತೆಗಳು. ರಂಗಭೂಮಿ ಕಲಾವಿದರಾದ ಶ್ರೀಯುತ ಚಂದ್ರಶೇಖರ್ ಕರ್ಕೀರ ಇವರಿಗೂ ಸರ್ವರ ಪರವಾಗಿ ಹೃದಯಸ್ಪರ್ಶಿ ವಂದನೆಗಳು.
ವೇದಿಕೆಯಲ್ಲಿರುವ ಎಲ್ಲರಿಗೂ ಧನ್ಯವಾದಗಳು. ಒಂದು ನಿಮಿಷ. ಒಂದು ನಿಮಿಷ. ದೀಪಾಲಂಕಾರ ಸೌಂಡ್ ವ್ಯವಸ್ಥೆ ಮಾಡಿದ ವಿಗ್ಮುಲ್ ಸೌಂಡ್ ಇವರಿಗೂ ಹಾಗೂ ತಂಡದವರಿಗೆ ಸರ್ವರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಆರಕ್ಷಕ ಠಾಣೆ ಕದ್ರಿ ಇಲ್ಲಿನ ಕಂಕನಾಡಿ ಇಲ್ಲಿನ ಅಧಿಕಾರಿ ವೃಂದವರಿಗೂ ಸರ್ವರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಮ್ಮಿ ಕಲಾ ಕೇಂದ್ರದ ಎಲ್ಲಾ ಕಾರ್ಯಕ್ರಮಗಳು ಛಾಯಾಚಿತ್ರಗ್ರಾಹಕರಾಗಿ ಕರ್ತವ್ಯ ನಿರ್ವಹಿಸುವ ಶ್ರೀಯುತ ಮನೋಜ್ ರವರಿಗೂ ಸರ್ವ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಇನ್ನು ತಾವೆಲ್ಲರೂ ಕಾತರದಿಂದ ಕಾಯುವ ಲಕ್ಷ್ಮೀ ತಂಡದ ನಾಟಕ ಆಂಟಿ ಬುಕ್ಕ ಅಂಕಲ್. ಆಂಟಿ ಬುಕ್ಕ ಅಂಕಲ್ ಈ ನಾಟಕದ ಮಾತೆರಲತುಲೆ ಕಿಶೋರ್ ಡಿ ಶೆಟ್ಟಿ ನಿರ್ದೇಶನದ ಅರವಿಂದ ಬೋಳಾರ್ ಅಭಿನಯಿಸುವ ನಾಟಕ ಆಂಟಿ ಬುಕ್ಕ ಅಂಕಲ್. ಪ್ರತಿಯೊಂದು ಕೊನೆ ಕೂಡ ಜನರ ಚಪ್ಪಾಳೆ ಎಬ್ಬಿಸುವ ಮಾತ್ರವಲ್ಲದೆ ಜನರನ್ನು ನಗುವಿನಲ್ಲಿ ಎಬ್ಬಿಸುವಂತ ನಾಟಕ ಆಂಟಿ ಬುಕ್ಕ ಅಂಕಲ್. ಸ್ವಸ್ತಿ ಕಲಾ ಕೇಂದ್ರ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಮಾಣ ಒಂದು ಭರತನಾಟ್ಯ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಮೈಕ್ ಪಾಯಿಂಟ್ನವರು ಅವರು ರೆಮೋನ್ ರವರು ಪ್ಲೇ ಮಾಡುವಂತ ಸಾಂಗ್ಸ್ ಅನ್ನೊಂದು ಭರತನಾಟ್ಯ ಸಾಂಗ್ಸ್ ಹಾಕಿ. चार धनिश चार ಗಿನ್ನಿಸ್ ದಾಖಲೆ ಮಾಡಿದಂತ ನಮ್ಮ ರೆಮೋನ್ ರವರು ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲರೂ ಜೋರಾಗಿ ಒಮ್ಮೆ ಚಪ್ಪಾಳೆ. ಆ ಬಳಿಕ ನಮ್ಮ ಆಂಟಿ ಭಕ್ತ ಅಂಕಲ್ ನಾಟಕ ಪ್ರದರ್ಶನ ಕೂಡ ಜರಗಲಿದೆ. Shitty, dum dum, tadikita takatei, tat timmi
ಈಶ್ವರನೇ ಶಂಕರನೇ ಯಾವು ಜಗತೆ ಕಾತರುಳ್ಬವನೇ ಕೈಲಾಸೇಶ್ವರನೇ 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 ಶಂಕರನೇ ಅಹಂ ಕೊಂಡ ಗಂಗೆಯೇ ನಿಂತಿರು ಜಡಿವೈತು ಗಂಗಾಧರನದು பெயர் கொண்டாய் நீ அகம் கொண்ட கங்கையே நின்றிரு ஜடை வைத்து கங்காதரன் எனவே பெயர் கொண்டாய் நீ அகம் கொண்ட கங்கையே நின்றிரு ஜடை வைத்து கங்காதரன் எனவே பெயர் கொண்டாய் அகம் கொண்ட கங்கையே நின்றிரு ஜடை வைத்து கங்காதரன் எனவே பெயர் கொண்டாய் அகம் கொண்ட கங்கையே நின்றிரு ஜடை வைத்து கங்காதரன் எனவே பெயர் கொண்டாய் அகம் கொண்ட கங்கையே நின்றிரு ஜடை வைத்து கங்காதரன் எனவே பெயர் கொண்டாய் அகம் கொண்ட கங்கையே நின்றிரு ஜடை வைத்து கங்காதரன் எனவே பெயர் கொண்டாய் அகம் கொண்ட கங்கையே அகம் கொண்ட கங்கையே அகம் கொண்ட ಸಾಂಬ ಸದಾ ಶಿವ ಉಳಿದಂಬಿ ಓಡಿ ಬಂದೆ ಶಂಕರ அகம் கொண்ட கங்கையே நின்றிரு ஜடை வைத்து கங்காதரன் எனவே பெயர் அகம் கொண்ட கங்கையே நின்றிரு ஜடை வைத்து கங்காதரன் எனவே பெயர் கொண்டாய் அகம் கொண்ட கங்கையே நின்றிரு ஜடை வைத்து கங்காதரன் எனவே பெயர் கொண்டாய் அகம் கொண்ட கங்கையே நின்றிரு ஜடை வைத்து கங்காதரன் எனவே ಕುಕುಂಡ
ಕುಕುಂದ ತಟ ಕುಟಿ ಡಿಕ್ಕು ತಕ ಕುಕುಂದತೈ ಧೀಂ ಕುಕುಂದತೈ ಕುಕುಂದತೈ ಕುಕುಂದ ತಟಿ ಕುಟಿ ಡಿಕ್ಕು ತಕ ಧೀಂ ಕುಕುಟ ಕುಕುಟ ಡಿಕ್ಕು ದಣ್ಣ ಕುಟಕ ತಾಂ ಕಡಗ ದರ್ಗಡ ತಟಿ ಕುಟಿ ಡಿಕ್ಕು ತಾಂ ಡಿಕ್ಕು ತಾಂ ತಕಟ ಧೀಂ ಕುತೈ ಡಿಕ್ಕು ಡಿಕ್ಕು ತಟಿ ಕುಟಿ ಡಿಕ್ಕು ದಣ್ಣ ಕುಟಿ ಧೀಂ ಗಿನ್ನ ತಕಟ ಧೀಂ ಗಿನ್ನ ತಕ ಧಿಕ್ಕು ತಕ್ ಧೀಂ ಗಿನ್ನ ತಂ ಡಿಕ್ಕು ಡಿಕ್ಕು ತಟಿ ಕುಟಿ ಡಿಕ್ಕು ದಣ್ಣ ಕುಟಿ ಡಿಕ್ಕು ತಕ್ ಧೀಂ ಗಿನ್ನ ತಕಟ ಧೀಂ ಗಿನ್ನ ತಕ ಧಿಕ್ಕು ತಕ್ ಧೀಂ ಗಿನ್ನ ತಂ ಡಿಕ್ಕು ತಟಿ ಕುಟಿ ಡಿಕ್ಕು 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 ದಣ್ಣ ಕುಟಿ ತಕ್ ಧೀಂ ಗಿನ್ನ ತಕಟ ಧೀಂ ಗಿನ್ನ ತಕ ಧಿಕ್ಕು ತಕ್ ಧೀಂ ಗಿನ್ನ ತಂ சொல்லலாம் புகழாம் தமிழால் பாடி பாண்டிய ராஜ்யம் காத்தவனே சொல்லலாம் புகழாம் தமிழால் பாடி பாண்டிய ராஜ்யம் காத்தவனே சொல்லலாம் புகழாம் தமிழால் பாடி பாண்டிய ராஜ்யம் காத்தவனே நித நிச நித மத நித மக கமத நிச கதி சாதி நிரிச நிச த கமத மத சாச நிரிச நிச சரி க க கரி க ம ம க க மத த சாச நிரிச சரி நிச த நி மத கம கமத கமத நிச நிச யாவு ஜகத்தி காத்தருபவனே பரமேஸ்வரி துணை நீ என தினம் தூருமே அருள் பாடினி கவிக்காய் கொண்டு விதிக்காய் மாற்றி பாலனை காத்த காணாந்தகனே கனக சபேஷனை கருமண கொண்டவன் கருணீல விஷம் கண்டம் வைத்தவன் துதிக்கிறேன் பஜிக்கிறேன் உதிக்கும் அருணாச்சலேஸ்வரா ஈஸ்வரா ಶಂಕರ ಅದಿ ದಿಗಂಬರ ಜನಮುನಿ ಗಣ ಸೇವಿದ ತುಂಗ ಜಡಾಧರ ಶಂಕರ ಅದಿ ದಿಗಂಬರ ಜನಮುನಿ ಗಣ ಸೇವಿದ ತುಂಗ ಜಡಾಧರ ಶಂಕರ ಅದಿ ದಿಗಂಬರ ಜನಮುನಿ ಗಣ ಸೇವಿದ ತುಂಗ ಜಡಾಧರ ಶಂಕರ ಅದಿ ದಿಗಂಬರ ಜನಮುನಿ ಗಣ ಸೇವಿದ ಗ ಸರಿ ಸರಿ ಗ ಗ ಗ ಮಗ ಮಗ ಗ ಮಗ ಮದರಿ ಸರಿ ನಿ ಸರಿ ಗ ಗ ಗರಿ ಮದರಿ ಸರಿ ನಿ ಸರಿ ಗ ಮದರಿ ಸೂಲಂ ತಲೆ ಮುರುಕರಂ ತಾಂಗಿಡ ಡಮರುಕಂ ಡಗ ಡಗ ಒಲಿ ಮುಡಂಗಿಡ ಜಡಯ ಅಡತ್ತಿರುವಡಿಯಾಡ ಎಟ್ಟು ದಿಸೆಯಾಡ ಕಾಣವಾದ ಉಡತುಂಕ ಜಡಾಧರ ಶಂಕರ ಅದಿ ದಿಗಂಬರ ಜನಮುನಿ ಕಣ ಸೇವಿದ ತುಂಗ ಜಡಾಧರ ಶಂಕರ ಶಂಕರ ಎಲ್ಲರೂ ಜೋರಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ ಕುಮಾರಿ ರೆಮನಾ ಪಿರರ್ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ ನಾಟ್ಯ ಮಯೂರಿ, ನಾಟ್ಯ ಲಕ್ಷ್ಮಿ, ಆ ಸರಸ್ವತಿ ಮಾತೆ ಯಾವತ್ತೂ ಜೊತೆಗಿರಲಿ. ಆ ಬಾಲೆಯನ್ನು ಎತ್ತಂತ ತಂದೆ ತಾಯಿ ನಿಜವಾಗಿ ಧನ್ಯರು. ಯಾಕೆ ಹೇಳಿದ್ರೆ ನಮ್ಮ ಒಂದು ಮಂಗಳೂರಿಗೆ ಹೆಸರನ್ನು ತಂದುಕೊಟ್ಟಂಥವ್ರು, ಆ ಗಿನ್ನಿಸ್ ರೆಕಾರ್ಡನ್ನು ಪಡ್ಕೊಂಡವರು. ನಿಜವಾಗಿ ಅವರಿಗೆ ಮಾತ್ರ ಗಿನ್ನಿಸ್ ತೆಗೆದು ನಮಗೆ ಇಡೀ ಊರಿಗೆ ಗಿನ್ನಿಸ್ ಸಿಕ್ಕಿದಾಗೆ ನಾವೊಂದು ಸಂಭ್ರಮಿಸಿದ್ದೇವೆ. ಆದ್ದರಿಂದ ಅವರಿಗೆ ಆ ದೇವರು ಆಯುರಾರೋಗ್ಯ ನೀಡಲಿ. ಇನ್ನು ಕೆಲವೇ ನಿಮಿಷದಲ್ಲಿ ಆಂಟಿ ಬೊಕ್ಕ ಅಂಕಲ್ ಪ್ರಾರಂಭವಾಗ್ತಾ ಇದೆ. ನಮಗೆ
ಶುಭ ಸಂದೇಶವನ್ನು ಯೂತ್ ಸೆಂಟರ್ ರಿಜಿಸ್ಟರ್ ಪಡೀಲ್ ಇವರು ಕೂಡ ಕಳಿಸಿದ್ದಾರೆ. ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಹಾಗೂ ಸಮಾಜದ ದುರ್ಬಲರ ಏಳಿಗೆಗೆ ಸದಾ ಶ್ರಮಿಸುತ್ತಿರುವ ತಮ್ಮ ಸಂಸ್ಥೆಯ ವಾರ್ಷಿಕ ಸಂಭ್ರಮಾಚರಣೆ 2026 ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಸ್ವಸ್ತಿ ಕಲಾ ಕೇಂದ್ರ ಜಲ್ಲಿಗುಡ್ಡೆ ಮಂಗಳೂರು ಆದ ತಮ್ಮ ಸಂಸ್ಥೆಗೆ ಇಂದು ನಡೆಯಲಿರುವ ಎಲ್ಲ ಕಾರ್ಯಕ್ರಮಗಳಿಗೂ ಶುಭವನ್ನು ಹಾರೈಸುತ್ತಾ ತಮ್ಮ ಸಂಸ್ಥೆಯ ಸಮಾಜಮುಖಿ ಕಾರ್ಯಗಳು ಇದೇ ರೀತಿ ನಿರಂತರ ಮುಂದುವರಿಯಲಿ ಎಂದು ಆಶಿಸುತ್ತಾ ಸರ್ವಶಕ್ತನಾದ ಜಗದೀಶ್ವರ ಕೃಪೆ ಸದಾ ತಮ್ಮ ಸಂಸ್ಥೆ ಹಾಗೂ ಎಲ್ಲ ಸದಸ್ಯರ ಮೇಲಿರುವಂತೆ ಪ್ರಾರ್ಥಿಸುವ ಯೂತ್ ಸೆಂಟರ್ ರಿಜಿಸ್ಟರ್ ಪಡೀಲ್. ಅದೇ ರೀತಿ ಸರ್ವಶಕ್ತಿ ಮಹಿಳಾ ಮಂಡಲದವರು ಕೂಡ ಒಳ್ಳೆಯ ಒಂದು ಸಂದೇಶ ಕಳಿಸಿದ್ದಾರೆ. ನಿಮ್ಮ 22ನೇ ವಾರ್ಷಿಕ ಸಂಭ್ರಮಾಚರಣೆಯ ಆಮಂತ್ರಣ ಪತ್ರಿಕೆ ನಮ್ಮ ಕೈ ಸೇರಿತು. ನಿಮ್ಮ ಸಂಸ್ಥೆಯ ವತಿಯಿಂದ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿರುತ್ತೀರಿ. ಹಾಗೆ ಇಂದು ನಡೆಯಲಿರುವ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸರ್ವಶಕ್ತಿ ಮಹಿಳಾ ಮಂಡಲ. ಅದೇ ರೀತಿ ಅಂಬಾಭವಾನಿ ಭಜನಾ ಮಂಡಳಿಯವರು ಕೂಡ ಒಳ್ಳೆಯ ಒಂದು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಸಂಸ್ಥೆ ಯಾವತ್ತೂ ಏಳಿಗೆಯನ್ನು ಪಡೆಯಲೆಂದು ತಿಳಿಸಿದ್ದಾರೆ. ಅದೇ ರೀತಿ ಯಕ್ಷಗಾನ ಸಮಿತಿ ಸೋನಾಲಿಕೆ ಇವರು ಕೂಡ ತಮ್ಮ ಯಾವತ್ತೂ ನೀವು ಮಾಡುವಂಥ ಕೆಲಸ ಆ ದೇವರ ಕೆಲಸ, ಆದ್ರಿಂದ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ತಿಳಿಸಿದ್ದಾರೆ. ಅದೇ ರೀತಿ ಯೂತ್ ಅಸೋಸಿಯೇಷನ್ ಕರ್ಮಾರು ಹಾಗೆ